ಸೇವೆಯ ಮನಸ್ಸು ನೊಂದ ಹೃದಯಕ್ಕೆ ನೀಡುತ್ತೆ ಸೊಗಸು. ವೈದ್ಯ ದಾದಿಯರ ಸೇವೆಯ ಮನಸ್ಸು ನೊಂದ ಹೃದಯಕ್ಕೆ ನೀಡುತ್ತೆ ಸೊಗಸು. ಆರೋಗ್ಯ ಭಾರತ ಕಟ್ಟೋದೆ ನಮ್ಮಿ ಸಂಸ್ಥೆಯ ಕನಸು. ಸಹಬಾಳ್ವೆ ನಡೆಸುತ್ತಲೇ ಮಾಡುವುದು ನನಸು. ಪದ್ಯಾರೂರಿನ ಪವಿತ್ರ ನಾಡಿನಲ್ಲಿ ಸೇವೆಯ ದೀಪವ ಬೆಳಗು ನಾವಿಲ್ಲಿ. ಫಾದರ್ ಎಲ್.ಎನ್. ಪಿಂಟೋ ತೋರಿದ ದಾರಿಯಲ್ಲಿ ಬೆಳಕನ್ನು ತೋರುವೆವು ರೋಗಿಯ ಬಾಳಿನಲ್ಲಿ. ಪದ್ಯಾರೂರಿನ ಪವಿತ್ರ ನಾಡಿನಲ್ಲಿ ಸೇವೆಯ ದೀಪವ ಬೆಳಗು ನಾವಿಲ್ಲಿ. ಫಾದರ್ ಎಲ್.ಎನ್. ಪಿಂಟೋ ತೋರಿದ ದಾರಿಯಲ್ಲಿ ಬೆಳಕನ್ನು ತೋರುವೆವು ರೋಗಿಯ ಬಾಳಿನಲ್ಲಿ. ಬೆಳಕನ್ನು ತೋರುವೆವು ರೋಗಿಯ ಬಾಳಿನಲ್ಲಿ.
ಚೆಕ್. ಹಲೋ. ಇಲ್ಲಿ ನೆಲೆದಿರುವ ನನ್ನ ಆತ್ಮೀಯರೇ, ನಿಮಗೆಲ್ಲರಿಗೂ ಈ ಮುಂಜಾನೆಯ ನಮನಗಳು ಹಾಗೂ ಈ ದಿನದ ಶುಭಾಶಯಗಳು. ಎಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಇಂದು ನಮ್ಮ ಆಸ್ಪತ್ರೆ, ಬದ್ಯಾರ್ ಆಸ್ಪತ್ರೆ, ಫಾದರ್ LM ಪಿಂಟೋ ಹಾಸ್ಪಿಟಲ್ ಬದ್ಯಾರ್, ನಮಗೆಲ್ಲರಿಗೂ ವಿಶೇಷ ಹಾಗೂ ಸಂತಸದ ಕ್ಷಣ. ಇಂದು ನಾವು ಈ ಆಸ್ಪತ್ರೆಯ ವಿವಿಧ ವೈದ್ಯಕೀಯ ಸೌಲಭ್ಯಗಳನ್ನು ಉದ್ಘಾಟನೆ ಮತ್ತು ಆಶೀರ್ವಚನ ಮಾಡಲಿದ್ದೇವೆ. ಪ್ರಮುಖವಾಗಿ ಹೊಸತಾಗಿ ನಿರ್ಮಿತವಾದ ತುರ್ತು ಚಿಕಿತ್ಸಾ ಘಟಕ, ಎಮರ್ಜೆನ್ಸಿ ವಾರ್ಡ್ ಹಾಗೂ ಹೊಸತಾಗಿ ಸ್ಥಾಪಿಸಿದ ಅಲ್ಟ್ರಾಸೌಂಡ್ ಯಂತ್ರ, ಎಕ್ಸ್ರೇ ಮೆಷಿನ್ ಹಾಗೂ ರಿಸೆಪ್ಷನ್ ಕೌಂಟರ್ ಮತ್ತು ಇನ್ನಿತರ ಸೌಲಭ್ಯಗಳನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ. ಇದಕ್ಕೆಲ್ಲ ಕಾರಣ ಶ್ರೀಮಾನ್ ಮೈಕಲ್ ಡಿಸೋಜಾ ಮತ್ತು ಫ್ಲಾವಿಯಾ ಡಿಸೋಜಾ ಮತ್ತು ಅವರ ಕುಟುಂಬ. ಅವರ ಉದಾರ ಕೊಡುಗೆಯಿಂದ ಈ ದಿನ ನಮಗೆ ಕೂಡಿ ಬಂದಿದೆ ಮತ್ತು ನಾವು ನಂಬಿದ ದೇವರ ಯೇಸು ಕ್ರಿಸ್ತರ ಹಾಗೂ ನಮ್ಮ ಪ್ರಭು ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇಂದು ಇದೆ ಎಂದು ಹೇಳಲಿಕ್ಕೆ ನನಗೆ ಸಂತಸವಾಗ್ತದೆ. ಆದ್ದರಿಂದ ನಿಮಗೆಲ್ಲರನ್ನೂ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈಗ ನಾವು ಪ್ರಥಮವಾಗಿ ಈ ಹೊಸ ಎಮರ್ಜೆನ್ಸಿ ವಾರ್ಡ್ ಅದರ ಸ್ಮಾರಕ ಫಲಕವನ್ನು ನಾವು ಅನಾವರಣ ಮಾಡಲಿದ್ದೇವೆ. ನಂತರ ಹೊಸ ಎಮರ್ಜೆನ್ಸಿ ವಾರ್ಡನ್ನು ಉದ್ಘಾಟಿಸಿ ಆಶೀರ್ವಚನ ಮಾಡಲಿದ್ದೇವೆ. ನಮ್ಮ ಮಂಗಳೂರು ಧರ್ಮಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಪೀಟರ್ ಪಾಲ್ ಸಲ್ದಾನರವರು ಇದನ್ನು ನೆರವೇರಿಸಲಿದ್ದಾರೆ. ಅದರೊಟ್ಟಿಗೆ ಹಲವಾರು ಗಣ್ಯರು ನಮ್ಮೊಂದಿಗಿದ್ದಾರೆ. ಈ ಪರಿಸರದ
ಪಿ ಡಿ ಒಗಳಾದ ಶ್ರೀಮತಿ ಸಫನಾ ಮೇಡಮ್ ಹಾಗೂ ಇತರ ಪಂಚಾಯತ್ನ ಸದಸ್ಯರು, ಅಧ್ಯಕ್ಷರು ಮತ್ತು ಈ ವಲಯದ ಎಲ್ಲ ಮುಖಂಡರು ನಮ್ಮೊಂದಿಗಿದ್ದಾರೆ. ನಮ್ಮದೇ ಆದ ವೈದ್ಯರು ನಮ್ಮೊಂದಿಗಿದ್ದಾರೆ. ನಮ್ಮ ಶಾಲೆಯ ಕೆಲವು ಮಕ್ಕಳು ಮತ್ತು ನಮ್ಮ ಬದ್ಯಾರ್ ಚರ್ಚಿನ ಪಾಲನಾ ಸಮಿತಿಯ ಸದಸ್ಯರು ಎಲ್ಲರೂ ನಾವಿಲ್ಲಿ ಸೇರಿದ್ದೇವೆ. ಆದ್ದರಿಂದ ನಿಮ್ಮನ್ನೆಲ್ಲರನ್ನು ಸ್ವಾಗತಿಸುತ್ತಾ ನಾನು ನಿಮಗೆ ಕರೆ ಕೊಡ್ತೇನೆ. ನಾವೆಲ್ಲರೂ ಆ ಹೊಸ ಎಮರ್ಜೆನ್ಸಿ ಬ್ಲಾಕ್ ಕಡೆಗೆ ಮುನ್ನಡೆಯುವುದು ಮತ್ತು ಅಲ್ಲಿ ಉದ್ಘಾಟನೆ ಮತ್ತು ಆಶೀರ್ವಚನಕ್ಕೆ ತಯಾರಾಗೋದು. I request all the dignitaries kindly come forward and gather in front of the new emergency block of our hospital. Thank you. Sure. Check. ನಮ್ಮೊಂದಿಗಿದ್ದಾರೆ ರೆವರೆಂಡ್ ಫಾದರ್ ಫೌಸ್ಟಿನ್ ಲೋಬೋ, ಡೈರೆಕ್ಟರ್ ಫಾದರ್ ಮುಲ್ಲಾ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ಕಂಕನಾಡಿ ಮ್ಯಾಂಗ್ಳೂರ್, ರೆವರೆಂಡ್ ಫಾದರ್ ವಾಲ್ಟರ್ ಡಿಮೆಲ್ಲೋ, ಡೀನ್ ಬೆಳ್ತಂಗಡಿ ಡೀನರಿ, Reverend Father Maxim Rosario, Estate Manager, Mangalore Diocese, Reverend Father Vincent D'Souza, Secretary, CODP, Mangalore, Sister Lily Pereira, BS, Provincial Superior, Mrs. Premalata Frank, Vice President, St. Raphael Church, Badyar, Flavia D'Souza and Michael D'Souza, ಅವರ ಕುಟುಂಬ ಹಾಗೂ ನಮ್ಮ ಆತ್ಮೀಯ ಬಿಷಪ್ ಹಾಗೂ ಎಲ್ಲ ನಮ್ಮ ಆತ್ಮೀಯರು, ಅದೇ ರೀತಿ ನಮ್ಮ ವೈದ್ಯರು, ಗೌರವ ಅತಿಥಿಗಳಾಗಿ ನಮ್ಮ ಮುಂದೆ ಇದ್ದಾರೆ ವಂದನೀಯ ಫಾದರ್ ಲ್ಯಾರಿ ಪಿಂಟೋ, ನಿರ್ದೇಶಕರು ICVM ಬೆಳ್ತಂಗಡಿ, ಶ್ರೀ ವಿಜಯ್ ಸಿಕ್ವೇರಾ, ಉದ್ಯಮಿ ಬೆಳ್ತಂಗಡಿ, ಶ್ರೀಮತಿ ಶಫನಾ ಮೇಡಮ್, PDO ಪಡಂಗಡಿ ಗ್ರಾಮ ಪಂಚಾಯತ್, ಶ್ರೀಮತಿ ಶಶಿಕಲಾ ಎಂ, PDO ಬಳಂಜ ಗ್ರಾಮ ಪಂಚಾಯತ್, ಶ್ರೀ ವಸಂತ್ ಪೂಜಾರಿ, ಅಧ್ಯಕ್ಷರು ಪಡಂಗಡಿ ಪಂಚಾಯತ್, ಶ್ರೀಮತಿ ಶೋಭಾ, ಅಧ್ಯಕ್ಷರು ಬಳಂಜ ಪಂಚಾಯತ್, ಮೇಡಮ್ ಗುಣವತಿ, ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಸೇವಾ ಸಮಿತಿ ಗೋಳಿಯಂಗಡಿ, ಶ್ರೀ ಜಾರಪ್ಪ ಪೂಜಾರಿ, ಗೌರವ ಅಧ್ಯಕ್ಷರು ಶ್ರೀರಾಮ ಭಜನಾ ಮಂಡಳಿ ನೈನಾಡು, ಶ್ರೀ ಕೆವಿನ್ ಡಿಸೋಜಾ, ಅಧ್ಯಕ್ಷರು ಬದ್ಯಾರ್ ಫ್ರೆಂಡ್ಸ್, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮೊಹಿದ್ದೀನ್ ಜುಮ್ಮಾ ಮಸದಿ ಕನ್ನಡಿಕಟ್ಟೆ ಬದ್ಯಾರ್. ಈ ಎಲ್ಲ ಅತಿಥಿಗಳು ನಮ್ಮೊಂದಿಗೆ ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ನಾವು ಈ ನೂತನ ಎಮರ್ಜೆನ್ಸಿ ಬ್ಲಾಕ್ ಅನ್ನು ಆಶೀರ್ವಚನ ಮತ್ತು ಉದ್ಘಾಟನೆಗೈಯಲಿದ್ದೇವೆ. ನಾನು ಈಗಾಗಲೇ ಹೇಳಿದಂತೆ ಈ ದಿನ ನಮಗೆ ಕೂಡಿ ಬರಲಿಕ್ಕೆ ಪ್ರಮುಖ ಕಾರಣ ಶ್ರೀಮಾನ್ ಮೈಕಲ್ ಡಿಸೋಜಾ, ಫ್ಲಾವಿಯಾ ಡಿಸೋಜಾ ಮತ್ತು ಆಡ್ರಿಯನ್ ಅವರನ್ನು ಪ್ರೀತಿಯಿಂದ ಮನು ಎಂದು ನಾವು ಕರೀತೇವೆ, ಅವರ ಕುಟುಂಬ. ಈ ಎಲ್ಲ ಪ್ರಾಜೆಕ್ಟಿಗೆ ಅವರು ಸರಿಸುಮಾರು 85 ಲಕ್ಷ ರೂಪಾಯಿಗಳನ್ನು ನಮಗೆ ದೇಣಿಗೆ ನೀಡಿದ್ದಾರೆ. ಈ ಸಂಪೂರ್ಣ ಸಹಾಯ ಹಸ್ತ, ಉದಾರತೆ ಈ ಕುಟುಂಬದಿಂದ ನಮಗೆ ಬಂದಿದೆ. ಇಲ್ಲಿ ಮಕ್ಕಳು ಇದ್ದಾರೆ ನಮ್ಮ ಶಾಲೆಯಲ್ಲಿ, ಕೆಲವರನ್ನು ಕರೆದಿದ್ದೇನೆ. ಯಾಕೆಂದರೆ ನಮ್ಮ ಶಾಲೆಗೆ ಕೂಡ ಕಳೆದ ವರ್ಷಗಳಿಂದ ಸುಮಾರು 3 ಲಕ್ಷ ರೂಪಾಯಿಗಳನ್ನು ಅವರು ನಮ್ಮ ಶಾಲೆಗೆ ಕೂಡ ನೀಡ್ತಾ ಇದ್ದಾರೆ. ಆದ್ದರಿಂದ ಅವರ ಪ್ರತಿನಿಧಿತ್ವ ಬೇಕೆಂದು ನಮ್ಮ ಮಕ್ಕಳನ್ನು ಕೂಡ ನಾನು ಕರೆಸಿದ್ದೇನೆ. ಆದ್ದರಿಂದ ಈ ದಿನ ನಮಗೆ ಕೂಡಿ ಬಂದಿದೆ, ದೇವರ ಆಶೀರ್ವಾದ. ಇಲ್ಲಿ ಸ್ಮಾರಕ ಫಲಕ ಈ ಅನಾವರಣ ಮಾಡುವುದರ ಮುಖಾಂತರ ಇದನ್ನು ನಾವು ಇಲ್ಲಿ ಉದ್ಘಾಟಿಸ್ತೇವೆ. I request Mr. Michael D'Souza, Flavia and Adrian, entire family along with Bishop to accompany and unveil this plaque.
request all the dignitaries can just kindly be there for us. Photograph, one photograph. ಹಲೋ ಚೆಕ್. ಈಗ ನಾವು ನೂತನವಾಗಿ ನಿರ್ಮಿತಗೊಂಡ ತುರ್ತು ಚಿಕಿತ್ಸಾ ಘಟಕ ಎಮರ್ಜೆನ್ಸಿ ವಾರ್ಡ್ ಇದನ್ನು ರಿಬ್ಬನ್ ಕತ್ತರಿಸುವ ಮುಖಾಂತರ ಉದ್ಘಾಟನೆ ಮಾಡಲಿದ್ದೇವೆ. ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಮಿಸ್ಟರ್ ಮೈಕಲ್ ಡಿಸೋಜ್ ಆ್ಯಂಡ್ ಎಂಟೈರ್ ಫ್ಯಾಮಿಲಿ ಅಲಾಂಗ್ ವಿತ್ ದ ಬಿಷಪ್ ಟು ಕಟ್ ದ ರಿಬ್ಬನ್ ಆ್ಯಂಡ್ ಇನಾಗ್ರೇಟ್ ದಿಸ್ ನ್ಯೂ ಎಮರ್ಜೆನ್ಸಿ ವಾರ್ಡ್. ನಂತರ ಒಂದು ಪ್ರಾರ್ಥನಾ ವಿಧಿಯನ್ನು ನಾವು ನೆರವೇರಿಸ್ತೇವೆ. For the post in item. Yes. Sister, ಎಲ್ಲರೂ. All the dignitaries kindly come forward. Father Maxim. ಈಗ ಪ್ರಾರ್ಥನಾ ವಿಧಿ. ದಯಮಾಡಿ ಎಲ್ಲರೂ ಒಳಗೆ ಬರಬೇಕು. ಕೈಂಡ್ಲಿ ಮೇಡಮ್ ಅಲ್ಲಿ ಫಾದರ್ ಪೌಸ್ಟಿನ್, ಫಾದರ್ ವಾಲ್ಟರ್, ಫಾದರ್ ಮ್ಯಾಕ್ಸಿಮ್. ದಯಮಾಡಿ ಒಳಗೆ ಬನ್ನಿ, ಜಾಗ ಉಂಟು. So I request our dear Bishop to kindly lead us into the prayer. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಸೃಷ್ಟಿಕರ್ತರು ತಮ್ಮ ಸೃಷ್ಟಿಯ ಮೇಲೆ ನಮಗೆ ಅಧಿಕಾರವನ್ನಿರುತ್ತಿರುವ ಕರ್ತರು ನಿಮ್ಮೊಡನೆ ಇರಲಿ. ಸರ್ವ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ಸಂಪೂರ್ಣಗೊಳಿಸುವ ದೇವರೇ, ಈ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ ಹಾಗೂ ಇತರ ವೈದ್ಯಕೀಯ ಸೌಲಭ್ಯಗಳನ್ನು ಪೂರೈಸಲು ಸಹಾಯ ಹಸ್ತವನ್ನು ಚಾಚಿದಿರಿ. ಇದು ಎಲ್ಲ ರೋಗಿಗಳ ಉಪಯೋಗಕ್ಕಾಗಿ ನಿಮ್ಮ ಉದಾರ ಕೊಡುಗೆಯೆಂದು ಮನಗಂಡು ಈ ಕಟ್ಟಡವನ್ನು ಆಶೀರ್ವದಿಸಿರೆಂದು ದೈನ್ಯದಿಂದ ಕೋರುತ್ತೇವೆ. ಈಗ ನಾವೊಂದು ಪ್ರಾರ್ಥನಾ ಗೀತೆಯೊಂದಿಗೆ ದೇವರನ್ನು ಹರಸೋಣ.
ದೇವರು ಅವರ ವಾಕ್ಯವನ್ನು ನುಡಿದು ನಮ್ಮ ದಾರಿಗೆ ದೀಪವನ್ನಿಟ್ಟಿದ್ದಾರೆ. ನಮ್ಮ ಜೀವನದ ಬೆಳಕು. ಈಗ ದೇವರ ವಾಕ್ಯವನ್ನು ಆಲಿಸೋಣ. ಸಹೋದರ ಸಹೋದರಿಯರೇ, ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನವನ್ನು ಆಲಿಸೋಣ. ಆ ಕಾಲದಲ್ಲಿ ಯೇಸು ಗಲಿಲಿಯ ಪ್ರಾಂತ್ಯದಲ್ಲಿ ಸಂಚರಿಸಿ ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಿದ್ದರು. ದೈವರಾಜ್ಯದ ಸಂದೇಶವನ್ನು ಪ್ರಬೋಧಿಸುತ್ತಿದ್ದರು. ಜನರ ಎಲ್ಲ ರೋಗ ರುಜಿನಗಳನ್ನು, ಬೇನೆ ಬವಣೆಗಳನ್ನು ಗುಣಪಡಿಸುತ್ತಿದ್ದರು. ಅವರ ಕೀರ್ತಿ ಸಿರಿಯಾ ದೇಶದಲ್ಲೆಲ್ಲ ಹಬ್ಬಿತು. ದೈವ ಹಿಡಿದವರನ್ನು, ಮೂರ್ಛಾ ರೋಗಿಗಳನ್ನು, ಪಾರ್ಶ್ವವಾಯು ಪೀಡಿತರನ್ನು, ನಾನಾ ತರಹದ ವ್ಯಾಧಿ ಮತ್ತು ವೇದನೆಗಳಿಂದ ನರಳುತ್ತಿದ್ದ ಎಲ್ಲ ರೋಗಿಗಳನ್ನು ಅವರ ಬಳಿಗೆ ಕರೆತಂದರು. ಯೇಸು ಅವರೆಲ್ಲರನ್ನೂ ಸ್ವಸ್ಥಪಡಿಸಿದರು. ಗಲೀಲಿಯ, ದೆಕಪೋಲಿ, ಜೆರೂಸಲೇಮ್, ಜುದೇಯ ಎಂಬ ಸ್ಥಳಗಳಿಂದಲೂ ಜಾರ್ಡನ್ ನದಿಯ ಆಚೆಯ ಕಡೆಯಿಂದಲೂ ಜನರು ತಂಡೋಪತಂಡೋಪಾಗಿ ಬಂದು ಯೇಸುವನ್ನು ಹಿಂಬಲಿಸಿದರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಕಿವಿಗೊಡು ಪ್ರಭುಗಳೇ ನಮ್ಮ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಕಷ್ಟ ಕಾಲದಳು ವಿಮುಖನಾಗಬೇಡ, ನೀನೆನಗೆ ಕಿವಿಗೊಡು ಮೊರೆ ಇಡುವಾಗಲೇ. ಸದ್ದರಿಸುತ್ತು ಬೇಗನೆ, ಮಾಯವಾಗುತ್ತಿದೆ ನನ್ನಿ ಜೀವಮಾನ ಹೊಗೆಯಂತೆ. ಉರಿಯುತ್ತಿವೆ ಎಲುಬುಗಳು ಒಲೆಲಿಟ್ಟ ಕೊರಡಿನಂತೆ. ಶ್ಲೋಕ. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಎಂತಲೇ ನಾನು ಅರ್ಧವಿಷಯದಲ್ಲೇ ನನ್ನೊಯ್ಯಬೇಡ ದೇವ, ತಲಾಂತರದವರೆಗೂ ನಿನ್ನ ವರುಷಗಳು ಉಳಿದಿವೆಯಲ್ಲ. ಆದಿಯಲ್ಲೇ ನೀ ಭೂವಿಗೆ ಆಸ್ತಿವರಾಕಿದೆ, ಗಗನಮಂಡಲವು ಸಹ ನಿನ್ನ ಸೃಷ್ಟಿಯಾಗಿದೆ. ಶ್ಲೋಕ. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಆಲಿಸಿದೆವು. ಸಂತ ಮತ್ತಾಯನು ಬರೆದ ಸಂದೇಶದಿಂದ ಅವುಗಳನ್ನು ಕೇಳಿದೆವು. ಯೇಸು ರೋಗ ಗುಣಪಡಿಸುವಂತಹ ಮಹಾವೈದ್ಯರು, ಸ್ವರ್ಗದಿಂದ ಇಳಿದು ಬಂದವರು. ಅವರು ಮುಟ್ಟಿದರೆ ಸಾಕು, ಒಂದು ಮಾತನ್ನು ಹೇಳಿದರೆ ಸಾಕು, ಅವರು ಮನಸ್ಸಿನಲ್ಲಿ ಆಲೋಚಿಸಿದರೂ ಸಾಕು, ಜನರು ಗುಣವಾಗುತ್ತಿದ್ದರು. ಆದ ಕಾರಣ ಇಂಥ ಜನಪ್ರಿಯತೆ ಹೊಂದ ಈ ಮಹಾನುಭಾವನನ್ನು ನೋಡಲು, ಅವರಿಂದ ಗುಣಪಡಿಸಿಕೊಳ್ಳಲು ಜನರು ತಂಡೋಪತಂಡವಾಗಿ ಬರುತ್ತಿದ್ದುದನ್ನು ನಾವು ಕೇಳಿದೆವು. ಮತ್ತಾಯನು ಯೇಸುವಿನ ಶಿಷ್ಯ, ಅವರೊಡನೆ ನಡೆದಾಡಿದವನು. ಯೇಸು ಏನು ಮಾಡಿದ್ದಾನೋ ಅದನ್ನೆಲ್ಲ ನೋಡಿ ಬರೆದಿಟ್ಟಿದ್ದನು. ಆದ ಕಾರಣ ಏನು ಚರಿತ್ರೆಯಲ್ಲಿ ಏನು ಆಗಿದೆ ಅದರ ಬಗ್ಗೆ ಒಂದು ಸಾಕ್ಷಿಯನ್ನು ಅವನು ಕೊಡ್ತಾ ಇದ್ದಾನೆ. ಆದರೆ ಇಂದು ಯೇಸು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಅಂತೂ ಅವರೊಂದು ಭವಿಷ್ಯವಾಣಿಯನ್ನು ನುಡಿದಿದ್ದರು. ಸ್ವರ್ಗಾರೋಹಣವಾಗುವಾಗ, ಮೇಲೆ ಹೋಗುವಾಗ ಹೇಳಿದರು, ನಾನು ನಿಮ್ಮೊಡನೆ ಇರುವೆನು ಕೊನೆಯ ತನಕ, ಎಲ್ಲ ಕಾಲಗಳ ಕೊನೆಯ ತನಕ. ನಿಮ್ಮನ್ನು ನಾನು ಬಿಟ್ಟು ಹೋಗಲ್ಲ, ಎಲ್ಲೆಲ್ಲೂ ನಿಮ್ಮಲ್ಲಿ ಇದ್ದೇನೆ, ನಿಮ್ಮೊಡನೆ ಇದ್ದೇನೆ ಅಂತ ಆಶ್ವಾಸನೆಯನ್ನು ನಮಗೆ ಕೊಟ್ಟಿದ್ದಾರೆ. ಈಗ ಯೇಸು ನಮ್ಮ ಕಣ್ಣಿಗೆ ಕಾಣಸಿಗುವುದಿಲ್ಲ, ಆದರೆ ಜನರು ಕಾಣಿಸುತ್ತಾರೆ. ನಮಗೆ ನಮ್ಮ ವೈದ್ಯರು ಕಾಣ್ತಾರೆ, ನಮ್ಮ ಆಡಳಿತ ಅಧಿಕಾರಿಗಳು ಕಾಣ್ತಾ ಇದ್ದಾರೆ, ದಾದಿಯರು ಕಾಣ್ತಾ ಇದ್ದಾರೆ, ಹಾಗೂ ಇಲ್ಲಿ ಶುಶ್ರೂಷೆ ಕೊಡುವ ಎಲ್ಲ ಸಿಬ್ಬಂದಿ ವರ್ಗದವರು ಕಾಣ್ತಾ ಇದ್ದಾರೆ. ಅವರ ಮೂಲಕ ಯೇಸು ತನ್ನ ಮಹತ್ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ನಾವು ಆಸ್ಪತ್ರೆಗೆ ಓಡಿ ಬರುತ್ತೇವೆ, ನಾವು ವೈದ್ಯರ ಹತ್ರ ಓಡಿ ಬರುತ್ತೇವೆ. ಈ ವೈದ್ಯರು ದೇವರ ಕೃಪೆ ಇಲ್ಲದೆ ಖಂಡಿತ
ಕೆಲಸ ಮಾಡಲು ಸಾಧ್ಯವೇ ಇಲ್ಲ. ಅವರು ಯಾವ ಮತದವರಾಗಲಿ, ಯಾವ ಧರ್ಮದವರಾಗಲಿ, ಯಾವ ಜಾತಿ ಕುಲದಲ್ಲಿ ಹುಟ್ಟಿದರೂ ಇತರರನ್ನು ಗುಣಪಡಿಸಲು ಸಾಧ್ಯವೇ ಇಲ್ಲ. ಯಾಕೆಂದರೆ ದೇವರ ಕೃಪೆ ಇಲ್ಲದೆ ಏನೂ ಮಾಡಲು ಸಾಧ್ಯ ಇಲ್ಲ ಎಂಬ ಸತ್ಯವನ್ನು ನಾವು ಅರಿತಿದ್ದೇವೆ. ನಾನೊಬ್ಬ ವೈದ್ಯರನ್ನು ಕಂಕನಾಡಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡುವ ಚಿಕ್ಕ ಮಗುವನ್ನು ಅವರ ಕೈಗೆ ಸರ್ಜರಿಗೆ ಕೊಡುವಾಗ, ಅವರ ಕೈಗೆ ಕೊಡುವ 6.5-7 ವರ್ಷದ ಹುಡುಗ ಅವರನ್ನು ಕೈಗೆ ಕೊಡುವ, ಅವರು ತುಂಬ ಅಳುತ್ತಿದ್ದ. ಆಗ ಈ ವೈದ್ಯರು, ಸರ್ಜನ್ ಅವರ ತಲೆ ಮೇಲೆ ಕೈ ಇಟ್ಟು ಒಂದು ಪ್ರಾರ್ಥನೆ ಮಾಡಿ, ದೇವರೇ ಈ ಮಗುವನ್ನು ರಕ್ಷಿಸು, ಗುಣಪಡಿಸು ಅಂತ ಬೇಡಿ, ನಂತರ ಮಗುವನ್ನು ತೆಗೆದುಕೊಂಡು ಅವರ ಕೂಗಿ ಎಲ್ಲ ಸ್ತಬ್ಧವಾಯಿತು. ನಂತರ ಅವನು ಕೊಂಡೋಗಿ ಅವರನ್ನು ಸರ್ಜರಿ ಮಾಡಿ ಈಗಲೂ ಕೂಡ ಯಾವುದೇ ಏನು ತಾಪತ್ರೆ ಇಲ್ಲದೆ ಜೀವನ ಸಾಗಿಸ್ತಾ ಇದ್ದಾರೆ. ದೇವರ ಕೃಪೆ ಇದ್ದರೆ, ಅವರ ಈ ವಿಶೇಷ ಔದಾರ್ಯದಿಂದ ನಾವೇನು ಪಡೆಯುತ್ತೇವೆ ಅದನ್ನು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಡೆದರೆ ಅದು ಸಾಧ್ಯವಾಗ್ತದೆ. ಇಂದು ದೇವರ ಔದಾರ್ಯತೆ ನಮ್ಮ ದಾನಿಗಳ ಮೂಲಕ ನಾವು ಕಂಡುಕೊಂಡಿದ್ದೇವೆ. ಶ್ರೀಯುತ ಮೈಕಲ್ ಡಿಸೋಜಾ, ಶ್ರೀಮತಿ ಫ್ಲೇವಿಯಾ ಡಿಸೋಜಾ, ಶ್ರೀಯುತ ಏಡ್ರಿಯನ್ ಅವರಿದ್ದಾರೆ, ಅವರ ಕುಟುಂಬದವರಿದ್ದಾರೆ. ಅವರೊಡನೆ ಸ್ಪಂದಿಸುವವರು ಅವರಿಗೆ ಉತ್ತಮ ಸಲಹೆಗಳನ್ನು ನೀಡಿ ಅಭಿವೃದ್ಧಿಯ ಕೆಲಸಗಳನ್ನು ಮಾಡುವರಿದ್ದಾರೆ. ಇಂದು ಅವರ ಮೂಲಕ ಕೂಡ ದೇವರು ಇಲ್ಲಿ ನಮ್ಮ ಉತ್ತಮ ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಹಾಗೂ ನಮ್ಮ ಪ್ರಾರ್ಥನೆಗಳನ್ನು ಈಗ ದೇವರಿಗೆ ಅರ್ಪಿಸೋಣ. ನಿಮ್ಮ ಉತ್ತರ. ದಯಾಮಯ ತಂದೆಯೇ, ನಮ್ಮ ಪ್ರಾರ್ಥನೆ ಆಲಿಸಿ. ಪ್ರಭು, ನಿಮ್ಮ ಕರುಣೆ ಮತ್ತು ದಯೆಯ ಚಿಹ್ನೆಯಾಗಿ ನಿರ್ಮಿತವಾದ ಈ ಹೊಸ ಎಮರ್ಜೆನ್ಸಿ ವಿಭಾಗವನ್ನು ಆಶೀರ್ವದಿಸಿ, ಇಲ್ಲಿ ಬರುವ ಪ್ರತಿಯೊಬ್ಬ ರೋಗಿಗೂ ತಕ್ಷಣದ ಸಹಾಯ, ಸಮರ್ಪಕ ಚಿಕಿತ್ಸೆ ಮತ್ತು ಚೇತರಿಕೆಯ ಕೃಪೆ ದೊರಕಲಿ. ಇಲ್ಲಿ ಸೇವೆ ಸಲ್ಲಿಸುವ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಹರಸಿರೆಂದು ಬೇಡುತ್ತೇವೆ. ದಯಾಮಯ ತಂದೆಯೇ, ನಮ್ಮ ಪ್ರಾರ್ಥನೆ ಆಲಿಸಿ. ಇಂದು ನಾವು ಆಶೀರ್ವಚನ ಮಾಡುವ ನವೀಕೃತ ಸ್ಕ್ಯಾನಿಂಗ್ ಮಿಷಿನ್, ಎಕ್ಸ್ರೇ ಮಿಷಿನ್, ಹೊಸ ಸೌಲಭ್ಯಗಳು, ರೋಗಿಗಳ ಗುಣಪಡಿಸುವಿಕೆಗಾಗಿ ಹಾಗೂ ಅಲ್ಲಿ ದುಡಿಯುವ ಪ್ರತಿಯೊಬ್ಬ ಸ್ನೇಹಪೂರ್ಣ ಸ್ವಾಗತ, ಗೌರವ ಮತ್ತು ನೀತಿಯ ಸೇವೆ ಹಾಗೂ ಮಾನವೀಯತೆಯ ಮಾತುಗಳನ್ನು ಅನುಭವಿಸುವಂತಾಗಲಿ ಎಂದು ಬೇಡುತ್ತೇವೆ. ದಯಾಮಯ ತಂದೆಯೇ, ನಮ್ಮ ಪ್ರಾರ್ಥನೆ ಆಲಿಸಿ. ಈ ಹೊಸ ಕಟ್ಟಡದ ಪ್ರತಿಯೊಂದು ಕೊಠಡಿ, ಪ್ರತಿಯೊಂದು ಹಾಸಿಗೆ, ಪ್ರತಿಯೊಂದು ಉಪಕರಣ, ಪ್ರತಿಯೊಂದು ವ್ಯವಸ್ಥೆಯ ಮೇಲೂ ನಿಮ್ಮ ದೈವಿಕ ಸಾನ್ನಿಧ್ಯ ಮತ್ತು ಕರುಣೆಯ ಆಶೀರ್ವಾದ ನೆಲೆಗೊಳ್ಳಲಿ. ಇವುಗಳ ಮೂಲಕ ಇಲ್ಲಿ ಬರುವ ಪ್ರತಿಯೊಬ್ಬ ರೋಗಿಗೂ ಚೇತರಿಕೆ, ಸಮಾಧಾನ, ಶಾಂತಿ ಮತ್ತು ಜೀವದ ಕೃಪೆ ಸಮೃದ್ಧವಾಗಿ ದೊರಕಲಿ ಎಂದು ಬೇಡುತ್ತೇವೆ. ದಯಾಮಯ ತಂದೆಯೇ, ನಮ್ಮ ಪ್ರಾರ್ಥನೆ ಆಲಿಸಿ. ಕರುಣಾಳು ದೇವರೇ, ನಮ್ಮ ಆಸ್ಪತ್ರೆಯ ನೂತನ ತುರ್ತು ಚಿಕಿತ್ಸಾ ಘಟಕದ ಮಹಾಪೋಷಕರು ಹಾಗೂ ಕೊಡುಗೈ ದಾನಿಯಾಗಿರುವ ಶ್ರೀ ಮೈಕಲ್ ಡಿಸೋಜಾ ಹಾಗೂ ಕುಟುಂಬಸ್ಥರನ್ನು ಹರಸಿರಿ. ಅವರ ಉದಾರತೆಗೆ ನಾವು ಚಿರಋಣಿಯಾಗಿರುವಂತೆ ಅವರನ್ನು ಆಯುರಾರೋಗ್ಯ, ನೆಮ್ಮದಿ, ಸುಖ ಸಂತೋಷ ನೀಡಿ ಹರಸಿರಿ. ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿ ಸದಾ ಅವರೊಂದಿಗಿದ್ದು ಅವರನ್ನು ಆಶೀರ್ವದಿಸಿ ಎಂದು ಬೇಡುತ್ತೇವೆ. ದಯಾಮಯ ತಂದೆಯೇ, ನಮ್ಮ ಪ್ರಾರ್ಥನೆ ಆಲಿಸಿ. ಈ ಕಟ್ಟಡವನ್ನು ದೃಢವಾಗಿ ಸುರಕ್ಷಿತವಾಗಿ ನಿರ್ಮಿಸಲು ಪರಿಶ್ರಮಿಸಿದ ಇಂಜಿನಿಯರ್, ಕಾಂಟ್ರಾಕ್ಟರ್, ಕಾರ್ಮಿಕರು, ವೃತ್ತಿದಾರರು ಹಾಗೂ ಯೋಜನೆ ನಡೆಸಲು ಶ್ರಮಿಸಿದ ಎಲ್ಲ ಕೈಗಳಿಗೂ ನಿಮ್ಮ ಆಶೀರ್ವಾದ ಇರಲಿ. ಅವರೆಲ್ಲರಿಗೂ ಆರೋಗ್ಯ, ಸುರಕ್ಷತೆ ಮತ್ತು ಸಮೃದ್ಧಿಯ ಕೃಪೆಯನ್ನು ನೀಡಿ. ಅವರ ಕುಟುಂಬಗಳು ಸಂತೋಷ ಮತ್ತು ಶಾಂತಿಯಲ್ಲಿ ನೆಲೆಸಲಿ. ಈ ಕಟ್ಟಡ ದೀರ್ಘಕಾಲ ಜನರಿಗೆ ಸೇವೆ ನೀಡುವ ಆಶೀರ್ವಾದದ ಮಂಟಪವಾಗಿರಲಿ ಎಂದು ಬೇಡುತ್ತೇವೆ. ದಯಾಮಯ ತಂದೆಯೇ, ನಮ್ಮ ಪ್ರಾರ್ಥನೆ ಆಲಿಸಿ. ನಮ್ಮ ಆಸ್ಪತ್ರೆಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ
ವಂದನೀಯ ಧರ್ಮಾಧ್ಯಕ್ಷರನ್ನು, ಎಲ್ಲ ಟ್ರಸ್ಟಿ ಸದಸ್ಯರನ್ನು, ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರನ್ನು ಹರಸಿರಿ. ಆರೋಗ್ಯ ಕ್ಷೇತ್ರದಲ್ಲಿ ನಾವು ಮಾಡುವ ಕೆಲಸ ಕಾರ್ಯಗಳನ್ನು ಯಶಸ್ವಿಗೊಳಿಸಿರಿ. ನಮ್ಮ ಸೇವೆಯು ರೋಗಿಗಳಿಗೆ, ಬಂಧುಗಳಿಗೆ ಹಾಗೂ ಬಡ ಜನರಿಗೆ ವರದಾನವಾಗಲೆಂದು ಬೇಡುತ್ತೇವೆ. ದಯಾಮಯ ತಂದೆಯೇ, ನಮ್ಮ ಪ್ರಾರ್ಥನೆ ಆಲಿಸಿ. ಸ್ವಾಮಿ ಯೇಸು ನಮಗೆ ಕಲಿಸಿದ ಪ್ರಾರ್ಥನೆಯನ್ನು ನಾವು ಈಗ ಒಟ್ಟಿಗೆ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿದೆ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ದೇವರೇ, ಇಂದು ನಾವು ಆಶೀರ್ವದಿಸುವ ಈ ಎಮರ್ಜೆನ್ಸಿ ವಿಭಾಗ, ರಿಸೆಪ್ಷನ್ ಹಾಗೂ ಬಿಲ್ಲಿಂಗ್ ವಿಭಾಗ, ಸ್ಕ್ಯಾನಿಂಗ್ ಘಟಕ ಮತ್ತು ಎಕ್ಸ್ರೇ ಯಂತ್ರ ಎಲ್ಲವನ್ನೂ ನಿನ್ನ ಕರುಣೆಯ ಕೈಗಳಿಗೆ ಒಪ್ಪಿಸುತ್ತೇವೆ. ಈ ಸ್ಥಳಗಳಲ್ಲಿ ನಡೆಯುವ ಪ್ರತಿಯೊಂದು ಸೇವೆಯು ನಿಮ್ಮ ಪ್ರೀತಿ, ದಯೆ ಮತ್ತು ಮಾನವೀಯತೆಯ ಜೀವಂತ ಸಾಕ್ಷಿಯಾಗಿರಲಿ ಎಂದು ಕೋರಿಕೊಳ್ಳುತ್ತೇವೆ. ಇಲ್ಲಿ ಬರುವ ಪ್ರತಿಯೊಬ್ಬ ರೋಗಿಗೆ ನಿನ್ನ ಶಾಂತಿ, ಭರವಸೆ ಮತ್ತು ಚೇತರಿಕೆಯ ಕೃಪೆ ದೊರಕಲಿ. ಇಲ್ಲಿ ಸೇವೆ ಮಾಡುವ ವೈದ್ಯರು, ನರ್ಸುಗಳು, ಸಿಬ್ಬಂದಿ ವರ್ಗ ನಿನ್ನ ಜ್ಞಾನ ಮತ್ತು ಶಕ್ತಿಯಿಂದ ತುಂಬಿರಲಿ. ಈ ಕಟ್ಟಡದ ಮೇಲೆ, ಇದರೊಳಗಿನ ಎಲ್ಲ ವ್ಯವಸ್ಥೆಗಳ ಮೇಲೆ ಮತ್ತು ಇಲ್ಲಿ ಸೇವೆ ಮಾಡುವ ಪ್ರತಿಯೊಬ್ಬರ ಮೇಲೂ ನಿಮ್ಮ ರಕ್ಷಣೆ ಮತ್ತು ಆಶೀರ್ವಾದ ಸದಾ ಇರಲಿ. ಈ ಆಸ್ಪತ್ರೆ ಜನರಿಗೆ ಬದುಕು, ಆಸೆ ಮತ್ತು ಬೆಳಕನ್ನು ನೀಡುವ ಪವಿತ್ರ ಸೇವಾ ಮಂದಿರವಾಗಿರಲಿ ಎಂದು ನಮ್ಮ ಪ್ರಭು ಕ್ರಿಸ್ತರ ಮೂಲಕ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು ನಿಮ್ಮನ್ನು ಪೋಷಿಸಲು ನಿಮ್ಮ ಮಧ್ಯದಲ್ಲೂ, ನಿಮ್ಮನ್ನು ಕಾಪಾಡಲು ನಿಮ್ಮಲ್ಲೂ, ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯೂ, ನಿಮಗೆ ಕಾವಲಾಗಿರಲು ನಿಮ್ಮ ಹಿಂದೆಯೂ, ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮೇಲೆಯೂ ಇರುವವರಾಗಲಿ. ನಿಮ್ಮ ಶಾಂತಿ, ಸಮಾಧಾನ ಮತ್ತು ಆಶೀರ್ವಾದ ಇಲ್ಲಿ ನೆರೆದುವ ಎಲ್ಲ ಮೇಲೂ ಪಿತಾ ಮತ್ತು ಪಿತಾ ಸುತ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಈಗಲೂ ಸದಾಕಾಲವು ಇಳಿದು ನೆಲೆಸಲಿ. ಆಮೆನ್. Lord for his good. Oh, give thanks to the Lord for his good. Oh, give thanks to the Lord for his good. Yes, eternal is his love. I will sing to
my Lord never ceasing. All my life I will tell of His wonder. He is the maker of all earth and heaven, of this soul in the seas of the world. Oh, give thanks to the Lord for His good. Oh, give thanks to the Lord for His good. Oh, give thanks to the Lord for His good. Yes, eternal is His love. ಈ ಪ್ರಾರ್ಥನಾ ವಿಧಿ ನಡೆಸಿಕೊಂಡ ಆತ್ಮೀಯ ಬಿಷಪ್ ಹಾಗೂ ಭಾಗವಹಿಸಿದ ಎಲ್ಲರಿಗೂ ನಾನು ವಂದಿಸ್ತೇನೆ. ಈಗ ನಾವು ಕೆಲವರು ಆಲ್ ದ ಡಿಗ್ನಿಟೀಸ್ ವಿಲ್ ಗೋ ಟು ದ ಅಲ್ಟ್ರಾಸೌಂಡ್ ಮಿಷಿನ್ ಆ್ಯಂಡ್ ಅಲ್ಲಿ ರಿಬ್ಬನ್ ಕಟ್ ಮಾಡುವ ಮುಖಾಂತರ ಅದನ್ನು ನಾವು ಇನಾಗ್ರೇಟ್ ಮಾಡ್ತೇವೆ. ನೀವೆಲ್ಲರೂ ಅಲ್ಲಿ ಒಳಗೆ ಜಾಗ ಇಲ್ಲ, ಸೀದಾ OPDಗೆ ಬನ್ನಿ, ಅಲ್ಲಿ ರಿಸೆಪ್ಷನ್ ಕೌಂಟರ್ ಕೂಡ ಇನಾಗ್ರೇಷನ್ ಮಾಡ್ತೇವೆ. ಸೊ ಐ ರಿಕ್ವೆಸ್ಟ್ ಬಿಷಪ್ ಆ್ಯಂಡ್ ಮಿಸ್ಟರ್ ಮೈಕಲ್ ಡಿಸೋಜ್ ಎಂಟೈರ್ ಫ್ಯಾಮಿಲಿ ಅಲಾಂಗ್ ವಿತ್ ಆಲ್ ದ ಡಿಗ್ನಿಟೀಸ್ ಕೈಂಡ್ಲಿ ಮೂವ್ ಟುವರ್ಡ್ಸ್ ದ ನ್ಯೂ ಅಲ್ಟ್ರಾಸೌಂಡ್ ಮಿಷಿನ್. ಅಲ್ಲಿ ನಾವು ರಿಬ್ಬನ್ ಕಟ್ ಮಾಡುವ ಮುಖಾಂತರ ಹೊಸ ಅಲ್ಟ್ರಾಸೌಂಡ್ ಮಿಷಿನನ್ನು ಉದ್ಘಾಟನೆ ಮಾಡ್ತೇವೆ. ಹಲೋ ಚೆಕ್. ಈ ಹೊಸ ಅಲ್ಟ್ರಾಸೌಂಡ್ ಮಿಷಿನ್ ಫಿಲಿಪ್ಸ್ ಎಫಿನಿಟಿ 50 ಅಂತ ಅಲ್ಟ್ರಾ ಮಾಡರ್ನ್, ಸ್ಪಷ್ಟ ಮತ್ತು ರೋಗ ನಿರ್ಣಯಕ್ಕಾಗಿ ಹೆಚ್ಚಿನ ರೆಸಲ್ಯೂಷನ್ ಇಮೇಜಿಂಗ್ ಹೊಂದಿರುವಂಥ ಸುಧಾರಿತ AI ನೆರವಿನ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವಂಥ ಹೊಸ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನನ್ನು ಈಗ ಉದ್ಘಾಟನೆ ಮಾಡಲಿದ್ದಾರೆ ಶ್ರೀಮತಿ ಫ್ಲಾವಿಯಾ ಡಿಸೋಜಾ ಅಲಾಂಗ್ ವಿತ್ ಮಿಸ್ಟರ್ ಮೈಕಲ್ ಆ್ಯಂಡ್ ಮನು. Yes, thank you so much. Just push ಮಾಡಿ. Come. Yes. We'll have one photograph. For the Faustin, bani. For the Maxim, for the Faustin, for the Vinci. ಸನ್ಮಾನ್ಯ PDOಗಳು ಇದ್ದರೆ ದಯಮಾಡಿ ಒಳಗೆ ಬನ್ನಿ. ಶ್ರೀಮತಿ ಶಫಾನಾ ಮೇಡಮ್, ಫಾರ್ ದ ವಾಲ್ಟ್. ಮೇಡಮ್ ಪ್ಲೀಸ್ ಬನ್ನಿ. ಮೇಡಮ್ ಬನ್ನಿ, ಕಮ್. ಹಾಂ, ಓಕೆ. ಮೇಡಮ್ ಬನ್ನಿ. ಹಾಂ, ಯಾ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು. ಸೊ ವಿ ಬ್ರೀಫ್ ಇನ್ಫಾರ್ಮೇಷನ್ ಲೇಟರ್ ರಿಗಾರ್ಡಿಂಗ್ ದಿಸ್. ನಾವು ಈಗ ಮುಂದೆ ಈ ಹೊಸ ರಿಸೆಪ್ಷನ್ ಕೌಂಟರನ್ನು ಇನಾಗ್ರೇಷನ್ ಮಾಡ್ತೇವೆ.
I request all the dignitaries kindly come forward here towards the reception counter. ಇಲ್ಲಿ ಈ ಕೌಂಟರ್ ಈಗ ಹೊಸತು ನಾವು ಮಾಡಿದ್ದು. ಇಲ್ಲಿ ಆಲ್ ದ ರಿಜಿಸ್ಟ್ರೇಷನ್ಸ್, ರಿವಿಸಿಟ್ಸ್, ಬಿಲ್ಲಿಂಗ್, ಫಾರ್ಮಸಿ, ಇನ್ಶೂರೆನ್ಸ್ ಕ್ಲೇಮ್ಸ್ ಎಲ್ಲ ಒಂದೇ ಕಡೆ ಸೇವೆಯನ್ನು ನೀಡುವಂತೆ ನಾವು ಆರಂಭ ಮಾಡಿದ್ದೇವೆ. ಸೊ ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ದಿ ಬಿಷಪ್ ಅಲಾಂಗ್ ವಿತ್ ಮಿಸ್ಟರ್ ಮೈಕಲ್ ಡಿಸೋಜಾ ಆ್ಯಂಡ್ ಫ್ಯಾಮಿಲಿ just cut the ribbon and inaugurate, bless this counter. Yes, yes. Yes, thank you so much. I request the person from Affinity 50, the ultrasound machine, kindly come forward. Illidur Abhishek. Yeah. The 2 minutes that you can explain about the machine. First of all, ಲಾಂಚ್ ಏಕಸ 2 ನಿಮಿಷ. Is Abhilash from Affinity 50, our ultrasound machine. Just will give information about our new machine. 2 minutes. first of all, we are thanking God for this opportunity to have the Affinity 50 latest installation at Father L.M. Pindo Charitable Hospital. Actually, this Affinity 50 is a shared platform machine which is capable enough to having all your needs in radiology, cardiology plus OB-GYNC, all the things. Actually, this is more than enough to capable of having hold the needs of 100 to 100 bedded hospitals. So for this rural area, first of all, we are thanking Father Roshan for the opportunity to having installation of this premium machine here, because this is capable of having advanced cardiology, advanced radiology, all the options we can upgrade to. So that's it. Thank you. ಅವರು ಹೇಳುವ ಪ್ರಕಾರ ಈ ರೂರಲ್ ಸೆಟಪ್ನಲ್ಲಿ ಇಂಥ ಒಂದು ಅಫಿನಿಟಿ 50 ಮಿಷಿನ್ ಒಂದು ನಿಜವಾಗಿಯೂ ಈ ಭಾಗದ ಜನರಿಗೆ ಒಂದು ವರದಾನ ಅಂತ ಅವ್ರು ಹೇಳ್ತಾರೆ. ಯಾಕಂದರೆ ಇದು ಒಂದು 200-250 ಬೆಡ್ ಆಸ್ಪತ್ರೆಗೆ ಸಾಕಾಗುವಷ್ಟು ಫೆಸಿಲಿಟಿಗಳು ಆ ಮಿಷಿನಲ್ಲಿ ಇದೆ. ಈ ಭಾಗದಲ್ಲಿ ಇಂಥ ಒಂದು ಮಿಷಿನ್ ಅಲ್ಟ್ರಾಸೌಂಡ್ ಇರುವುದು ನಿಜವಾಗಿ ಒಂದು ನಮಗೆ ಕೊಡುಗೆ. ಅದಕ್ಕೆ ಉದಾರ ಕೊಡುಗೆ ನೀಡಿದ ಮಿಸ್ಟರ್ ಮೈಕಲ್ ಆ್ಯಂಡ್ ಬಿಷಪ್ ಅವರಿಗೆ ಕೂಡ, ಬಿಷಪ್ ಹ್ಯಾಸ್ ಗಿವನ್ ಸ್ಪೆಷಲ್ ಕಾಂಟ್ರಿಬ್ಯೂಷನ್. ಸೊ ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಾವು ಹೊಸ ಎಕ್ಸ್ರೇ ಮಿಷನ್ ಕೂಡ ಅಪ್ಗ್ರೇಡ್ ಮಾಡಿದ್ದೇವೆ ಈ ಸಲ. ಸೊ ಅದು ಜಸ್ಟ್ ಒಂದು ನಾವು ಬ್ಲೆಸ್ ಮಾಡಿ ವಿ ವಿಲ್ ಮೂವ್. ಉಳಿದವರೆಲ್ಲರೂ ನಾವು ಸಭಾ ಅಲ್ಲಿ ಕಾರ್ಯಕ್ರಮಕ್ಕೆ ಅಣಿಯಾಗುವುದು ಸಭಾಂಗಣದಲ್ಲಿ. ವಿ ವಿಲ್ ಕಮ್ ವಿದಿನ್ 5 minutes. 5 ನಿಮಿಷದಲ್ಲಿ ನಾವು ಸಭಾ ಕಾರ್ಯಕ್ರಮ ಆರಂಭಿಸ್ತೇವೆ. ಥ್ಯಾಂಕ್ ಯು. ದಿಸ್ ಎಕ್ಸ್ರೇ ಮಿಷಿನ್ ನಾವು ಅಪ್ಗ್ರೇಡ್ ಮಾಡಿದ್ದೇವೆ. ಆಲ್ ದ ಮಾಡರ್ನ್ equipments and within no time that will get the images. So I request once again Mr. Michael D'Souza and Flavia and Bishop just to cut the ribbon and inaugurate. Yes, push. Just yeah.
Wait for the. Yes. Yes, now. Yes. Okay, thank you so much. Yes, so thank you. So, ಹೋಗುವ. Thank you, everyone. ಎಸ್, ಧನ್ಯವಾದಗಳು ಈ ಆಶೀರ್ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ. ನಾವು ಐ ರಿಕ್ವೆಸ್ಟ್ ಡಿಯರ್ ಬಿಷಪ್ and Mr. Michael D'Souza and Flavia D'Souza and Adrian, Father Faustin Lobo, Father Walter Di Mello, Father Maxim Rosario, Father Vincent D'Souza, Sister Lily Pereira, Mrs. Premalata Frank, Srimati Shafana Madam, PDO Panchayat, Padangadi Panchayat, Srimati Shashikala M, PDO Balanja Panchayat. ಇವರೆಲ್ಲರೂ ಮುಂದೆ ಬಂದು ಈ ವೇದಿಕೆಯಲ್ಲಿರುವ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇನೆ. ನಮ್ಮ ಮಧ್ಯೆ ಇದ್ದಾರೆ ನಮ್ಮ ಶ್ರೀಮಾನ್ ವಸಂತ ಪೂಜಾರಿಯವರು. ನಿಮಗೆ ಸ್ವಾಗತ. ದಯಮಾಡಿ ಮುಂದೆ ಬರುವುದು. ಇವರು ಅಧ್ಯಕ್ಷರು ಪಡಂಗಡಿ ಗ್ರಾಮ ಪಂಚಾಯತ್ ಹಾಗೂ ಶ್ರೀಮತಿ ಶೋಭಾ ಅಧ್ಯಕ್ಷರು ಬಳಂಜ ಗ್ರಾಮ ಪಂಚಾಯತ್. ಮೇಡಮ್ ಕೈಂಡ್ಲಿ ಮುಂದೆ ಬನ್ನಿ. ನಾನು ಮಲ್ಲಿಪಾಡಿ ದೇವಸ್ಥಾನದ ವತಿಯಿಂದ ಶ್ರೀ ಅಮರನಾಥ್ ಹೆಗಡೆ ಅವರ ಉಪಸ್ಥಿತಿಯನ್ನು ಐ ಅಪ್ರಿಷಿಯೇಟ್ ದೇರ್ ಪ್ರೆಸೆನ್ಸ್. ಅವರಿಗೆ ಸ್ವಾಗತ. ಡಾಕ್ಟರ್ ಮುಬೀನಾ ಅವರಿಗೆ ಸ್ವಾಗತ. ಶ್ರೀಮತಿ ಗುಣವತಿ, ಶ್ರೀಮತಿ ಕುಕ್ಕೇಡಿ ಬಿಲ್ಲವ ಸಂಘದ ಅಧ್ಯಕ್ಷರು ಎಲ್ಲಿದ್ದಾರೆ ಮೇಡಮ್? ಈಗ ನಮ್ಮೆಲ್ಲರನ್ನು
ಈಗ ನಮ್ಮೆಲ್ಲರನ್ನು ಸ್ವಾಗತಿಸಲು ಮುಂದೆ ಬರ್ತಾರೆ ಸಿಸ್ಟರ್ ಜಾನೆಟ್, ನಮ್ಮ ನರ್ಸಿಂಗ್ ಮೇಲ್ವಿಚಾರಿಕನಿಯಾರುವ ಜಾನೆಟ್ ರವರು. ಐ ರಿಕ್ವೆಸ್ಟ್ ಸಿಸ್ಟರ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ವೆಲ್ಕಮ್ ಆಲ್ ಆಫ್ ಅಸ್. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ, ನೆರೆದಿರುವ ಸರ್ವ ಸಭಿಕರಿಗೂ ಈ ಶುಭ ದಿನದ ಶುಭಕಾಮನೆಗಳು. ಇಂದು ಫಾದರ್ ಎಲ್.ಎಂ. ಪಿಂಟೋ ಆಸ್ಪತ್ರೆಯಲ್ಲಿ ನೂತನ ಎಮರ್ಜೆನ್ಸಿ ವಾರ್ಡಿನ ಉದ್ಘಾಟನೆ ಹಾಗೂ ಆಶೀರ್ವಚನ. ಆರೋಗ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಹಂತದಲ್ಲಿ ಎಮರ್ಜೆನ್ಸಿ ಚಿಕಿತ್ಸಾ ವಿಭಾಗ, ನವೀಕೃತ ನೋಂದಾವಣಿ ಹಾಗೂ ಬಿಲ್ಲಿಂಗ್ ವಿಭಾಗ, ಅತ್ಯಾಧುನಿಕ ಹೊಸ ಸ್ಕ್ಯಾನಿಂಗ್ ಮಿಷಿನ್, ಎಕ್ಸ್ರೇ ಮಿಷಿನ್ ಹಾಗೂ ಹೊಸ ಸೌಲಭ್ಯಗಳು ದೊರಕುವ ಈ ಸುಸಂದರ್ಭದಲ್ಲಿ ಈ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಇಲ್ಲಿಗೆ ಆಗಮಿಸಿದ ಎಲ್ಲ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನೂತನ ಎಮರ್ಜೆನ್ಸಿ ವಿಭಾಗ, ಸ್ಕ್ಯಾನ್ ಮಿಷಿನ್ ಹಾಗೂ ಎಕ್ಸ್ರೇ ಮಿಷಿನನ್ನು ಆಶೀರ್ವದಿಸಲು ಇಲ್ಲಿಗೆ ಆಗಮಿಸಿದ ಮಂಗಳೂರು ಪ್ರಾಂತ್ಯದ ಧರ್ಮಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಫಾದರ್ ಎಲ್.ಎಂ. ಪಿಂಟೋ ಚಾರಿಟೇಬಲ್ ಟ್ರಸ್ಟ್ ವಂದನೀಯ ಪೀಟರ್ ಪಾಲ್ ಸಲ್ಡನರವರು. ಇವರ ಮೇಲ್ವಿಚಾರಣೆಯಲ್ಲಿ ಸಂಸ್ಥೆಯ ಸರ್ವ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತಿದೆ. ಬಿಷಪ್ ತಮಗೆ ಹೃದಯ ಸ್ಪರ್ಶಿ ಸ್ವಾಗತ. ಇವರಿಗೆ ನಮ್ಮ ಆಸ್ಪತ್ರೆಯ ಆಡಳಿತಾಧಿಕಾರಿ ಫಾದರ್ ರೋಷನ್ ರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಮುಖ್ಯ ಅತಿಥಿಯಾಗಿ ಇಲ್ಲಿಗೆ ಆಗಮಿಸಿದ ಶ್ರೀಮಾನ್ ಮೈಕಲ್ ಡಿಸೂಜಾ ಹಾಗೂ ಅವರ ಪತ್ನಿ ಶ್ರೀಮತಿ ಫ್ಲಾವಿಯಾ ಡಿಸೂಜಾ ಹಾಗೂ ಅವರ ಮಗ ಏಡ್ರಿಯನ್, ಅಗತ್ಯಕ್ಕಿಂತಲೂ ಮಿಗಿಲಾಗಿ ಸರ್ವರಿಗೂ ಸೇವಾ ಹಸ್ತವನ್ನು ನೀಡುವ ಉದಾರ ದಾನಿ. ಭಾರತೀಯ ನಾಗರಿಕರಾಗಿ ಹೊರದೇಶದಲ್ಲಿ ಉದ್ಯೋಗವನ್ನು ಅವಲಂಬಿಸಿರುವವರು ಹಾಗೂ ಬಡವರ ಪಾಲಿಗೆ ದಯ ತೋರಿಸುವ ಕೊಡುಗೈ ದಾನಿಯಾದ ಇವರಿಗೆ ಹೃದಯಾಂತರಾಳದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಸಿಸ್ಟರ್ ಸರಿತಾರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ದಿನದ ಮಹತ್ವವನ್ನು ಹೆಚ್ಚಿಸಲು ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ಫಾದರ್ ಪೌಸ್ಟಿನ್ ಲೋಬೋರವರು, ಫಾದರ್ ಮುಲ್ಲರ್ ಸಮೂಹ ಸಂಸ್ಥೆಗಳ ನೂತನ ನಿರ್ದೇಶಕರು. ಫಾದರ್, ನಿಮಗೆ ಆಸ್ಪತ್ರೆಯ ಆಡಳಿತಾಧಿಕಾರಿ ಹಾಗೂ ಸಿಬ್ಬಂದಿಗಳ ಪರವಾಗಿ ನಲ್ಮೆಯ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ನಿಮ್ಮ ಸಹಕಾರ ನಮ್ಮ ಭವಿಷ್ಯದ ಯಶಸ್ವಿಗೆ ನಮ್ಮೊಂದಿಗೆ ಚಿಲುಮೆಯಂತೆ ಇರಲೆಂದು ಆಶಿಸುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಬೆಳ್ತಂಗಡಿ ಚರ್ಚಿನ ಧರ್ಮಗುರುಗಳು ಹಾಗೂ ಬೆಳ್ತಂಗಡಿ ವಲಯದ ಪ್ರಧಾನ ಗುರು ವಂದನೀಯ ವಾಲ್ಟರ್ ಡಿಮೆಲ್ಲರವರು, ಆಸ್ಪತ್ರೆಯ ಬಗ್ಗೆ ಯಾವಾಗಲೂ ಒಳಿತನ್ನು ಆಶಿಸುವ ಇವರು ಈ ಆಸ್ಪತ್ರೆಯು ದೊಡ್ಡದಾಗಿ ಬೆಳೆಯಬೇಕು, ಇಲ್ಲಿಯ ಜನರಿಗೆ ಸಾಧ್ಯವಾದಷ್ಟು ವೈದ್ಯಕೀಯ ಸೇವೆ ಇಲ್ಲಿಯೇ ಸಿಗಬೇಕು ಎಂದು ಆಶಿಸುವವರಾಗಿದ್ದಾರೆ. ಫಾದರ್, ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ಇವರಿಗೆ ಡಾಕ್ಟರ್ ಶ್ರುತಿ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಂತೆಯೇ ನಮ್ಮೊಂದಿಗೆ ವೇದಿಕೆಯ ಮೇಲೆ ಆಸೀನರಾಗಿರುವ ಮಂಗಳೂರು ಧರ್ಮ ಪ್ರಾಂತ್ಯದ ಎಸ್ಟೇಟ್ ಮ್ಯಾನೇಜರ್ ಪೂಜ್ಯ ಗುರು ಮ್ಯಾಕ್ಸಿಮ್ ರೊಸಾರಿಯೋ ಇವರು ಯಾವುದೇ ಸಮಯದಲ್ಲಿ ಎಲ್ಲೇ ಇರಲಿ ನಮ್ಮ ನೆರವಿಗೆ ಬರಲು ಹಿಂದೆ ಮುಂದೆ ನೋಡಿದವರಲ್ಲ. ಇಂತಹ ಸುಮನಸ್ಸಿನ ಸಂಪ್ರದಾಯದ ಫಾದರ್ ಇಂದು ನಮ್ಮೊಂದಿಗಿರುವುದು ನಮಗೆ ಬಹಳ ಸಂತೋಷದ ವಿಷಯ. ಫಾದರ್, ನಿಮಗೆ ನಲ್ಮೆಯ ಸ್ವಾಗತ. ಇವರಿಗೆ ಶ್ರೀ ಜೇಕಬ್ ರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ನಮ್ಮೊಂದಿಗಿದ್ದಾರೆ CODP ಸಂಸ್ಥೆಯ ನಿರ್ದೇಶಕರು ಹಾಗೂ ಫಾದರ್ LM ಪಿಂಟೋ ಚಾರಿಟೇಬಲ್ ಟ್ರಸ್ಟ್ ಇದರ ಟ್ರಸ್ಟಿ ಫಾದರ್ ವಿನ್ಸೆಂಟ್ ಡಿಸೋಜರ್ ಅವರು. ಕಳೆದ ವರ್ಷಗಳಲ್ಲಿ ಆಡಳಿತದಲ್ಲಿ ಅವರು ನೀಡಿದ ಸಹಕಾರ ಅಪಾರ. ನಮ್ಮನ್ನು ಹುರಿದುಂಬಿಸಿ ಸಕಲ ಕಾರ್ಯಗಳಿಗೆ ಬೆಂಬಲ ನೀಡಿರುವರು. ಫಾದರ್, ನಿಮಗೆ ಒಲುಮೆಯ ಸ್ವಾಗತ. ಇವರಿಗೆ ಶ್ರೀಮತಿ ರಮಾರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಬೆತ್ತನಿ ಮಂಗಳೂರು ಧರ್ಮ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಣಿ ಭಗಿನಿ ಲಿಲ್ಲಿ ಪಿರೆರ ನಮ್ಮೊಂದಿಗೆ ಇರುವುದು ನಮ್ಮೆಲ್ಲರಿಗೆ ಸಂತೋಷದ ವಿಷಯ. ತಮ್ಮ ಅಪಾರ ಜ್ಞಾನ ದೂರದೃಷ್ಟಿ ಮುಖಾಂತರ ಪ್ರಾಂತ್ಯಾಧಿಕಾರಿಣಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಕಮಿಟಿಯ ಸದಸ್ಯರಾಗಿ ನಮಗೆ ಸಲಹೆ ಸೂಚನೆಗಳನ್ನು ಇತ್ತು ನಮ್ಮನ್ನು ಆಧರಿಸುವವರಾಗಿದ್ದಾರೆ. ವಂದನೀಯ ಸಿಸ್ಟರ್, ನಿಮಗೂ ನಮ್ಮ ಪ್ರೀತಿಪೂರ್ವಕ ಸ್ವಾಗತ. ಇವರಿಗೆ ಶ್ರೀಮತಿ ಲಿಲ್ಲಿ ಡಿಸೋಜರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಬದ್ಯರ್ ಚರ್ಚಿನ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಮತಿ ಪ್ರೇಮಲತಾ ಫ್ರ್ಯಾಂಕ್, ತಮಗೂ ಆದರದ ಸ್ವಾಗತ. ಇವರ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ನಮಗೂ ಯಾವಾಗಲೂ ಇದೆ, ಇನ್ನು ಮುಂದೆ ಇರಲೆಂದು ಆಶಿಸುತ್ತೇನೆ. ಇವರಿಗೆ ಶ್ರೀಮತಿ ರೇಷ್ಮಾ ಕೆ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಆಸ್ಪತ್ರೆಯ ಆಡಳಿತಾಧಿಕಾರಿ ಫಾದರ್ ರೋಷನ್ ಕ್ರಾಸ್ತರ್ ಅವರು ತುಂಬ ನಿಪುಣರು ಹಾಗೂ ಕ್ರಿಯಾಶೀಲರು. ತಮ್ಮ ಎಲ್ಲ ಕೆಲಸ ಕಾರ್ಯಗಳು ಶಿಸ್ತುಬದ್ಧವಾಗಿ ಹಾಗೂ ಅಚ್ಚುಕಟ್ಟಾಗಿ ನಡೆಯುವಂತೆ ನೋಡಿಕೊಳ್ಳುವ ಶಿಸ್ತಿನ ಶಿಪಾಯಿ. ನಮ್ಮ ಆಸ್ಪತ್ರೆಗೆ ಒಂದು ಹೊಸ ರೂಪ ಕೊಡುವ ಯೋಜನೆ ಮಾಡುತ್ತಾ ಅದಕ್ಕೆ ಚೀರಾದ ಪೂರ್ವ ಯೋಜನೆಗಳನ್ನು ರೂಪಿಸುತ್ತಾ ಸದಾ ಕಾರ್ಯತತ್ಪರರಾಗಿರುವರು. ಸದಾ ಹಸನ್ಮುಖಿ, ಚುರುಕು ಸ್ವಭಾವ ಹಾಗೂ ಅವರ ಉತ್ಸಾಹ ನಮಗೆಲ್ಲರಿಗೂ ಪ್ರೇರಣೆಯಾಗಿದೆ. ಫಾದರ್, ನಿಮಗೂ ಆದರಣೀಯ ಸ್ವಾಗತ ಬಯಸ್ತೇನೆ. ಇವರಿಗೆ ಕುಮಾರಿ ವೀಣಾ ಸಲ್ಡಾನರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಶಶಿಕಲಾ ಎಂ PDO ಗ್ರಾಮ ಪಂಚಾಯತ್ ಬಳಂಜ, ತಾವು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಮೆರುಗನ್ನು ನೀಡಿರುವ ನಿಮಗೂ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಶ್ರೀಮತಿ ವೀರರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಮತಿ ಶಫಾನಾ PDO ಗ್ರಾಮ ಪಂಚಾಯತ್ ಪಡಂಗಡಿ, ಈ ಕಾರ್ಯಕ್ರಮಕ್ಕೆ ನಿಮ್ಮ ಆಗಮನ ನಮಗೆ ಹುರಿದುಂಬಿಸಿದೆ. ಮೇಡಮ್, ನಿಮಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮಧ್ಯೆ ಈ ವೇದಿಕೆಯಲ್ಲಿದ್ದಾರೆ ಶ್ರೀಮಾನ್ ವಸಂತ ಪೂಜಾರಿ, ಅಧ್ಯಕ್ಷರು ಪಡಂಗಡಿ ಗ್ರಾಮ ಪಂಚಾಯತ್. ನಮಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಿರುವ ಇವರು ಈ ಪಂಚಾಯತ್ ವತಿಯಿಂದ ನಮಗೆ ಬೇಕಾದ ಎಲ್ಲ ಸೌಲಭ್ಯಗಳು, ಮೆಡಿಕಲ್ ಕ್ಯಾಂಪ್ ಮಾಡಲಿಕ್ಕೆ ಎಲ್ಲ ಸಹಕಾರ ಅವರ ಮುಖಾಂತರ ನಡೆಯುತ್ತಾ ಉಂಟು. ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಮತ್ತು ವೆಲ್ಕಮ್ ಈಚ್ ಒನ್ ನಿಮಗೆ ಮತ್ತು ನಿಮ್ಮ ಎಲ್ಲ ಪಂಚಾಯತ್ನ ಸದಸ್ಯರಿಗೆ. ನಮ್ಮ ಮಧ್ಯೆ ಇದ್ದಾರೆ ಮೇಡಮ್ ಗುಣವತಿ ಅವರು. ಇವರು ಕುಕ್ಕೇಡಿ ಬಿಲ್ಲವ ಸಂಘ ಇದರ ಅಧ್ಯಕ್ಷರು, ಗೋಳಿ ಅಂಗಡಿ. ಅದರೊಟ್ಟಿಗೆ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಸೇವಾ ಸಮಿತಿ ಗೋಳಿ ಅಂಗಡಿ ಅವರ ಸದಸ್ಯರು ಕೂಡ ಇಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ವಂದನೀಯ ಫಾದರ್ ಲ್ಯಾರಿ ಪಿಂಟೋ, ನಿರ್ದೇಶಕರು ICUM ಬೆಳ್ತಂಗಡಿ, ಅಧ್ಯಕ್ಷರು ಇಲ್ಲಿದ್ದಾರೆ. ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗ್ತಾ ಉಂಟು. ಅದರ ನೇತೃತ್ವವನ್ನು ಅವರ ಯುವಕರು
ತೆಗೆದುಕೊಂಡಿದ್ದಾರೆ. ಫಾದರ್, ನಿಮಗೂ ಸ್ವಾಗತ, ವೆಲ್ಕಮ್. ಶ್ರೀಮಾನ್ ವಿಜಯ್ ಸಿಕ್ವೇರ ಇವರು ನಮಗೆ ವಿವಿಧ ರೀತಿಯ ಸಹಕಾರ ನಮ್ಮ ಚರ್ಚಿಗೆ ಮತ್ತು ಈ ವಲಯದ ಈ ಆಸ್ಪತ್ರೆಗೆ ನೀಡುತ್ತಿರುವ ಇವರು ಉದ್ಯಮಿ ಬೆಳ್ತಂಗಡಿ, ಇವರಿಗೂ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ಮುಂದೆ ಇದ್ದಾರೆ ಶ್ರೀಮತಿ ಶೋಭಾ, ಇವರು ಅಧ್ಯಕ್ಷರು ಬಳಂಜ ಗ್ರಾಮ ಪಂಚಾಯತ್. ಮೊನ್ನೆ ಅಲ್ಲಿ ಕೂಡ ಒಂದು ಮೆಡಿಕಲ್ ಕ್ಯಾಂಪ್ ಆಗಿತ್ತು, ಅದಕ್ಕೂ ಸಂಪೂರ್ಣ ಸಹಕಾರವನ್ನು ಅವರು ನೀಡಿದ್ದಾರೆ. ಮೇಡಮ್, ನಿಮಗೂ ಸ್ವಾಗತ. ಶ್ರೀರಾಮ ಭಜನೆ ಮಂಡಳಿ ಇದರ ವತಿಯಿಂದ ನಮ್ಮ ಮುಂದೆ ಇದ್ದಾರೆ ಶ್ರೀಮಾನ್ ಜಾರಪ್ಪ ಪೂಜಾರಿ ಅವರು. ಎಲ್ಲಿದ್ದರು? ಮುಂದೆ ಬರಲಿಲ್ವಾ? ಅವರು ಬರಲಿಲ್ಲ, ಧನ್ಯವಾದಗಳು ಅವರಿಗೆ. ಶ್ರೀ ಕೆವಿನ್ ಡಿಸೋಜಾ ಅಧ್ಯಕ್ಷರು ಬದ್ದಾರ್ ಫ್ರೆಂಡ್ಸ್, ಅವರು ನಮ್ಮ ಮುಂದೆ ಇದ್ದಾರೆ. ಅವರನ್ನು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಮುಹಿದ್ದೀನ್ ಜುಮ್ಮಾ ಮಸೀದಿ ವತಿಯಿಂದ ನಮ್ಮ ಮಧ್ಯೆ ಇದ್ದಾರೆ ಅಲ್ಲಿಯ ಅಧ್ಯಕ್ಷರುಗಳು ಮತ್ತು ಗುರುಗಳು. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶ್ರೀ ಬಿ ಕಾಸಿಂ ಇವರಿದ್ದಾರೆ ಬದ್ರಿಯಾ ಜುಮ್ಮಾ ಮಸೀದಿ ವತಿಯಿಂದ, ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಅಶ್ರಫ್ ಫೈಜಿ ಅವರು ಕಣ್ಣಾಡಿಗಡ್ಡೆ ಜುಮ್ಮಾ ಮಸೀದಿ ವತಿಯಿಂದ ಗುರುಗಳು, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಮುಬೀನಾರ್ ಅವರು ಇದ್ದಾರೆ ನಮ್ಮ ಮಧ್ಯೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮಲ್ಲಿಪಾಡಿ ದೇವಸ್ಥಾನ ವತಿಯಿಂದ ಶ್ರೀ ಅಮರ್ನಾಥ್ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಸ್ಥಳೀಯ ಆಸ್ಪತ್ರೆ ಜ್ಯೋತಿ ಹಾಸ್ಪಿಟಲ್ ಇದರ ಅಡ್ಮಿನಿಸ್ಟ್ರೇಟರ್ ನಮ್ಮೊಂದಿಗಿದ್ದಾರೆ ಸಿಸ್ಟರ್ ಮೆರಿಟ್ ಅವರು, ನಿಮಗೆ ಕೂಡ ಆತ್ಮೀಯ ಸ್ವಾಗತ. ನಮ್ಮದೇ ಚರ್ಚಿನ ಗ್ರಾಮ ಪಂಚಾಯತ್ ಸದಸ್ಯರಾದ ರಿಚರ್ಡ್ ಗೋವಿಯಸ್ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಗೋಳಿ ಅಂಗಡಿಯಿಂದ ನಮ್ಮ ಮೇಡಮ್ ರವರಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ದಯವಿಟ್ಟು ಆತ್ಮೀಯರೇ, ಇದೊಂದು ಸರ್ವಧರ್ಮ ಸಮಾಗಮ ಅಂತ ನಾನು ಭಾವಿಸ್ತೇನೆ. ಹೀಗೆ ಒಂದು ವೇದಿಕೆ ನಿರ್ಮಿಸಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಆದ್ದರಿಂದ ಶ್ರೀಮಾನ್ ಮೈಕಲ್ ಡಿಸೋಜಾ ಅವರ ಉದಾರತೆ ಮತ್ತು ಕೊಡುಗೆಯಿಂದ, ನಮ್ಮ ಬಿಷವರ ಆಶೀರ್ವಾದದಿಂದ ಈ ಒಂದು ವೇದಿಕೆ ಇಲ್ಲಿ ಸೃಷ್ಟಿಯಾಗಿದೆ. ಇಲ್ಲಿ ಎಲ್ಲರೂ ಈ ವೇದಿಕೆಯಲ್ಲಿದ್ದಾರೆ. ನಿಮಗೆಲ್ಲರಿಗೂ ನಾನು ಸ್ವಾಗತಿಸ್ತೇನೆ, ಅಭಿನಂದಿಸ್ತೇನೆ. ಜೋರಾಗಿ ಚಪ್ಪಾಳೆ ತಟ್ಟು ನಾವು ಎಲ್ಲರನ್ನು ಇವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತೇನೆ. ಮುಂದಿನ ಕಾರ್ಯಕ್ರಮವಾಗಿ ದೀಪ ಬೆಳಗಿಸುವ ಮುಖಾಂತರ ಈ ಕಾರ್ಯಕ್ಕೆ ಚಾಲನೆಯನ್ನು ಕೊಡಲಿಕ್ಕೆ ನಾನು ಆಹ್ವಾನಿಸ್ತೇನೆ. ಬಿಷಪ್ and all the dignitaries kindly symbolically light the lamp and let us ask God to bless each and every one of us.
ಹಲವಾರು ಗಣ್ಯರು ನಮ್ಮ ಮುಂದೆ ಇದ್ದಾರೆ, ಅವರನ್ನು ಕೂಡ ನಾನು ಐ ಅಪ್ರಿಷಿಯೇಟ್ ದೇರ್ ಪ್ರೆಸೆನ್ಸ್. ಮಿಸ್ಟರ್ ಲೈನಲ್ ಅರಾಣ್ಣ ನಮಗೆ ಸದಾ ಮಾರ್ಗದರ್ಶಿ, ಅವರಿಗೆ ಒಂದು ಹೂಗುಚ್ಛ ನೀಡಿ. ಅಲ್ಲಿ ಆಸ್ವಾಲ್ಡ್ ರಾಡ್ರಿಗಸ್ ನಮ್ಮ ಹಿತೈಷಿ, ಅವರಿಗೂ ಕೂಡ ಸ್ವಾಗತ. ಶ್ರೀಮಾನ್ ಸ್ಟೀಫನ್ ರವರು ನಮ್ಮ ಮಧ್ಯೆ ಇದ್ದಾರೆ. ಮೀಡಿಯಾ ಕಮಿಟಿ ಸುದ್ದಿ ಬಿಡುಗಡೆಯಿಂದ ಮತ್ತು ದಿವ್ಯವಾಣಿ ಅವರಿಗೂ ಕೂಡ ಸ್ವಾಗತ. ಫಾದರ್ ಎಲಿಯಸ್ ಇವರು ಇದ್ದಾರೆ, ಅರುವ ಚರ್ಚಿನ ಧರ್ಮಗುರು, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಆಲ್ ನಮ್ಮ ಚರ್ಚಿನ ಪ್ಯಾರಿಷ್ ಕೌನ್ಸಿಲ್ ಮೆಂಬರ್ಸ್ ಮತ್ತು ಸದಸ್ಯರು ಇದ್ದಾರೆ, ಅವರಿಗೂ ಸ್ವಾಗತ. ಶ್ರೀಮಾನ್ ವಿನ್ಸೆಂಟ್ ಮತ್ತು ಸಿಲ್ವಿಯಾರವರು ನಮ್ಮ ಮಧ್ಯೆ ಇದ್ದಾರೆ, ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮಾನ್ ಕಾಸಿಂ ರವರು ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ಈಗ ಮುಂದಿನ ಕಾರ್ಯಕ್ರಮ ಪ್ರಮುಖವಾದ ಒಂದು ಕಾರ್ಯಕ್ರಮ. ಈ ದಿನದ ಇಲ್ಲಿ ನಮಗೆ ಸಿಗಲಿಕ್ಕೆ ಪ್ರಮುಖ ಕಾರಣ ಶ್ರೀಮಾನ್ ಮೈಕಲ್ ಡಿಸೋಜಾ, ಫ್ಲೇವಿಯಾ ಡಿಸೋಜಾ ಅವರ ಕುಟುಂಬ. ಅವರನ್ನು ನಾವು ಅಭಿನಂದಿಸುವುದು ಮತ್ತು ಅವರಿಗೆ ಶುಭಾಶಯ ಸಲ್ಲಿಸಿ ದೇವರ ಆಶೀರ್ವಾದ ಬೇಡುವುದು ನಮ್ಮ ಕರ್ತವ್ಯ. ಅದನ್ನು ನೆರವೇರಿಸಲು ಮುಂದೆ ಬರ್ತಾರೆ ಫಾದರ್ ಮ್ಯಾಕ್ಸಿಮ್ ರೊಸಾರಿಯೋ. ವೇದಿಕೆಯಲ್ಲಿ ಆಸೀನರಾಗಿರುವ ಪರಮ ಪೂಜ್ಯ ಬಿಷಪ್ ಸ್ವಾಮಿಯವರೇ, ಧರ್ಮ ಗುರುಗಳೇ, ಧರ್ಮ ಭಗಿನಿಯರೇ, ತುರ್ತು ಚಿಕಿತ್ಸಾ ಘಟಕದ ಮಹಾದಾನಿ ಶ್ರೀಮಾನ್ ಮೈಕಲ್ ಡಿಸೋಜಾ ಮತ್ತು ಕುಟುಂಬದವರೇ, ಈ ಊರಿನ ಗಣ್ಯ ವ್ಯಕ್ತಿಗಳೇ, ವಿವಿಧ ಜವಾಬ್ದಾರಿಯುತ ವ್ಯಕ್ತಿಗಳೇ, ಇಲ್ಲಿ ನೆರೆದಿರುವ ವೈದ್ಯರೇ, ದಾದಿಯರೇ, ಸಿಬ್ಬಂದಿ ವರ್ಗದವರೇ ಮತ್ತು ಆಮಂತ್ರಿತರೇ, ಎಲ್ಲರಿಗೂ ನಮಸ್ಕಾರ. ತುರ್ತು ಚಿಕಿತ್ಸೆಯ ನೂತನ ಕಟ್ಟಡದ ಪ್ರಾಯೋಜಕರಾದ ಶ್ರೀಮಾನ್ ಮೈಕಲ್ ಡಿಸೋಜಾ ಇವರಿಗೆ ನಮ್ಮ ನುಡಿನಮನ ಹಾಗೂ ಸನ್ಮಾನ. ಇದು ನಮಗೆ ಹೆಮ್ಮೆಯ ವಿಷಯವೂ ಹೌದು ಹಾಗೂ ನಮ್ಮ ಕರ್ತವ್ಯವೂ ಕೂಡ. ಪ್ರಭು ಯೇಸು ಸ್ವಾಮಿಯವರು ಅವರು ಬಳಿಯಿದ್ದ ಜನರಿಗೆ ಹೀಗೆಂದರು: ನಾನು ಹಸಿದಿದ್ದೆ, ನನಗೆ ಆಹಾರ ಕೊಟ್ಟಿರಿ, ಬಾಯಾರಿದ್ದೆ, ಕುಡಿಯಲು ಕೊಟ್ಟಿರಿ, ಬಟ್ಟೆ ಬರೆ ಇಲ್ಲದೆ ಇದ್ದೆ, ನನಗೆ ಉಡಲು ಕೊಟ್ಟಿರಿ, ರೋಗದಿಂದಿದ್ದೆ, ನನ್ನನ್ನು ಆರೈಕೆ ಮಾಡಿದಿರಿ. ಯೇಸು ಸ್ವಾಮಿಯ ಈ ಮಾತುಗಳಲ್ಲಿ ಅಪಾರ ನಂಬಿಕೆಯನ್ನಿಟ್ಟು ಅದನ್ನು ಅಕ್ಷರಶ ಪಾಲಿಸುವ ನಿಟ್ಟಿನಲ್ಲಿ ಬಡವರ, ನಿರ್ಗತಿಕರ, ರೋಗಿಗಳ ಹಾಗೂ ಇಡೀ ಸಮಾಜವೇ ತಿರಸ್ಕರಿಸುವ ಜನರ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ, ವೈದ್ಯಕೀಯ ಮತ್ತು ಇತರ ಅಗತ್ಯಗಳನ್ನು ಮನಗೊಂಡು ತಮ್ಮ ಸೇವೆಯ ಟ್ರಸ್ಟಿನ ಮುಖಾಂತರ ಜನರ ಸೇವೆಯೇ ಜನಾರ್ದನನ ಸೇವೆ ಎಂಬ ನಾಡುಡಿಯನ್ನು ನಿಸ್ವಾರ್ಥವಾಗಿ ನೀವು ಈಡೇರಿಸಿದ್ದೀರಿ. ನೀವೊಬ್ಬ ಉದ್ಯಮಿ, ಕೊಡುಗೈ ದಾನಿ, ಪರೋಪಕಾರಿ, ಸಮಾಜ ಚಿಂತಕರಾಗಿ ಮಾನವೀಯತೆಯನ್ನು ನಿಮ್ಮ ನಿತ್ಯ ಕಾಯಕಗಳ ಮೂಲಕ ನೀವು ಪ್ರತಿಪಾದಿಸಿದ್ದೀರಿ. ನೀವು ಹಲವಾರು ಧಾರ್ಮಿಕ ಕೇಂದ್ರಗಳಿಗೆ, ಸಂಘ ಸಂಸ್ಥೆಗಳಿಗೆ, ಆಶ್ರಮಗಳಿಗೆ, ಶಾಲಾ ಕಾಲೇಜುಗಳಿಗೆ
ಕೋಟ್ಯಾಂತರ ರೂಪಾಯಿಯ ದೇಣಿಗೆಯನ್ನು ನೀವು ಈಗಾಗಲೇ ನೀಡುತ್ತಾ ಇದ್ದೀರಿ. ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ, ಯುವಜನರ ಸ್ವಾವಲಂಬನೆಗೆ, ಕೊಂಕಣಿ ಹಾಗೂ ಇತರ ಭಾಷೆಯ ಏಳಿಗೆಗೆ, ಕ್ರೀಡಾ ಚಟುವಟಿಕೆಗಳಿಗೆ, ವೈದ್ಯಕೀಯ ಖರ್ಚುಗಳಿಗೆ ನಿಮ್ಮ ಕೊಡುಗೆ ವಿಶಿಷ್ಟವಾದುದು. ಹಣವನ್ನು ನೀಡುವುದು ಮಾತ್ರವಲ್ಲ, ಅದರ ಸದ್ಬಳಕೆ ಆಗಬೇಕು ಎಂಬ ಕಾಳಜಿನಿಟ್ಟುಕೊಂಡು ಈ ಕೆಲಸಗಳ ಉಸ್ತುವಾರಿಯನ್ನು ನಿಮ್ಮ ಟ್ರಸ್ಟಿನ ಸದಸ್ಯರಿಗೆ ಅದರ ಮೇಲ್ವಿಚಾರಣೆಯನ್ನು ನಿಭಾಯಿಸಲು ಶ್ರೇಷ್ಠ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ಮತ್ತು ಅವರು ನನಗೆ ತಿಳಿದ ಪ್ರಕಾರ ಅತ್ಯುತ್ತಮ ರೀತಿಯಲ್ಲಿ ಈ ಕೆಲಸವನ್ನು ನಿಭಾಯಿಸುತ್ತಾ ಬಂದಿರುವುದು ಬಹಳ ಸಂತೋಷದ ವಿಷಯ. ಶ್ರೀಮಾನ್ ಮೈಕಲ್ ಡಿಸೋಜರವರೇ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಆಡಲೇಬೇಕು. ಪ್ರಪ್ರಥಮವಾಗಿ ನೀವೊಬ್ಬ ಸರಳ ಹಾಗೂ ಸಜ್ಜನಿಕೆಯ ವ್ಯಕ್ತಿ. ನಿಮಗೇನೋ ಐಷಾರಾಮಿ ಜೀವನವನ್ನು ನಡೆಸಬಹುದಿತ್ತು, ಆದರೆ ನೀವು ನಿಮ್ಮ ಸರಳತೆಯಿಂದ ನೀವು ಜನಪ್ರಿಯರಾಗಿದ್ದೀರಿ. ನೀವು ಮಂಗಳೂರಿನ ಐಲುದೊರೆ ಕೂಡ ಆಗ್ಬೋದಿತ್ತು, ಆದರೆ ಜನಸಾಮಾನ್ಯರೊಂದಿಗೆ ನಿಮ್ಮನ್ನೇ ನೀವು ಗುರುತಿಸಿಕೊಂಡಿದ್ದೀರಿ. ನೀವು ಬಹಳ ವಿನಮ್ರತೆಯ ವ್ಯಕ್ತಿ. ಯಾರಲ್ಲಿಯೂ ಸಂವಹನ ಮಾಡುವಾಗ ಅಥವಾ ಸ್ಪಷ್ಟೀಕರಣವನ್ನು ಕೇಳುವಾಗ ಯಾವುದೇ ದರ್ಪ, ಗರ್ವ, ಅಹಂಕಾರವಿಲ್ಲದೆ ಬಹಳ ವಿನಯಶೀಲರಾಗಿ ಸಂಭಾಷಣೆಯನ್ನು ನೀವು ಮಾಡುತ್ತಿರುವುದು ನಿಮ್ಮ ವಿನಯಶೀಲತೆಗೆ ಹಿಡಿದ ಕನ್ನಡಿ. ನೀವೊಬ್ಬರು ಹೊಣೆಗಾರಿಕೆಯ ವ್ಯಕ್ತಿ, ಅಕೌಂಟಬಿಲಿಟಿ. ಯಾರಿಗೂ ಕೊಟ್ಟ ಹಣ ಅಥವಾ ಮಾಡಿದ ದಾನ ನಿಷ್ಪ್ರಯೋಜಕ ಆಗಬಾರದು, ಬದಲಾಗಿ ಸದ್ಬಳಕೆಯಾಗಬೇಕು ಎಂಬ ಒಂದೇ ಒಂದು ಉದ್ದೇಶದಿಂದ ನೀವು ಕ್ಲಪ್ತ ಸಮಯದಲ್ಲಿ ಅದರ ಲೆಕ್ಕಪತ್ರವನ್ನು ಪಡೆಯುತ್ತೀರಿ. ಯಾರದೇ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ನಾವು ಕೇಳಿದ್ದೇವೆ, ಅದು ನಿಮ್ಮಲ್ಲಿ ನಡೆಯುವುದಿಲ್ಲ, ನಡೆಯಬಾರದು. ಅಂಥ ಶಿಸ್ತಿನ ವ್ಯಕ್ತಿ ನೀವು. ಸ್ವಾವಲಂಬಿ, ಸ್ವಾಭಿಮಾನ, ಸ್ವದೇಶ. ನಮ್ಮ ಊರಲ್ಲಿ ನಾವು ದುಡಿದು ಗೌರವದಿಂದಲೇ ಬದುಕಬೇಕು ಎಂಬುದು ನಿಮ್ಮ ಧ್ಯೇಯವಾಕ್ಯ. ಪ್ರತಿದಿನದ ಸೂರ್ಯೋದಯ ನಾವು ಎಚ್ಚೆತ್ತು ಇತರರ ಜೀವನವನ್ನು ಪ್ರಕಾಶಮಯ ಮಾಡಲಿಕ್ಕೆ ನಮಗೆ ಕೊಡುವಂಥ ಆಮಂತ್ರಣ ಎಂಬ ಹೇಳಿಕೆಯಂತೆ ಪ್ರತಿ ಅವಕಾಶವನ್ನು ಬಿಡದೆ ಅದನ್ನು ಉಪಯೋಗಿಸಿ ಹೆಮ್ಮೆಯ, ದಿಟ್ಟ, ನೇರ ನಡೆನುಡಿಯ ವ್ಯಕ್ತಿಗಳಾಗಬೇಕೆಂಬುದೇ ನಿಮ್ಮ ಆಶಯ. ಇಷ್ಟೆಲ್ಲ ಹೇಳಿದ ನಂತರ ಈ ಬದ್ಯಾರು LM ಪಿಂಟೋ ಆಸ್ಪತ್ರೆಯ ಆವರಣಕ್ಕೆ ನಾವು ಬರೋಣ. ಈ ಆಸ್ಪತ್ರೆಯು ಯಾವಾಗಲೂ ಸುಸಜ್ಜಿತ ಆಸ್ಪತ್ರೆಯಾಗಿ ಬೆಳೆಯಬೇಕಿತ್ತು. ಕಾರಣಾಂತರ ಇದು ಮಂದಗತಿಯಲ್ಲಿ ಬೆಳೆಯುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಈ ಆಸ್ಪತ್ರೆಯನ್ನು ಮುಚ್ಚುವ ಅಥವಾ ಬೇರೆಯವರಿಗೆ ಹಸ್ತಾಂತರಿಸುವ ನಿರ್ಣಯವನ್ನು ಕೈಗೊಳ್ಳುವ ಹಂತಕ್ಕೆ ತಲುಪುವಾಗ ದೇವರು ಕಳುಹಿಸಿದಂಥ ದೂತರಂತೆ ನೀವು ನಮಗೆ ಆಸರೆಯಾಗಿ ಬಂದಿರಿ. ಈ ನೂತನ ತುರ್ತು ವಿಭಾಗದ ಕಟ್ಟಡಕ್ಕೆ 75 ಲಕ್ಷ ರೂಪಾಯಿಯನ್ನು ನೀವು ನೀಡಿದ್ದೀರಿ. ಅಂತೆಯೇ ಇಲ್ಲಿರುವ ಈ ಹೊಸ ಸ್ಕ್ಯಾನಿಂಗ್ ಮೆಷಿನ್ಗೆ ನೀವು 10 ಲಕ್ಷ ರೂಪಾಯಿ, ಇದರ ಮೊದಲು ಇಲ್ಲಿ ಅಳವಡಿಸಿದ ಇಂಟರ್ಲಾಕಿಗೆ 10 ಲಕ್ಷ ರೂಪಾಯಿ, ಅದರ ಮೊದಲು ಆಸ್ಪತ್ರೆಯ ಒಳಿತಿಗಾಗಿ ಇನ್ನೂ 5 ಲಕ್ಷ ರೂಪಾಯಿ, ಅದರ ಮೊದಲು ಕೊಟ್ಟಿದ್ದೀರಿ ಅಂತ ತಿಳಿಲ್ಲ, ನಾನು ಒಂದು 10 ವರ್ಷ ಆಯಿತು. ಏನೇ ಇರಲಿ, 1 ಕೋಟಿಗೂ ಮಿಕ್ಕು ನೀವು ಈ ಹಣವನ್ನು ಈ ಸಂಸ್ಥೆಗಾಗಿ ನೀಡಿದ್ದೀರಿ. ಜಪ್ಪಾಳಿ ತಟ್ಟಿ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಇಷ್ಟು ಮಾತ್ರವಲ್ಲ, ಅನೇಕ ಸಾರಿ ನೀವು ಈ ಸಂಸ್ಥೆಗೆ ಭೇಟಿ ನೀಡಿ ನಿಮ್ಮ ಅಮೂಲ್ಯ ಸಮಯವನ್ನು ನೀವು ಕೊಟ್ಟಿದ್ದೀರಿ. ಇಲ್ಲಿಗೆ ನಿಮ್ಮ ಕೆಲಸ ಮುಗಿಲಿಲ್ಲ. ನಿಮ್ಮ ಈ ಟ್ರಸ್ಟಿನ ಅಡ್ವೈಸರ್ಗಳಾದ ಮಿಸ್ಟರ್ ಲೈನಲ್ ಅರಾನ್ನ, ಮಿಸ್ಟರ್ ಸ್ಟೀವನ್ ಪಿಂಟೋ ಹಾಗೂ ಮಿಸ್ಟರ್ ಒಸ್ವಾಲ್ಡ್ ರೊಡ್ರಿಗಸ್ ಅವರು ನಮ್ಮ ಮುಂದೆ ಇಲ್ಲಿ ಇದ್ದಾರೆ. ಅವರನ್ನು ಇಲ್ಲಿಗೆ ಕಳುಹಿಸಿ ಇಲ್ಲಿಯ ಕೆಲಸದ ಹಾಗೂ ಅಭಿವೃದ್ಧಿಯ ವರದಿಯನ್ನು ಪಡೆದುಕೊಂಡಿದ್ದೀರಿ. ಬಿಷಪ್ ಸ್ವಾಮಿ ಅವರ ಹಾಗೂ ಇಲ್ಲಿಯ ಧರ್ಮಗುರುಗಳ ಭಾವನೆಗೆ ಹಾಗೂ ಇಚ್ಛೆಗೆ ಸ್ಪಂದಿಸಿ ಸಮಾಲೋಚಿಸಿ ಉತ್ತಮವಾದ ಸಲಹೆ ಸೂಚನೆಯನ್ನು ನೀಡಿದ್ದೀರಿ.
ನಮ್ಮ ಈ ಆಸ್ಪತ್ರೆಯ ಕಷ್ಟ ಕಾಲದಲ್ಲಿ ಜಿಂಕೆಗೆ ಮರುಭೂಮಿಯಲ್ಲಿ ಸಿಕ್ಕಿದ ನೀರಿನಂತೆ ನಾವು ಕೂಡ ಈ ಜರಿಮೂಲದ ಪಾನೀಯವನ್ನು ಕುಡಿಯಲು ಆರಂಭಿಸಿದೆವು. ನಿಮ್ಮ ಅಪಾರ ಕೊಡುಗೆಯಿಂದ ಈ ಆಸ್ಪತ್ರೆಯು ಪುಟ್ಟ ಹೆಜ್ಜೆಗಳನ್ನು ಮಾತ್ರವಲ್ಲ, ದಿಟ್ಟ ಹಾಗೂ ದೊಡ್ಡ ಹೆಜ್ಜೆಗಳನ್ನು ಪ್ರಾರಂಭಿಸಿತು. ಇದಕ್ಕೆ ಸಾಕ್ಷಿ ಎಂಬಂತೆ ಇಂದು ನಾವು ಉದ್ಘಾಟಿಸಿದ ಹಾಗೂ ಆಶೀರ್ವಚನಗೊಂಡ ಈ ನೂತನ ಎಮರ್ಜೆನ್ಸಿ ಚಿಕಿತ್ಸಾ ವಿಭಾಗ. ಆತ್ಮೀಯ ಶ್ರೀಮಾನ್ ಮೈಕಲ್ ಡಿಸೋಜರವರೇ, ಪವಿತ್ರ ಬೈಬಲ್ನಲ್ಲಿ ಅಪಾರ ನಂಬಿಕೆಯನ್ನಿಟ್ಟು ಅದರ ವಾಕ್ಯಗಳನ್ನು ನಿಮ್ಮದಾಗಿಸಿಕೊಂಡು ಅದನ್ನು ಪಾಲಿಸಿ ಪ್ರಯತ್ನಪಟ್ಟವರಲ್ಲಿ ನೀವು ಒಬ್ಬರು ಹಾಗೂ ಶ್ರೇಷ್ಠರು. ಸಂತ ಪೌಲನು ಯೇಸುವಿನ ಕಟ್ಟ ಅನುಯಾಯಿಯಾಗಿ ಹೇಳುವ ಪ್ರಕಾರ, ಪ್ರತಿಯೊಬ್ಬನೂ ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಷ್ಟು ನೀಡಲಿ, ಒಲ್ಲದ ಮನಸ್ಸಿನಿಂದಾಗಲಿ ಬಲಾತ್ಕಾರದಿಂದಾಗಲಿ ಕೊಡುವುದು ಬೇಡ, ನಗು ನಗುತ್ತಾ ನೀಡುವಾತನನ್ನು ದೇವರು ಪ್ರೀತಿಸುತ್ತಾರೆ. ಈ ಧ್ಯೇಯ ವಾಕ್ಯದೊಂದಿಗೆ ನೀವು ಎಲ್ಲವನ್ನ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ 3 ಶಬ್ದಗಳು ಸ್ವಾಭಿಮಾನ, ಸ್ವಾವಲಂಬಿ, ಸ್ವದೇಶ. ಇದು ನೀವು ಈ ಆಸ್ಪತ್ರೆಗೆ ಕೊಟ್ಟಂತಹ ಆ ದಾನದಲ್ಲಿ ನಮಗೆ ಅರ್ಥವಾಗುತ್ತದೆ. ನೀವು ಕೊಟ್ಟದ್ದನ್ನು ಯಾರಿಗೂ ಹಿಂತಿರುಗಿಸಲು ಸಾಧ್ಯವಿಲ್ಲ. ಆದರೆ ನೀವು ಕೊಟ್ಟ ಈ ದೇಣಿಗೆಯು ನಮಗೆಲ್ಲರಿಗೂ, ಈ ನಾಡಿನ ಸಮಸ್ತ ಜನರಿಗೂ ಅದು ಪ್ರಯೋಜನವಾಗುತ್ತದೆ. ಶ್ರೀಯುತ ಮೈಕಲ್ ಡಿಸೋಜರವರೇ, ಈ ಆಸ್ಪತ್ರೆಯ ಏಳಿಗೆಗಾಗಿ ನೀವು ಕೊಟ್ಟ ಕೊಡುಗೆ ಅಪಾರ. ನೀವು ನೀಡಿದ ಈ ಹಣದ ಹಿಂದೆ ನಿಮ್ಮ ಕಾಳಜಿ, ಮುತುವರ್ಜಿ ಮತ್ತು ಎನರ್ಜಿ ಅಡಗಿಕೊಂಡಿದೆ. ನೀವು ಎಷ್ಟು ಸಲ ನೀವು ಈ ಸಂಸ್ಥೆಗೆ ಭೇಟಿ ನೀಡಿದ್ದೀರಿ. ನಿಮ್ಮ ಸಮಯ, ಹಣ, ಶಕ್ತಿ ಎಲ್ಲವನ್ನ ಈ ಸಂಸ್ಥೆಗೆ ಧಾರೆಯಾಗಿ ನೀವು ನೀಡಿದ್ದೀರಿ. ನಿಮಗೆ ನಮ್ಮೆಲ್ಲರ ಈ ಪ್ರೀತಿಪೂರ್ವಕ ಹಾಗೂ ಅಭಿನಂದನೆಯ ಹೃದಯಸ್ಪರ್ಶಿ ಗೌರವ ಹಾಗೂ ಸನ್ಮಾನ. ಆ ಭಗವಂತ ದೇವರು ಮತ್ತು ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು ಯಥೇಚ್ಛವಾಗಿ ಹರಿಸಲಿ, ಆಯುಷ್ಯಾರೋಗ್ಯವನ್ನು ನೀಡಲಿ ಮತ್ತು ಮನಃಶಾಂತಿಯನ್ನು ನಿಮಗೆ ಅನುಗ್ರಹಿಸಲಿ ಎಂದು ಹಾರೈಸುತ್ತಾ, ಫಾದರ್ LM ಪಿಂಟೋ ಆಸ್ಪತ್ರೆಯ ಆಡಳಿತ ವರ್ಗ, ಸಿಬ್ಬಂದಿ ವರ್ಗ ಹಾಗೂ ಇಲ್ಲಿ ನೆರೆದ ಎಲ್ಲರ ಪರವಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಾವು ನಿಮಗೆ ಏನೂ ಕೊಡಲು ಸಾಧ್ಯವಿಲ್ಲ, ಆದರೆ ದೇವರಲ್ಲಿ ನಿಮಗಾಗಿ ನಾವು ಸದಾ ಪ್ರಾರ್ಥಿಸುತ್ತೇವೆ. ನೀವು ನಿಮ್ಮ ಪತ್ನಿ ಫ್ಲೇವಿಯಾ ಡಿಸೋಜಾ ಹಾಗೂ ಮಗ ಏಡ್ರಿಯಾನ್ ಇವರೊಂದಿಗೆ ಇಲ್ಲಿ ಬಂದಿದ್ದೀರಿ. ನಾವು ಈಗ ಮಾಡುವ ಈ ನಮ್ಮ ಕಿರು ಸನ್ಮಾನವನ್ನು ನೀವು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ವಿನಸುತ್ತೇನೆ. ವಂದನೆಗಳು. ಆತ್ಮೀಯ ಬಿಷಪ್ರವರು ಮತ್ತು ಎಲ್ಲ ಫಾದರ್ ಫೌಸ್ತೀನ್ ಮತ್ತು ವೇದಿಕೆಯಲ್ಲಿರುವ ಎಲ್ಲರೂ, ಸಿಸ್ಟರ್ ಲಿಲ್ಲಿ, ಫಾದರ್ ಮ್ಯಾಕ್ಸಿಮ್ ಎಲ್ಲರೂ ಸೇರಿ ಶ್ರೀಮಾನ್ ಮೈಕಲ್ ಡಿಸೋಜಾ, ಫ್ಲೇವಿಯಾ ಡಿಸೋಜಾ, ಏಡ್ರಿಯನ್ ಇವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಆತ್ಮೀಯರೇ, ಈ ಆಸ್ಪತ್ರೆಯ ಬಗ್ಗೆ ತುಂಬ ಕಾಳಜಿ ವಹಿಸಿದವರು ನಮ್ಮ ಬಿಷಪ್ ಸ್ವಾಮಿಯವರು. ಈ ಆಸ್ಪತ್ರೆಯ ಏನು ಅಗತ್ಯ ಉಂಟು ಅದನ್ನು ನಾನು ಬಿಷಪ್ರಲ್ಲಿ ಹೇಳಿದಾಗ, ನಾನು ಮಧ್ಯವರ್ತಿ ಈ ಆಸ್ಪತ್ರೆಗೆ ಮತ್ತು ಬಿಷಪಿಗೆ ಯಾವಾಗಲೂ. ಇಲ್ಲಿ ನಮಗೆ ಹೇಳುವುದು ಅದು ಬೇಕಂತ ನಾನು ಅಲ್ಲಿ ಹೋಗಿ ಬಿಷಪ್ ಸ್ವಾಮಿಯರಿಗೆ ಹೇಳುವುದು. ಆಗ ಬಿಷಪ್ರವರು ನನ್ನಲ್ಲಿ ಹೇಳಿದರು, ಏನು ಬಡವರಿಗೆ ಬೇಕು, ರೋಗಿಗಳಿಗೆ ಬೇಕು, ಅದನ್ನು ಯಾವಾಗಲೂ ಕೊಡು ಅಂತ ನನಗೆ ಹೇಳಿದ್ದಾರೆ. ಇಲ್ಲಿಗೆ ಒಂದು ಸ್ಕ್ಯಾನಿಂಗ್ ಮೆಷಿನ್ ಬೇಕು ಅಂತ ಆಲೋಚನೆ ಮಾಡುವಾಗ ಶ್ರೀಮಾನ್ ಮೈಕಲ್ ಡಿಸೋರ್ ಅವರು ನಾನು 10 ಲಕ್ಷ ರೂಪಾಯಿಯನ್ನು ನೀಡುತ್ತೇನೆ ಅಂತ ಮೊದಲೇ ಹೇಳಿದರು. ತದನಂತರ ಇಲ್ಲಿ ಆಡಳಿತಾಧಿಕಾರಿಯವರು ಆ ಮೆಷಿನಿಗೆ 23,50,000 ಖರ್ಚು ಬೀಳ್ತದೆ ಅಂತ ಹೇಳುವಾಗ ನಾನು ಬಿಷಪ್ ಸ್ವಾಮಿಯಲ್ಲಿ ಹೇಳಿದೆ, ನೀವು ಸ್ವಲ್ಪ ಸಹಾಯ ಮಾಡಬೇಕಂತ. ಬಿಷಪ್ ಸ್ವಾಮಿಯವರು ಹೇಳಿದರು 13.5 ಲಕ್ಷ ನಾನು ಕೊಡ್ತೇನಂತ. 10 ಲಕ್ಷ ಶ್ರೀ ಮೈಕಲ್ ಡಿಸೋದ್ರವರು, 13.5 ಲಕ್ಷ ಬಿಷಪ್ರವರು ಈ ಮೆಷಿನಿಗೆ ನೀಡಿದ್ದಾರೆ. ಬಿಷಪ್ ಸ್ವಾಮಿಯವರೇ, ನಿಮಗೆ ನಾನು ಈ ಆಸ್ಪತ್ರೆಯ ಪರವಾಗಿ, ಆಡಳಿತದ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅಂತೆಯೇ ನೀವು ಇಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಯಾವಾಗಲೂ ಪ್ರೋತ್ಸಾಹ ನೀಡ್ತಿದ್ದೀರಾ. ನನಗೆ ಸಹ ನೀವು ಪ್ರೋತ್ಸಾಹ ನೀಡಿಸ್ತಿದ್ದೀರಾ. ಬಿಷಪ್ ಸ್ವಾಮಿಯವರೇ, ನಿಮಗೆ ಮಗದೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗ್ತಾ ಉಂಟು. ಯಾರಿಗೆ ಬ್ಲಡ್ ಡೊನೇಷನ್ ಮಾಡಲಿಕ್ಕಿದ್ದರೆ ದಯಮಾಡಿ ಈಗ ನೀವು ಅಲ್ಲಿ ಬ್ಲಡ್ ಡೊನೇಷನ್ ಮಾಡ್ಬೋದು. ಅಲ್ಲಿ ನಮ್ಮ ಸ್ಟಾಫ್ನವರು ಇದ್ದಾರೆ ಫಾದರ್ ಮುಲ್ಲರ್ಸ್ನಿಂದ. ನಾನು ಸ್ವಾಗತ ಬಯಸಲಿಕ್ಕೆ ಆಶಿಸ್ತೇನೆ. ಶ್ರೀಮಾನ್ ವೆಂಕಟೇಶ್ರವರು ನಮ್ಮೊಂದಿಗೆ ಇದ್ದಾರೆ ಸೊ ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತೇನೆ. ಸ್ವಾಗತಿಸ್ತೇನೆ ನಾನು ನಮ್ಮ ಇಂಜಿನಿಯರ್ ಸಂಪತ್ ರತ್ನ ರಾವ್ ಇವರಿಗೆ. ಶ್ರೀಮಾನ್, ನಿಮಗೂ ಆತ್ಮೀಯ ಸ್ವಾಗತ. ಅವರಿಗೆ ಕೂಡ ನಂತರ ನಾವು ಅಭಿನಂದಿಸಲಿಕ್ಕೆ ಉಂಟು. ಈಗ ನಿಮಗೆ ಸ್ವಾಗತ. ಹಾಗೂ ಇಲ್ಲಿ ನೀವು ಬ್ಯಾಂಡ್ ನೋಡ್ತೀರಿ, ಪೆಪ್ಪರ್ ಪೆಪ್ಪೆ ಡುಮ್ ಅಂತ ನೀವು ಕೇಳಿದ್ದೀರಿ. ಆ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದ ನಮ್ಮದೇ ಬದ್ಯಾರ್ ವಲಯದ ಒಂದು ಬ್ರಾಸ್ ಬ್ಯಾಂಡ್, ಇದರ ಮಾಲೀಕರಾದ ಅರುಣ್ ಸೆರಾವ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಅಭಿನಂದಿಸ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಸೊಬಗನ್ನು ನೀವು ಹೆಚ್ಚಿಸಿದಿರಿ. ನಿಮಗೂ ಕೂಡ ಸ್ವಾಗತಿಸ್ತೇನೆ, ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮುಂದಿನ ಕಾರ್ಯಕ್ರಮವಾಗಿ ನಾನು ವಿನಂತಿಸ್ತೇನೆ ಮಿಸ್ಟರ್ ಮೈಕಲ್ ಡಿಸೋಜರ್ ಅವರು ಮುಂದೆ ಬಂದು ಅವರ ಸಂದೇಶವನ್ನು, ಮನದಾಳದ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ವಂದನೀಯ ನಮ್ಮ ಪ್ರೀತಿಯ ಬಿಷಪ್ ಪೀಟರ್ ಪಾಲ್, ಇಲ್ಲಿಯ ಡೈರೆಕ್ಟರ್ ಫಾದರ್ ರೋಷನ್, ಕಂಕನಾಡಿ ಫಾದರ್ ಮುಲ್ಲಸ್ ಹಾಸ್ಪಿಟಲ್ನ ಡೈರೆಕ್ಟರ್ ಫಾದರ್ ಪೌಸ್ತಿನ್, ನಮ್ಮ ಡಯಾಸಿಸ್ನ ರಿಯಲ್ ಎಸ್ಟೇಟ್ ಡೈರೆಕ್ಟರ್ ಆರ್ ಮ್ಯಾನೇಜ್ಮೆಂಟ್ ಹೆಡ್ ಫಾದರ್ ಮ್ಯಾಕ್ಸಿಮ್, CODP ಫಾದರ್ ವಿನ್ಸೆಂಟ್, ಇಲ್ಲಿಯ ಡೀನರಿಯ ಧರ್ಮಗುರುಗಳಾದ ಫಾದರ್ ವಾಲ್ಟರ್, ವೇದಿಕೆಯಲ್ಲಿರುವ ಈ ಊರಿನ ಗಣ್ಯರೇ, ಇಲ್ಲಿ ಬಂದಿರುವ ಎಲ್ಲ ಧರ್ಮದ ಅತಿಥಿಗಳೇ, ಮಹನೀಯರೇ, ಮಹಳೀಯರೇ ಮತ್ತು ನನ್ನ ನೆಚ್ಚಿನ ಮಕ್ಕಳೇ, ಈ ಒಂದು ಶುಭ ಸಂದರ್ಭ ನಮಗೆ ಪ್ರಪ್ರಥಮವಾಗಿ ನಮಗೆ ಒದಗಿಸಿಕೊಟ್ಟದಕ್ಕೆ ನಾನು ನಮ್ಮ ದೇವರನ್ನು ಎಷ್ಟು ಕೃತಜ್ಞತೆ ಸಲ್ಲಿಸಲು ಸಾಕಾಗೋದು. ನಾನು ಯಾವಾಗಲೂ ಯಾವ ಸಭೆಗೆ ಹೋದು ಒಂದೇ, ದೇವರು ನಮಗೆ ನಮ್ಮ ಕುಟುಂಬಕ್ಕೆ ಬೇಕಾದಕ್ಕಿಂತ ಜಾಸ್ತಿ ಸಂಪತ್ತನ್ನು ಕೊಟ್ಟಿದ್ದಾನೆ. ನಮಗೆ ಸ್ವಲ್ಪ ಕಂಫರ್ಟೇಬ್ಲಿ ಆರಾಮವಾಗಿ ಜೀವನ ತೆಗೆಯಲು ಸ್ವಲ್ಪ ಹಣ ಸಾಕು. ಬಾಕಿದ್ದನ್ನು ನಮಗೆ ಒಂದು ಈ ಸಂದರ್ಭದಲ್ಲಿ
ಓಕೆ. ಈ ಸಂದರ್ಭದಲ್ಲಿ ನಮಗೆ ಈ ಜನ್ಮದಲ್ಲಿ ಒಂದು ಕೊಟ್ಟ ಒಳ್ಳೆಯ ಒಂದು ಅವಕಾಶ ಮತ್ತು ಜವಾಬ್ದಾರಿಯನ್ನು ಆದಷ್ಟು ಪ್ರಾಮಾಣಿಕಪೂರ್ವವಾಗಿ ನಾವು ನಮ್ಮ ಧರ್ಮದ ಪ್ರಕಾರ, ಎಲ್ಲ ಧರ್ಮದಲ್ಲಿ ಹೇಳೋದು ಒಂದೇ. ನಾನು ಸ್ವಲ್ಪ ಕುರಾನ್ ಓದಿದ್ದೇನೆ, ಪವಿತ್ರ ಕುರಾನ್ ಓದಿದ್ದೇನೆ, ಪವಿತ್ರ ಭಗವದ್ಗೀತೆಯನ್ನು ಓದಿದ್ದೇನೆ. ಎಲ್ಲದರಲ್ಲಿ ಹೇಳೋದು ಬೇರೆಯವರಿಗೆ ಸಹಾಯ ಮಾಡದಿದ್ದರೆ ಉಪದ್ರ ಮಾಡಬೇಡ ಅಂತೇಳಿ. ಅಂದರೆ ಆದ ಕಾರಣ ಅದು ಎಲ್ಲರ ಧರ್ಮವೂ ಒಂದೇ. ಮತ್ತೊಂದು ನನಗೆ ಒಂದು ನೆನಪು ಬರ್ತದೆ, ನಾವು ಇಷ್ಟೆಲ್ಲ ಕೊಡಲಿಕ್ಕೆ ಇವರು ಫಾದರ್ ಮ್ಯಾಕ್ಸಿಮ್ ರೊಜಾರಿ ಅವರು ಹೇಳಿದರು. ಒಂದು ಸೈಡಿನಲ್ಲಿ ಒಂದು ವಿಷಯದಲ್ಲಿ ತುಂಬ ಸಂತೋಷವಾಗ್ತದೆ. ನಾವು ನಮ್ಮ ದೇವರ ಇದರಲ್ಲಿ ನಾವು ಒಂದು ಕಸ್ಟೋಡಿಯನ್, ವಿ ಆರ್ ದ ಕಸ್ಟೋಡಿಯನ್ ಆಫ್ ವೆಲ್ತ್. ಹಣ ನಮ್ಮದಲ್ಲ, ಒಂದು ಕಡೆಯಿಂದ ಒಂದು ಕಡೆಗೆ ಚಲಿಸ್ತಾ ಇರ್ತದೆ. ಆ ಚಲಿಸುವಾಗ ನಮಗೆ ಸಿಕ್ಕಿದ ಸಮಯದಲ್ಲಿ ನಾವು ಹಣದಲ್ಲಿ ಏನು ಮಾಡಿದ್ದೇವೆ ಅಂತೇಳಿ ಅಷ್ಟೇ ಇರೋದು. ಜೀವನ ಇರೋದು ಅದಕ್ಕಿಂತ ಜಾಸ್ತಿ ಅಂತ ನಾವು ಅರ್ಥ ಮಾಡೋದಿಲ್ಲ. ನಮಗೆ ಇಷ್ಟೆಲ್ಲ ಕೊಡಲಿಕ್ಕೆ ನಮ್ಮ ತಂದೆ ತಾಯಿಯವರು ಸಣ್ಣದಿಂದೇ ಕಲಿಸಿದ ಒಂದು ಯಾವುದು ಬುದ್ಧಿವಾದ ಮತ್ತು ಅವರ ಜೀವನ. ಅವರು ಯಾವಾಗಲೂ ಹೇಳ್ತಿದ್ರು ಸಹಾಯ ಮಾಡಬೇಕು ಬೇರೆಯವರಿಗೆ ಅಂಥೇಳಿ. ಅದನ್ನು ನಾವು ಪಾಲಿಸಿಕೊಂಡು ಬಂದಿದ್ದೇವೆ. ಮತ್ತೊಂದು, ನಮ್ಮ ಕನ್ನಡ ಟೀಚರ್, ನಾನು ಸಣ್ಣದಿರುವಾಗ 4ನೇ ಕ್ಲಾಸ 5ನೇ ಕ್ಲಾಸ್ ಇರಬಹುದು, ಮಹಾಪುರುಷ ಬಸವೇಶ್ವರನವ್ರದ್ದೊಂದು ವಾಚನಗಳು ಅಂತಿತ್ತು. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು. ವೇಟ್ ಮಾಡಬೇಡಿ, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು. ಅದೊಂದು ನನಗೆ ಭಾರಿ ಇದು. ಎಷ್ಟೋ ಕಡೆಗೆ ನಾವು ದಾನ ಕೊಡುವಾಗ ಅವರು ಕರೆಯಲಿಲ್ಲ, ನಾವು ಹೋಗಿದ್ದೇವೆ, ನಮ್ಮಿಂದ ಆದ ದಾನವನ್ನು ನಾವು ಕೊಟ್ಟಿದ್ದೇವೆ. ಈ ಆಸ್ಪತ್ರೆ ಕೂಡ ಅಷ್ಟೇ. ನಾವಿಲ್ಲಿ ಬಂದು ನೋಡುವಾಗ ಸ್ವಲ್ಪ ಒಂದು ಇದನ್ನು ನಾವು ಮಾಡಿ ನನಗೆ ಈಗ ಖುಷಿ ಏನಂತ ಹೇಳಿದರೆ, ಈ ಆಸ್ತಿಗೆ ಎಷ್ಟು ವರ್ಷದ್ದು ಇದು ಉಂಟು? 70 ಇಯರ್ಸ್ಗೆ 70 ವರ್ಷದ ಹಿಂದೆ ಯಾರೋ ಪುಣ್ಯಾತ್ಮರು, ನಮ್ಮ ಗುರುಗಳು ಇದನ್ನು ಇಲ್ಲಿ ಕಟ್ಟಿದರು. ಈ 70 ವರ್ಷದಲ್ಲಿ ಎಷ್ಟೋ ಕಷ್ಟದಿಂದ ಈ ಆಸ್ಪತ್ರೆಯನ್ನು ಉಳಿಸಿದ್ದಾರೆ. ಇಲ್ಲಿಯ ಸಿಬ್ಬಂದಿಯವರು, ಇಲ್ಲಿಯನ್ನು ಮ್ಯಾನೇಜ್ಮೆಂಟ್ ಮಾಡುವವರು. ಆಸ್ಪತ್ರೆ ನಡೆಸುವುದಂದರೆ ಅಷ್ಟು ಸುಲಭ ಇಲ್ಲ. ಯಾಕಂತೇಳಿ ಬಡವರಿಗೆ ಇದು ಕೊಡುವಾಗ, ಯಾವುದು ಚಿಕಿತ್ಸೆಯನ್ನು ಕೊಡುವಾಗ ಎಲ್ಲರೂ ಕೇಳೋದು ಧರ್ಮಕ್ಕೆ ಕೊಡಿ ಅಂಥೇಳಿ. ಅಂದರೆ ಕಷ್ಟ ಉಂಟು, ಅವ್ರ ಹತ್ರ ದುಡ್ಡು ಇದ್ದರೂ ದುಡ್ಡು ಇಲ್ಲದವರು ಸ್ವಲ್ಪ ಕೆಲವು ಸರ್ತಿ ಎಲ್ಲ ಅದು ಸಿಕ್ಕಿದ್ರೆ ಆ ಚಿಕಿತ್ಸೆ ಇರಲಿ ಅಂಥೇಳಿ. ಆದರೆ ಬಡವ ಅಥವಾ ಯಾವುದು ಶ್ರೀಮಂತ ಅಂತ ನೋಡದೆ ಎಲ್ಲರಿಗೂ ಈ ಆಸ್ಪತ್ರೆ ಚಿಕಿತ್ಸೆಯನ್ನು ಕೊಡ್ತಾ ಬಂದಿದೆ. ಆದರೆ ಆರ್ಥಿಕವಾಗಿ ಈ ಆಸ್ಪತ್ರೆಯನ್ನು ನಡೆಸಲಿಕ್ಕೆ ತುಂಬ ಕಷ್ಟ ಉಂಟು. ಯಾಕಂತೇಳಿದರೆ ಎಷ್ಟೇ ಸ್ವಲ್ಪ ಸಂಬಳದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಈ ವೈದ್ಯ ಮತ್ತು ಸಿಬ್ಬಂದಿಯವರು ಅವರು ಆದಷ್ಟು ಅವರು ಇದನ್ನು ಸೇವೆಯನ್ನು ಕೊಡುವಾಗ ಅವರನ್ನು ನೋಡಿಕೊಳ್ಬೇಕು. ಬಾಕಿನ ಖರ್ಚು ಉಂಟು, ಮೆಡಿಸಿನ್ ಖರ್ಚು ಎಲ್ಲ ಉಂಟು. ಆದ ಕಾರಣ ಎಲ್ಲರ ಹತ್ರ ಇಲ್ಲಿರುವ ಜನರು ಮತ್ತು ಹೊರಗಿನವ್ರಿಗೂ ಹೇಳೋದು, ಆದಷ್ಟು ಈ ಆಸ್ಪತ್ರೆಗೆ ನಿಮ್ಮ ತನು ಮನ ಧನದಿಂದ ಇದಕ್ಕೆ ಇದು ಕೊಡಿ, ಸಹಾಯ ಕೊಡಿ ಅಷ್ಟೇ. ಮತ್ತೊಂದು ಹೇಳೋದು ಏನಂತ ಹೇಳಿದರೆ, ಈ ಒಂದು ಪ್ರದೇಶದಲ್ಲಿ ನಾನೊಂದು ಬಿಸ್ನೆಸ್ ಮ್ಯಾನ್, ನಾನು ಒಂದು ನೋಡಿದ ಒಂದು ನಮ್ಮ ಈ ಚಾರಿಟಿಯ ಒಂದು ಜರ್ನಿ ಅಥವಾ ಜಾರಿಯ ಒಂದು ಇದರಲ್ಲಿ ನನಗೆ ನೋಡುವಾಗ, ಫಾದರ್ ರೋಷನ್, ಈಗ ನಾವು ನಮ್ಮ ಇದರಲ್ಲಿ ಸ್ವರ್ಣಕಾಲ, ನಮ್ಮ ದೇಶದ ಸ್ವರ್ಣಕಾಲ ಅಂತ ಹೇಳ್ಬೋದು. ನಮಗೆ ಒಳ್ಳೆಯ ಒಬ್ಬರು ಧರ್ಮಗುರುಗಳಾದ ಇದು ಬಿಷಪ್ ಪೀಟರ್ ಪಾಲ್ನವರು ಇದ್ದಾರೆ. ಅವರು ಅವರ ಲೀಡರ್ಶಿಪ್ಪಿನಲ್ಲಿ ನನಗೆ 100% ನನಗೆ ಕಾನ್ಫಿಡೆನ್ಸ್ ಉಂಟು. ಅವರು ಮತ್ತು ಎಲ್ಲ ಈ ನಮ್ಮ ಗುರುಗಳು ಬೇರೆ ಬೇರೆ ಚರ್ಚಿನ ಇರುವ ಧರ್ಮಗುರುಗಳು. ಆದರೆ ಈಗ ಹೇಳುವುದು ನಿಮಗೆ, ಯಾಕಂತೇಳಿ ನಿಮಗೆ ಫಾದರ್ ಮುಲ್ಲಸ್ಸಿನ ಇದು ಉಂಟು. ಯಾಕಂತೇಳಿದರೆ ಇದು ಯಾವುದು ನಾಲೆಜ್, ಎಬಿಲಿಟಿ ಮತ್ತು ಡಿಟರ್ಮಿನೇಷನ್. ನೀವು ಈಗ ಬಂದು ಎಷ್ಟಾಯಿತು? 2 ವರ್ಷ ಆಗಲಿಲ್ಲ ಅಲ್ಲಿ. ಎಷ್ಟು 1 ವರ್ಷದಲ್ಲಿ ಇಷ್ಟು ಕಾರ್ಬಾರ್ ಮಾಡಿದವರು ನೀವು ಖಂಡಿತ 5 ವರ್ಷದಲ್ಲಿ ಇಲ್ಲಿ ನನಗೆ ಕಾಣ್ತದೆ, ನಿಮಗೆ ಕಾಣ್ತದೆ, 100 ಬೆಡ್ಡಿನ ಹಾಸ್ಪಿಟ್ಲ್ ಕಾಣ್ತದೆ, ನಿಮಗೆ ಎಲ್ಲರಿಗೆ ಕಾಣ್ತದಲ್ಲ? ಇಲ್ಲಿ ನರ್ಸಿಂಗ್ ಕಾಲೇಜ್ ಕಾಣ್ತದಲ್ಲಿ ಕಾಣ್ತದಲ್ಲ? ಇಲ್ಲಿ ನರ್ಸಿಂಗ್ ಕಾಲೇಜಸ್ ಆಗ್ತದೆ, ಈ ಆಸ್ಪತ್ರೆ ಎಕ್ಸ್ಪಾನ್ಷನ್ಸ್ ಆಗ್ತದೆ. ಮತ್ತು ಎಲ್ಲಿ ಇರುವ ಜನರು
LM ಹಾಸ್ಪಿಟ್ಲ್ನಲ್ಲಿ ಚಿಕಿತ್ಸೆಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಎಲ್ಲಿ ಸಾಗೋದಿಲ್ಲ ಅಂತ ಆಗ್ತದೆ. ಆ ನಮೂನೆಯ ಒಂದು ಚಿಕಿತ್ಸೆ, ಆ ನಮೂನೆಯ ಒಂದು ಕಾರ್ಯ ಈ ಹಳ್ಳಿಯ ಜನರಿಗೆ ನೀವು ಕೊಡ್ತೀರಿ. ಇದಕ್ಕೆ ನಾನು ಹೇಳಿದಾರೆ ಸ್ವರ್ಣಕಾಲ ಅಂತ ಹೇಳಿದರೆ ಬಿಷಪ್ರ ಸಹಾಯ ಉಂಟು. ಇದು ನಾಲೆಜ್ ಮತ್ತು ಡಿಟರ್ಮಿನೇಷನ್ ಇದ್ದ ಇವರು ಫಾದರ್ ರೋಷನ್ ಅವರಿದ್ದಾರೆ. ಈಗ ನೋಡುವ ನಗು ನಗು ಮುಖದ ಯಾರು ಡಾಕ್ಟರ್ಸ್ ಮತ್ತು ಸಿಬ್ಬಂದಿ ವರ್ಗದವರಿದ್ದಾರೆ. ನಿಮ್ಮ ಮುಖ ಮತ್ತು ನಿಮ್ಮ ಇದನ್ನು ನೋಡುವಾಗಲೇ ಅರ್ಧ ರೋಗಿ ಕರೆಕ್ಟ್ ಆಗ್ತಾನೆ, ಏನು ತೊಂದರೆ ಇಲ್ಲ. ಮತ್ತೆ ಅರ್ಧ ಡಾಕ್ಟರ್ನವರು ಗುಣ ಮಾಡ್ತಾರೆ, ಮತ್ತು ದೇವರಿದ್ದಾನೆ. ಆಯುಷ್ಯ ಇದ್ದರೆ ಖಂಡಿತವಾಗಿ ಇಲ್ಲಿ ಬಂದ ರೋಗಿಗಳು ಗುಣಮುಖವಾಗಿ ಹೊರಗೆ ಹೋಗ್ತಾರೆ, ಏನು ತೊಂದರೆ ಇಲ್ಲ. ಅದಕ್ಕೆ ಪೂರಕವಾಗಿ ನಮ್ಮ ಫಾದರ್ಸ್ ಮುಲ್ಲರ್ಸ್ ಹಾಸ್ಪಿಟಲ್ನ ಫಾದರ್ ಪೌಸ್ಟಿನ್ ಅವರಿದ್ದಾರೆ. ನಿಮಗೆ ಎಂಥದ್ದು ಬೇಕು ಧರ್ಮಕ್ಕೆ ಕಳಿಸಿಕೊಡ್ತಾರೆ ಅವರು, ಹೇಳ್ಬೋದಲ್ಲ. ನೋಡಿ ಅವರಿಗೆ ಸಹ ಗೊತ್ತುಂಟು, ಅದು ನಾನು ಹೇಳಬೇಕಂತ ಇಲ್ಲ ಅಂತ ಹೇಳ್ತಾರೆ. ಆದರೆ ಎಂಥದ್ದೆಲ್ಲ ಉಂಟು ಅವರ ಸಹಾಯ. ಧರ್ಮಕ್ಕಂತ ಹೇಳಿದರೆ ಯಾವುದು ಧರ್ಮಕ್ಕೆ ಕೊಡ್ಬೋದು, ಯಾವ ಧರ್ಮಕ್ಕೆ ಕೊಡಬಾರ್ದಂತ ಅದು ಅವರಿಗೂ ಸಹ ಗೊತ್ತುಂಟು, ನಿಮಗೆ ಸಹ ಗೊತ್ತುಂಟು. ಆದರೆ ಖಂಡಿತ ಅವರ ಸಹಾಯ ಮೇಯ್ನ್ ನಿಮಗೆ ಒಂದು ಬಲ ಕೊಡುವುದು. ಯಾಕಂತೇಳಿ ಸ್ಪೆಷಲಿಸ್ಟ್ ಡಾಕ್ಟರ್ಸನ್ನು ಇಲ್ಲಿ ಕಳಿಸಿಕೊಡುವುದು ಅದೊಂದು ದೊಡ್ಡ ನಿಮ್ಮ ಸೇವೆಗೆ ನಾವು ಎಲ್ಲರ ಪರವಾಗಿ ಫಾದರ್ ಪಾಸ್ಟಿನ್ನರಿಗೂ ಒಂದು ದೊಡ್ಡ ಧನ್ಯವಾದ ಮತ್ತು ಇದನ್ನು ಅರ್ಪಿಸ್ತೇವೆ. ಮತ್ತು ಇಲ್ಲಿ ಹೆಚ್ಚು ಹೇಳಲಿಕ್ಕೆ ಏನಿಲ್ಲ. ನನಗೆ ಇದು ಏನಂತ ಹೇಳಿದರೆ ನಿಮ್ಮ ಎಲ್ಲರ ಪರವಾಗಿ ನಮ್ಮ ಚಾರಿಟಿಯ ಮುಖ್ಯವಾಗಿ ನನಗೆ ಸಪೋರ್ಟ್ ಮತ್ತು ಅಡ್ವೈಸರ್ ಶ್ರೀಮಾನ್ ಲೈನಲ್ ಅರಾನ, ಸ್ವಲ್ಪ ನಿಂತುಕೊಳ್ಳಿ ಸ್ವಾಮಿ, ಲೈನಲ್ ಅರಾನ, ಆಸ್ವಲ್ಡ್ ರಾಡ್ರಿಗಸ್, ನಿಂತುಕೊಳ್ಳಿ ಸ್ವಾಮಿ, ಮತ್ತು ಸ್ಟೀವನ್ ಪಿಂಟೋನವರು ಇದ್ದಾರೆ. ಮತ್ತು ಇವರು ಯಾವಾಗಲೂ ನಿಮಗೆ ಯಾವಾಗ ಬೇಕು ಹೇಳಿದರೆ ಅವರು ಬಂದು ನಿಮಗೆ ಇದು ಯಾವುದು ನಿಮ್ಮೊಟ್ಟಿಗೆ ನಮ್ಮ ರೆಪ್ರೆಸೆಂಟಿಂಗ್ ಅಸ್ ಟು ಗೈಡ್ ಯು, ಸಪೋರ್ಟ್ ಯು, ದೇ ಆರ್ ದೇರ್. ಮತ್ತು ಇಷ್ಟು ಎಲ್ಲ ದುಡ್ಡು ನಮಗೆ ದೇವರು ಕೊಡುವಾಗ ಅದಕ್ಕೆ ಒಂದು ಫುಲ್ಲು ಸಪೋರ್ಟು ನನ್ನ ಧರ್ಮಪತ್ನಿ ಫ್ಲಾವಿಯಾ ಇದ್ದಾರೆ, ಏಡ್ರಿಯನ್ ಇದ್ದಾರೆ. ಏಡ್ರಿಯನ್, ಎಸ್ ನಮ್ಮನು ಮನು ವಿ ಸ್ಟ್ಯಾಂಡ್ ಅಪ್, ಮೇಕ್ ಒನ್ ನಮಸ್ತೆ. ಸೊ ಅವರು ಇದ್ದಾರೆ, ಸಪೋರ್ಟ್ ಉಂಟು. ಹೆಚ್ಚು ಹೇಳುವುದಿಲ್ಲ. ನಿಮ್ಮ ಎಲ್ಲರ ನಾವಿಲ್ಲಿ ಬಂದದ್ದು ರಿಬ್ಬನ್ ಕಟ್ ಮಾಡಲಿಕ್ಕೆ ಅಲ್ಲ. ನಾನು ಮತ್ತು ನನ್ನ ಫ್ಯಾಮಿಲಿಯವರು ಮತ್ತು ಇಲ್ಲಿ ಬಂದ ಎಲ್ಲವರು ಫಾದರ್ ಬಂದದ್ದು ಟು ಶೋ ಅವರ್ ಎಪ್ರಿಷಿಯೇಷನ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ವಾಟ್ ಯು ಆರ್ ಡೂಯಿಂಗ್ ಫಾರ್ ದ ಲಿಟಲ್ ಪುವರ್ ಪೇಷನ್ಸ್ ಆಫ್ ದಿಸ್ ಏರಿಯಾ. ನಿಮ್ಮ ಎಲ್ಲರ ಪರವಾಗಿ ನಿಮ್ಮ ಮನದಾಳದ ಆ ಮಾತುಗಳನ್ನು ಹೇಳುತ್ತಾ ಇನ್ನೂ ನಿಮಗೆ ಇಲ್ಲಿ ಸೇವೆ ಮಾಡುವ ಡಾಕ್ಟರ್ಸ್, ಫಾದರ್ ರೋಷನ್ ಮತ್ತು ಇಲ್ಲಿ ಸಪೋರ್ಟ್ ಕೊಡುವ ಎಲ್ಲ ಜನರಿಗೆ ದೇವರು ಒಳ್ಳೆಯ ಆರೋಗ್ಯ ಮತ್ತು ಸುಖ ಸಂಪತ್ತು ಮತ್ತು ಶಾಂತಿಯ ಜೀವನವನ್ನು ಕೊಡಲಿ ಎಂದು ಹೇಳಿ ನನಗೆ ಇಷ್ಟು ದೊಡ್ಡ ಸನ್ಮಾನ ಮಾಡಿ ಇದು ಯಾವುದು ಫಾದರ್ ರುಜಾರಿ ಅವರು ಸುಮಾರು ಹೇಳಿದರು. ಯಾಕೆಂತ ಹೇಳಿದರೆ ನನಗೆ ಈ ವಿಷಯ ಗೊತ್ತಿಲ್ಲದು ಸಹ ಅವರು ಹೇಳಿದ್ದಾರೆ. ಆದರೆ ಸತ್ಯ ಉಂಟು, ಇದು ಅವರು ಯಾವಾಗಲೂ ಅವರು ಸುಳ್ಳು ಹೇಳುವುದಿಲ್ಲ, ಅದು ಖಂಡಿತ ಸತ್ಯ ಉಂಟು. ನಿಮ್ಮ ಇಷ್ಟಿದ್ದಕ್ಕೆ ಫಾದರ್ ರುಜಾರಿಯೋ ನಿಮಗೂ ಸಹ ಒಂದು ಧನ್ಯವಾದಗಳು. ಮತ್ತು ನನಗೆ ಈ ಎರಡು ಮಾತು ಹೇಳಲಿಕ್ಕೆ ನನಗೆ ಇಲ್ಲಿ ಅವಕಾಶ ಕೊಟ್ಟ ಫಾದರ್ ರೋಷನ್ ಅವರಿಗೆ ಸಹ ಧನ್ಯವಾದವನ್ನು ಅರ್ಪಿಸುತ್ತಾ ಎರಡು ಮಾತು ನೆನೆಸ್ತೇನೆ. ಥ್ಯಾಂಕ್ ಯು. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸ್ತೇನೆ. ನನ್ನ ಪರವಾಗಿ ಮಿಸ್ಟರ್ ಮೈಕಲ್, ಆನ್ ಮೈ ಬಿಹಾಫ್ ಐ ಅಪ್ರಿಷಿಯೇಟ್ ಯು ಆ್ಯಂಡ್ ಐ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ನೀವು ಇಟ್ಟಂಥ ಕಾನ್ಫಿಡೆನ್ಸ್ಗೋಸ್ಕರ ಮತ್ತು ನಿಮಗೆ ನೀಡುವ ಸಹಾಯಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಐ ವೆಲ್ಕಮ್ ನಮ್ಮ ಆಪ್ತಾಲ್ ಡಿಪಾರ್ಟ್ಮೆಂಟಿನ ಸ್ಟಾಫ್ ಮಿಸಸ್ ಅಮಿತಾರವರು ನಮ್ಮ ಮಧ್ಯೆ ಇದ್ದಾರೆ. ಅವರಿಗೆ ನಾನು ಸ್ವಾಗತ ಬಯಸ್ತೇನೆ. ಫಾದರ್ ಮುಲ್ಲರ್ ಸಂಸ್ಥೆಯ ಸಿಬ್ಬಂದಿಗಳು ನಮ್ಮೊಂದಿಗಿದ್ದಾರೆ ಬ್ಲಡ್ ಡೊನೇಷನ್ ಕ್ಯಾಂಪಿಗೆ. ಅವರ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. 12:30 ನಮ್ಮ ಕಾರ್ಯಕ್ರಮವನ್ನು ನಾವು ಮುಗಿಸ್ತೇವೆ. ಈಗ ಮುಂದಿನ ಕಾರ್ಯಕ್ರಮ ಇಲ್ಲಿ ಆಸ್ಪತ್ರೆ
ಕಟ್ಟಡ ಇದ್ದರೆ ಏನು ಅದಕ್ಕೆ ಜೀವ ಬರುವುದಿಲ್ಲ. ಮಿಷನರಿ ಕೂಡ ಇದ್ದರೆ ಕೂಡ ಏನು ಜೀವ ಬರುವುದಿಲ್ಲ. ಅಲ್ಲಿ ಇರಬೇಕು ಡಾಕ್ಟರ್ಸ್ಗಳು ಮತ್ತು ಟೆಕ್ನಿಷಿಯನ್ಸ್ ಆ್ಯಂಡ್ ಆಲ್ ದ ನರ್ಸಸ್. ಈ ಆಸ್ಪತ್ರೆಯಲ್ಲಿ ಈಗ ವೈದ್ಯರ ಸೇವೆ ಫಾದರ್ ಮುಲ್ಲರ್ ಸಂಸ್ಥೆಯಿಂದ ಮತ್ತು ನಾವು ಕೂಡ ಕೆಲವು ವೈದ್ಯರುಗಳನ್ನು ಇಲ್ಲಿ ನೇಮಕ ಮಾಡಿದ್ದೇವೆ. ನಾವು ಐ ರಿಕ್ವೆಸ್ಟ್ ನಮ್ಮ ಡಾಕ್ಟರ್ಗಳ ಲಿಸ್ಟನ್ನು ನಾವು ನಿಮಗೆ ಓದಲಿ ಹೇಳ್ತೇನೆ. ಡಾಕ್ಟರ್ ಬಾಲಕೃಷ್ಣ NS ಮಕ್ಕಳ ತಜ್ಞರು ಮಂಗಳೂರಿನಿಂದ ನಮಗೆ ಬರ್ತಾರೆ. ಡಾಕ್ಟರ್ ಶಕುಂತಲಾ M ಸ್ತ್ರೀರೋಗ ತಜ್ಞರು ನಮಗೆ ಮಂಗಳೂರಿನಿಂದ ಬರ್ತಾರೆ. ಡಾಕ್ಟರ್ ಜೆಸ್ಸಿ ಮರಿಯಾ ಡಿಸೋಜಾ ಹೊಸದಾಗಿ ನಮಗೆ ಈ ಆಸ್ಪತ್ರೆಗೆ ಜಾಯ್ನ್ ಆಗಿದ್ದಾರೆ. ದಯಮಾಡಿ ನಾನು ಹೇಳಿದ ಹೆಸರುಗಳು ಡಾಕ್ಟರ್ಗಳು ಮುಂದೆ ಬರುವುದು. CJ OBG ಶ್ರೀರೋಗ ತಜ್ಞರು, ಹೆರಿಗೆ ತಜ್ಞರು ಹಾಗೂ ಈವನ್ ಸರ್ಜರೀಸ್ ಸಿಸೇರಿಯನ್ ಅಪಾರವಾದ ಎಕ್ಸ್ಪೀರಿಯನ್ಸ್ ಇದ್ದ ಡಾಕ್ಟರ್ಗಳು. ಫಾದರ್ ಮುಲ್ಲರಲ್ಲಿ ಕಳೆದ 10 ವರ್ಷಗಳಿಂದ ನಾನು ಇರುವಾಗ ತುಂಬೆಯಲ್ಲಿರುವಾಗ ಅವರನ್ನು ನಾವು ತಗೊಂಡಿದ್ದೆವು. ತುಂಬೆ ಈಗ ಹೇಗೆ ಆಗಿದೆ ಅದರ ಫಸ್ಟ್ ಇದ್ದ ಡಾಕ್ಟರ್ ಜೆಸ್ಸಿ ಇವರು ಈ ಆಸ್ಪತ್ರೆ ಡಾಕ್ಟರ್ ಇಜ್ಜಿಂದ ಏರ್ಲ ಪಂಡ್ಪುಣ್ಣು ಬಡ್ಚಿ ಡಾಕ್ಟರ್ ತೋಜಿವರತ್ತಾ ಉಲ್ಲೇರತ್ತಾ ಇಲ್ಲಿ ಡಾಕ್ಟರ್ ಇದ್ದಾರೆ, ಫೆಸಿಲಿಟಿ ಉಂಟು. ಅದಕ್ಕೋಸ್ಕರ ಈ ಡಾಕ್ಟರ್ಗಳಿಗೆ ನಾನು ಅಭಿನಂದಿಸ್ತೇನೆ. ಡಾಕ್ಟರ್ ಗೋವಿಂದ ಕಿಶೋರ್ ಮಕ್ಕಳ ತಜ್ಞರು ಬೆಳ್ತಂಗಡಿಯಿಂದ ಈ ಆಸ್ಪತ್ರೆಗೆ ಅವರು ಭೇಟಿ ನೀಡ್ತಾರೆ, ಅಡ್ಮಿಷನ್ ಮಾಡ್ತಾರೆ, ಇಲ್ಲಿ ಬರ್ತಾರೆ. ಡಾಕ್ಟರ್ ಗೋವಿಂದ ಕಿಶೋರ್. ಡಾಕ್ಟರ್ ಪ್ರಕಾಶ್ ಶೆಣೈ ಕಾರ್ಕಳದಿಂದ ನಮ್ಮ ಆಸ್ಪತ್ರೆಗೆ ನಾವು ಅಪಾಯಿಂಟ್ ಮಾಡಿದ್ದೇವೆ. ವಾರಕ್ಕೆ 5 ದಿನ ಇವರು ನಮ್ಮ ಆಸ್ಪತ್ರೆ ಈಸ್ ಎ ಸೀನಿಯರ್ ಫಿಸಿಷಿಯನ್, ವೆಲ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟ್ ಫಿಸಿಷಿಯನ್ ಈಸ್ ಅವೈಲೇಬಲ್ ಇನ್ ಅವರ್ ಹಾಸ್ಪಿಟಲ್. ಪ್ರಕಾಶ್ ಮುಂದೆ ಬನ್ನಿ. ಡಾಕ್ಟರ್ ಪ್ರಕಾಶ್ ಶೆಣೈ ಇದು ನಮ್ಮ ಡಾಕ್ಟರ್ಗಳು, ನಮ್ಮ ಆಸ್ಪತ್ರೆಯ ವೈದ್ಯರುಗಳು, ಸೀನಿಯರ್ ಮೋಸ್ಟ್ ಡಾಕ್ಟರ್ ಪ್ರಕಾಶ್ ಶೆಣೈ. ಡಾಕ್ಟರ್ ಎಲ್ರಾಯ್ ಸಲ್ಡಾನ ಇವರು ಬರಲಿಲ್ಲ, ಈಸ್ ಎ ಸರ್ಜನ್ ಮತ್ತು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಮಂಗಳೂರಿನಲ್ಲಿ. ಅವರು ನಮ್ಮ ಆಸ್ಪತ್ರೆಯಲ್ಲಿ ಸಿಗ್ತಾರೆ, ಸರ್ಜರಿ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ, ನಮ್ಮ ಆಸ್ಪತ್ರೆಯಲ್ಲಿ ಬರ್ತಾರೆ. ಡಾಕ್ಟರ್ ವಿಲ್ಬರ್ ಕುಟಿನೋ ಇದ್ದಾರೆ, ಆರ್ಥೋಪಿಡಿಷಿಯನ್ ಮೂಳೆ ಚಿಕಿತ್ಸಾ ತಜ್ಞರು, ಈಸ್ ಅವೈಲೇಬಲ್ ಇನ್ ಅವರ್ ಹಾಸ್ಪಿಟಲ್. ಡಾಕ್ಟರ್ ನಾಗಭೂಷಣ್ ಹೆಗ್ಡೆ ಇದ್ದಾರೆ, ಡರ್ಮಟಾಲಜಿ ಚರ್ಮರೋಗ ತಜ್ಞರು. ಡಾಕ್ಟರ್ ಜರೋಮ್ ಜೋಸಫ್ ಬರ್ತಾರೆ, ಚರ್ಮರೋಗ ತಜ್ಞರು. ಡಾಕ್ಟರ್ ರಂಜನ್ ಬೆಳ್ತಂಗಡಿ ಅವರು ENT ಕಿವಿ ಮೂಗು ENT ತಜ್ಞರು, ಅವರು ಬರ್ತಾರೆ. ಡಾಕ್ಟರ್ ಲಾರ್ನಾ ಡಿಸೋಜಾ ಪಥಾಲಜಿಸ್ಟ್. ಡಾಕ್ಟರ್ ಕ್ಲಿಂಟನ್ ಅವರಿದ್ದಾರೆ, ಸೈಕ್ಯಾಟ್ರಿಸ್ಟ್. ಮತ್ತು ಡಾಕ್ಟರ್ ಸ್ಟೀವ್, ಡಾಕ್ಟರ್ ವಿಕ್ಟೋರಿಯಾ, ಡಾಕ್ಟರ್ ಶ್ರುತಿ ಮತ್ತು ಡಾಕ್ಟರ್ ಸಿದ್ಧಾರ್ಥ್ ದಯಮಾಡಿ ಮುಂದೆ ಬನ್ನಿ ಇಲ್ಲಿದ್ದವರು. ಡಾಕ್ಟರ್ ಶಂಕರ್ ನಮ್ಮೊಂದಿಗೆ ಇದ್ದಾರೆ, ಡಾಕ್ಟರ್ ಪ್ಲೀಸ್ ಸರ್ಜನ್. ಡಾಕ್ಟರ್ ಬೀನಾರ್ ಅವರು ಇದ್ದಾರೆ ಕಂಕನಾಡಿಯಿಂದ. ಇವೆಲ್ಲರೂ ನಮ್ಮ ಆಸ್ಪತ್ರೆಯಲ್ಲಿ ಸಿಗುವ ವೈದ್ಯರುಗಳು. ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಇನ್ನು 50% ಡಾಕ್ಟರ್ ಬರಲಿಲ್ಲ ಇವತ್ತು. ಡಾಕ್ಟರ್ ಡಾನ್ ಮಸ್ಕರೆನಸ್ ಬರ್ತಾರೆ, ಶ್ವಾಸಕೋಶ ಚಿಕಿತ್ಸಾ ತಜ್ಞರು. ಮಂಗಳೂರಿನಲ್ಲೇ ಇಂಥ ಡಾಕ್ಟರ್ಸ್ಗಳು ಇರುವುದು 3 ಮತ್ತು 4 ಮಂದಿ ಇಡೀ ಮಂಗಳೂರಲ್ಲಿ. ಅಂಥರಲ್ಲಿ ಒಬ್ಬ ಸ್ಪೆಷಲಿಸ್ಟ್, ಶ್ವಾಸಕೋಶ ತಜ್ಞರ ಸ್ಪೆಷಲಿಸ್ಟ್ ನಮ್ಮ ಆಸ್ಪತ್ರೆಗೆ ವಾರಕ್ಕೆ 1 ದಿನ ಅರ್ಧ ದಿನ ಬರ್ತಾರೆ ಅಂದರೆ ನೀವು ಭಾವಿಸಬೇಕು ಎಷ್ಟು ಕಷ್ಟ ಉಂಟು ಬರಬೇಕು ಡಾಕ್ಟ್ರುಗಳು. ಆದರೂ ಅಂಥ ಸೇವೆ ಈ ಆಸ್ಪತ್ರೆಯಲ್ಲಿ ಸಿಗ್ತದೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಇಲ್ಲಿ ಫುಲ್ ಫ್ಲ್ಯಾಜ್ ಲ್ಯಾಬ್ ಉಂಟು, ರಕ್ತ ಪರೀಕ್ಷೆ ಫುಲ್ ಫ್ಲ್ಯಾಜ್ 90% ಲ್ಯಾಬ್ ಟೆಸ್ಟ್ಗಳು ಈಗ ನಮ್ಮ ಆಸ್ಪತ್ರೆಯಲ್ಲಿ ಆಗ್ತದೆ. ಅಲ್ಟ್ರಾಸೌಂಡ್ ಮಿಷನ್ ಡಾಕ್ಟರ್ ವಿನೋದ್ ಬರ್ತಾರೆ, ಡಾಕ್ಟರ್ ವಿನೋದ್ ಈಸ್ ಎ ರೇಡಿಯಾಲಜಿಸ್ಟ್. ಡಾಕ್ಟರ್ ವಿನೋದ್ ಈಸ್ ಕಮಿಂಗ್. ಎಕ್ಸ್ರೇ ಎಕ್ಸ್ಪರ್ಟ್ಸ್ಗಳು, ಆಪ್ತಾಲ್ ಕಣ್ಣಿನ ಡಾಕ್ಟರ್ ಅಮಿತಾ, ಕಣ್ಣಿನ ಡಾಕ್ಟರ್ ಮುಂದೆ ಬನ್ನಿ ಅಮಿತಾ, ಕಣ್ಣಿನ ಚಿಕಿತ್ಸಾ ತಜ್ಞರು ನಮ್ಮೊಂದಿಗೆ ಇದ್ದಾರೆ. ಸಿ ದಿಸ್ ಈಸ್ ವಾಟ್ ವಿ ಆಫರ್. ಐಕೆ ಪಂಪುಣಿ ಆಸ್ಪತ್ರೆ ಎಂಗ್ಲು ಇತ್ತೆ ಎಂಚಿನ ಒಂಜಿ ಬಿಗಿನಿಂಗ್ ಸ್ಟಾರ್ಟ್ ಆತನು. ಐ ಥಿಂಕ್ ದಿಸ್ ದ ಬಿಗಿನಿಂಗ್. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಸಪೋರ್ಟ್ ದೀಸ್ ಡಾಕ್ಟರ್ಸ್. ಐ ರಿಕ್ವೆಸ್ಟ್ ಆಲ್ ದ ಅವರಿಗೆ ಹೂಗುಚ್ಛ ಕೊಡಬೇಕು ಮತ್ತು ಮೆಮೆಂಟೋ ಕೊಟ್ಟು ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿಸಿ. ಆಲ್ ದ ಡಾಕ್ಟರ್ಸ್, ಐ ಅಪ್ರಿಷಿಯೇಟ್ ಆಲ್ ದೀಸ್ ಡಾಕ್ಟರ್ಸ್. ಮಂಗಳೂರಿನಿಂದ ಇಡೀ ಬೆಳ್ತಂಗಡಿ ತಾಲೂಕಿಗೆ ಮಂಗಳೂರಿನಿಂದ ಬರಬೇಕು ಡಾಕ್ಟರ್ಸ್ಗಳು ಸ್ಪೆಷಲಿಸ್ಟ್. ಆದರೂ ಅವರು ಸ್ಯಾಕ್ರಿಫೈಸ್ ಮಾಡಿ ವಾರಕ್ಕೆ 2 ದಿನ 3 ದಿನ 4 ದಿನ ಮಂಗಳೂರಿನಿಂದ ತಾಲೂಕಿಗೆ ಬರ್ತಾರೆ, ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಸಿಗ್ತಾರೆ. ಸೊ ಕೊಡಿ ಎಲ್ಲರಿಗೆ. ಡಾಕ್ಟರ್ ಪ್ರತೀಕ್ಷ್ ಅಂತ ಉಜಿರೆಯಿಂದ
ಆರ್ಥೋಪೆಡಿಷಿಯನ್ ಮೂಳೆ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪ್ರತೀಕ್ಷ್ ಫ್ರಮ್ ಉಜಿರೆ ಈಸ್ ಕಮಿಂಗ್. ಅವರು ಕೂಡ ಇಲ್ಲಿ ಬಂದು ಅಡ್ಮಿಟ್ ಮಾಡಿದ್ದಾರೆ, ಪೇಷಂಟ್ ಮಾಡ್ತಾರೆ. ಡಾಕ್ಟರ್ ಪ್ರತೀಕ್ಷ್ ನಿಮಗೆ ಗೊತ್ತಿರ್ಬೋದು, ಈಸ್ ಆಲ್ಸೋ ಕಮಿಂಗ್ ಆನ್ ಎಮರ್ಜೆನ್ಸಿ ಬೇಸಿಸ್. ಸೊ ಇಲ್ಲಿ ಎಮರ್ಜೆನ್ಸಿ ಆಗದೆ ಯಾವುದೇ ಆಕ್ಸಿಡೆಂಟ್ ಕೇಸ್ ಆಗಲಿ, ದೇರ್ ಆರ್ 2 ಡಾಕ್ಟರ್ಸ್, ಡಾಕ್ಟರ್ ವಿಲ್ಬರ್, ಪ್ರತೀಕ್ಷ್, ಯಾವಾಗಲೂ ಬಂದು ಸರ್ಜರಿ ಮಾಡ್ತೇನೆ ಅಂತ ಅವರು ಹೇಳಿದ್ದಾರೆ. ದೇ ಆರ್ ಅವೈಲೇಬಲ್. ಸೊ ಐ ಥ್ಯಾಂಕ್ ದೆಮ್ ಸಿನ್ಸಿಯರ್ಲಿ ಟುಡೇ ಆ್ಯಂಡ್ ಥ್ಯಾಂಕ್ ಫಾರ್ ದ ಫೌಸ್ಟಿನ್ ಆಲ್ಸೋ ಫಾರ್ ಸೆಂಡಿಂಗ್ ದೀಸ್ ಡಾಕ್ಟರ್ಸ್ ಟು ಅಸ್. ಥ್ಯಾಂಕ್ ಯು ಸೋ ಮಚ್. ನಾವು ಐ ರಿಕ್ವೆಸ್ಟ್ ಉಳಿದ ಗಣ್ಯರು ಒಂದು 2 ನಿಮಿಷ ಮಾತಾಡ್ತಾರೆ, ಶುಭಾಶಯ ಹೇಳ್ತಾರೆ. ಐ ರಿಕ್ವೆಸ್ಟ್ ಫಾರ್ ದ ಫೌಸ್ಟಿನ್ ಟು ಜಸ್ಟ್ ಕಮ್ ಫಾರ್ವರ್ಡ್ ಆ್ಯಂಡ್ ಗಿವ್ ಯುವರ್ ಮೆಸೇಜ್ ಆನ್ ದಿಸ್ ಡೇ. ಥ್ಯಾಂಕ್ ಯು. ಅತಿ ವಂದನೀಯ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನ, ಕೊಡುಗೈದಾನಿ ಶ್ರೀಮಾನ್ ಮೈಕಲ್ ಡಿಸೋಜಾ, ಫ್ಲೇವಿಯಾ ಡಿಸೋಜಾ, ಐಡ್ರಿಯನ್ and Rochelle and Nisha. This is a family which is contributing. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂದಿರುವ ಎಲ್ಲ ಗಣ್ಯರೇ, ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡಲು ಆಶಿಸುವುದಿಲ್ಲ. ಬದಲಾಗಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನೆರವೇರುತ್ತಾ ಇರುವಾಗ ಇದಕ್ಕೆ ಕಾರಣೀಭೂತರಾದ ಎಲ್ಲರಿಗೆ ನಾನು ಶುಭಾಶಯ ಕೋರಲು ನಿಮ್ಮ ಮುಂದೆ ಇದ್ದೇನೆ. ಅಭಿನಂದನೆಗಳನ್ನು ಸಲ್ಲಿಸಲು ನನ್ನ ಇಚ್ಛೆ. ಫಾದರ್ ರೋಷನ್ ಕ್ರಾಸ್ತಾ ಮತ್ತು ಈ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಕೊಡುಗೈದಾನಿ ಶ್ರೀಮಾನ್ ಮೈಕಲ್ ಡಿಸೋಜಾ ಕುಟುಂಬದವರು, ಧರ್ಮಾಧ್ಯಕ್ಷರಾದ ರೈಟ್ ರೆವರೆಂಡ್ ಪೀಟರ್ ಪಾಲ್ ಸಲ್ಡಾನ ಮತ್ತು ವೇದಿಕೆ ಮೇಲಿರುವ ಅನೇಕ ಗಣ್ಯರು, ಇವರೆಲ್ಲರೂ ಸೇರಿ ಈ ಆಸ್ಪತ್ರೆಯನ್ನು ಇನ್ನೂ ಉತ್ತುಂಗಕ್ಕೆ ಏರಿಸುವ ಆ ಆಶಯದಲ್ಲಿದ್ದಾರೆ. ನಾನು ಕೂಡ ಇವರ ಜೊತೆಗೆ ಕೈ ಜೋಡಿಸಿದ್ದೇನೆ. ನಿಮ್ಗೆಲ್ಲರಿಗೆ ಹೇಳುವುದಂತ ಹೇಳಿದರೆ, ನಾನು ಸುಮಾರು 27 ವರ್ಷದಿಂದ ಈ ಆಸ್ಪತ್ರೆಗೆ ಸಂಬಂಧಪಟ್ಟು ಕೆಲಸ ಮಾಡ್ತಾ ಇದ್ದೇನೆ. ನಾನು CODPಯಲ್ಲಿ ಇರುವಾಗ ಇಲ್ಲಿ ಮುಂದೆ ಕಾಣುತ್ತಾ ಇರುವ ಭಾಗವನ್ನು ಆಗ ನಾವು ಮಾಡಿದ್ದು. ಅದೇ ರೀತಿ ಅಲ್ಲಿರುವ ಆ ಬಿಲ್ಡಿಂಗ್ ಅದು ಕೂಡ ನಾನು CODPಯಲ್ಲಿ ಇರುವಾಗ ನರ್ಸಿಂಗ್ ಏಡ್ಗಳಿಗಾಗಿ ಅದನ್ನು ಮಾಡಿದ್ದೆವು. ಅದರಿಂದ ಈ ಆಸ್ಪತ್ರೆಯ ಜೊತೆ ನನ್ನ ಒಡನಾಟ ಹಲವಾರು ವರ್ಷಗಳಿಂದ ಇದೆ. ಹೀಗಿರುವಾಗ ಇವತ್ತು ನನ್ನ ಆಸೆ ಏನಂತ ಹೇಳಿದರೆ, ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಜನರಿಗೆ ಅವರ ಕೈಗೆಟಕುವಂತೆ ಅವರ ಮನೆಯ ಹತ್ತಿರದಲ್ಲಿಯೇ ಆರೋಗ್ಯದ ಒಂದು ವ್ಯವಸ್ಥೆ ಖಂಡಿತವಾಗಿಯೂ ಅಗತ್ಯ. ಆರೋಗ್ಯದ ವ್ಯವಸ್ಥೆ ಅಗತ್ಯ ಯಾಕಂತ ಹೇಳಿದರೆ, ನಾನು ಒಂದು ಸಮುದಾಯದ ಅಭಿವೃದ್ಧಿಯನ್ನು ನೋಡುತ್ತಾ ಇರುವಾಗ ಆ ಅಭಿವೃದ್ಧಿ ಆರೋಗ್ಯದಿಂದ ಕೂಡ ಸಾಧ್ಯ. ಆರೋಗ್ಯ ಚೆನ್ನಾಗಿ ಇದ್ದಾಗ 2 ಸಂಗತಿಗಳು ನಡೆಯುತ್ತವೆ. ಒಂದು, ಆ ವ್ಯಕ್ತಿ ಸದೃಢವಾಗಿದ್ದು ಕೆಲಸವನ್ನು ಮಾಡುವ ಪರಿಸ್ಥಿತಿ ಇದ್ದಾಗ ಆತನು ಆದಾಯವನ್ನು ಹೆಚ್ಚಿಸಬಹುದು. ತನ್ನ ಸಾಮರ್ಥ್ಯದಿಂದ ಆದಾಯ ಹೆಚ್ಚಿಸುವ ಕೆಲಸಗಳನ್ನು ಮಾಡಲು ಸಾಧ್ಯ. ಇನ್ನೊಂದು, ಅನಾರೋಗ್ಯ ಇದ್ದಾಗ ಏನು ಆದಾಯ ಇದೆ ಅದನ್ನು ಕೂಡ ಖರ್ಚು ಮಾಡ್ತಾ ಇರ್ತಾರೆ. ಆ ವ್ಯಕ್ತಿಗೆ ಆರೋಗ್ಯ ಆದಷ್ಟು ಬೇಗ ಸಿಕ್ಕಿದಾಗ ಆ ಹಣವನ್ನು ಖರ್ಚು ಮಾಡುವುದು ಕಡಿಮೆ ಆಗ್ತದೆ. ಆಗ ಆತನ ಅಭಿವೃದ್ಧಿ ಹೆಚ್ಚುತ್ತಾ ಹೋಗ್ತಾ ಇದೆ. ಆದ್ದರಿಂದ ಆರೋಗ್ಯ ಕೂಡ ನಮ್ಮ ಸಮುದಾಯದ, ನಮ್ಮ ಕುಟುಂಬದ ಪ್ರತಿಯೋರ್ವರ ಅಭಿವೃದ್ಧಿಯ ಕಡೆಗೂ ಕೂಡ ಇದು ಅಗತ್ಯ. ಈ ಗ್ರಾಮೀಣ ಪ್ರದೇಶದಲ್ಲಿ ಆಸ್ಪತ್ರೆಗಳು ಲಭ್ಯವಿರುವುದು ಕಡಿಮೆ. ಈ ಆಸ್ಪತ್ರೆ ಪ್ರಾರಂಭವಾದ ಆ ಸಮಯವನ್ನು ನಾವು ಜ್ಞಾಪಿಸಿಕೊಳ್ಳೋಣ. 70 ವರ್ಷಗಳ ಹಿಂದೆ ಇದೊಂದು ಕುಗ್ರಾಮ. ಇಲ್ಲಿಂದ ಆಸ್ಪತ್ರೆಗೆ ಹೋಗಬೇಕಾದ್ರೆ ಮಂಗಳೂರಿಗೆ ಹೋಗುವಷ್ಟು ಮಾರ್ಗ ಚೆನ್ನಾಗಿ ಇಲ್ಲ. ಎಷ್ಟು ಕಷ್ಟದಲ್ಲಿ ಹೋಗಬೇಕು. ಅಂಥ ಪರಿಸ್ಥಿತಿಯಲ್ಲಿ ಇಲ್ಲಿರುವ ವ್ಯಕ್ತಿಗಳ ಆರೋಗ್ಯವನ್ನು ಕಾಪಾಡುವುದು ಒಂದು ವಿಶೇಷ ಕೆಲಸವಾಗಿತ್ತು. ಅಂತಹ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ಈ ಆಸ್ಪತ್ರೆಯನ್ನು ಪ್ರಾರಂಭಿಸಿದ್ದು ಆ ಫಾದರ್ LM ಪಿಂಟೋ ಅವರು ಇಲ್ಲಿ ಧರ್ಮಗುರುಗಳಾಗಿದ್ದಾಗ ಅವರ ಅಣ್ಣನನ್ನೇ ಅವರು ಡಾಕ್ಟರ್ ಆಗಿದ್ದರು. ಅಣ್ಣನನ್ನೇ ಇಲ್ಲಿ ಕರೆಸಿ ಇಲ್ಲಿ ಅವರನ್ನು ನಿಲ್ಲುವಂತೆ ಮಾಡಿ ಆ ಮೂಲಕ ಈ ಆಸ್ಪತ್ರೆಯನ್ನು ಪ್ರಾರಂಭಿಸು. ಆ LM ಪಿಂಟೋ ಫಾದರ್ ಅವರ ಅಣ್ಣನೇ ಈ ಮೊದಲ ಡಾಕ್ಟರ್ ಈ ಆಸ್ಪತ್ರೆಯಲ್ಲಿ. ಈ ರೀತಿಯಲ್ಲಿ ಕುಗ್ರಾಮವಾಗಿರುವಾಗ ಆರೋಗ್ಯದ ಸೌಲಭ್ಯಗಳು ಇಲ್ಲದ ಆ ಸಂದರ್ಭದಲ್ಲಿ ಈ ಆಸ್ಪತ್ರೆಯನ್ನು ಪ್ರಾರಂಭಿಸು. ಅದರಿಂದ ಇವತ್ತಿನ
ಹಲವಾರು ವರ್ಷಗಳ ಬಗ್ಗೆ ಮಾತ್ರ ನಾವು ಆಲೋಚನೆ ಮಾಡೋದು ಬೇಡ. ಈ ಪ್ರಾರಂಭದ ದಿನಗಳ ಬಗ್ಗೆ ಆಲೋಚನೆ ಮಾಡೋಣ ಮತ್ತು ಈ ಆಸ್ಪತ್ರೆ ಈ ವಠಾರದ ಜನರಿಗೆ ಇಷ್ಟರವರೆಗೆ ಏನೆಲ್ಲ ಒಳಿತನ್ನು ಮಾಡಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಆದ್ದರಿಂದ ಈ ಆಸ್ಪತ್ರೆ ಇಲ್ಲಿ ಇನ್ನೂ ಉತ್ತಮವಾಗುವುದು, ಹೆಚ್ಚಾಗಿ ಬೆಳೆಯುವುದು, ಬೆಳೆದ ನಂತರ ಇಲ್ಲಿಯ ಜನರಿಗೆ ಇನ್ನೂ ಹೆಚ್ಚು ಸೌಲಭ್ಯ ಸಿಗುವುದು ಅಗತ್ಯ ಇದೆ. ಯಾಕಂತ ಹೇಳಿದರೆ ಉತ್ತಮ ಸೌಲಭ್ಯಗಳನ್ನು ಅವರು ಪಡೆಯಬೇಕಾದರೆ ದೂರಕ್ಕೆ ಹೋಗಬೇಕು. ಅದನ್ನು ತಪ್ಪಿಸಿಕೊಂಡು ತಮ್ಮ ವಠಾರದಲ್ಲಿಯೇ ಈ ರೀತಿಯ ಒಂದು ಸೌಲಭ್ಯ ಸಿಗುವ ಪರಿಸ್ಥಿತಿ ಇಲ್ಲಿ ಆಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಅದರ ಜೊತೆಗೆ ಕೊಡುಗೈ ದಾನಿಯಾಗಿರುವ ಮೈಕಲ್ ಡಿಸೋಜರ್ ಅಂಥವರು ಹಲವಾರು ಮಂದಿಗಳು ನಮಗೆ ಬೇಕು, ಒಬ್ಬರು ಮಾತ್ರ ಅಲ್ಲ. ನೋಡಿ, ಇವತ್ತಿನ ಪರಿಸ್ಥಿತಿ ಏನಂತ ಹೇಳಿದರೆ ನಾವು ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಅಭಿವೃದ್ಧಿ ಹೇಗೆ ಆಗುವುದು ಇದನ್ನು ಮಾತ್ರ ಕನಸು ಕಾಣೋದು. ನಂದು ಎಷ್ಟಿದೆ ಅದನ್ನು ಇನ್ನೂ ಕೂಡ ಹೆಚ್ಚು ಮಾಡೋದು ಹೇಗೆ. ಕನ್ಸ್ಯೂಮರಿಸ್ಟಿಕ್ ವರ್ಲ್ಡ್ ಅಂತ ಹೇಳ್ತೇವೆ ನಾವು, ಇಂಡಿವಿಜುವಲಿಸ್ಟಿಕ್ ವರ್ಲ್ಡ್, ಐ ಫಾರ್ ಮೈ ಸೆಲ್ಫ್, ಈ ಥರದ ವ್ಯಕ್ತಿಗಳು ಈ ಸಮಾಜದಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಈ ಒಬ್ಬ ವ್ಯಕ್ತಿ ಅವರಲ್ಲಿ ಎಷ್ಟಿದೆ, ಮುಂದಕ್ಕೆ ಎಷ್ಟು ಬೇಕು ಇದರ ಚಿಂತೆ ಮಾಡೋದೇ ಇಲ್ಲ. ಮುಂದಕ್ಕೆ ಅವ್ರಿಗೆ ಕೂಡ ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ಕೂಡ ಇನ್ನೂ ಒಳ್ಳೆಯ ರೀತಿಯಲ್ಲಿ ಭಾಗ್ಯ ಸಿಗಲಿ ಅಂತ ಹೇಳಿ ಎಲ್ಲವನ್ನು ಉಳಿಸಬಹುದು. ಆದರೆ ಎಷ್ಟು ಆತನಲ್ಲಿ ಇದೆ ಅದನ್ನು ಆದಷ್ಟು ಹೆಚ್ಚಾಗಿ ಹಂಚುವುದು ಹೇಗೆ, ಹಂಚಿ ಜನರ ಕಷ್ಟ ನಷ್ಟಗಳನ್ನು ಕಡಿಮೆ ಮಾಡುವುದು ಹೇಗೆ, ಇದರ ಬಗ್ಗೆ ಅವರು ಗಮನ ಹರಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ಜನರ ಒಳಿತಿಗಾಗಿ ತಮ್ಮನ್ನೇ ಮುಡುಪಾಗಿಡುವ ಮತ್ತು ಸೇವೆಯ ಮನೋಭಾವದಿಂದ ದಾನ ಮಾಡುವ ವ್ಯಕ್ತಿಗಳು ಇವರ ಉದಾಹರಣೆ ತಗೊಂಡು ನಮ್ಮ ನಾಡಿನಲ್ಲಿ ಹೆಚ್ಚಾಗಲಿ. ಇನ್ನೂ ಹೆಚ್ಚು ಈ ಆಸ್ಪತ್ರೆಗೆ ಹಲವಾರು ದಾನಿಗಳಿಂದ, ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳಿಂದ ದಾನ ಸಿಗಲಿ. ಆ ದಾನದಿಂದಾಗಿ ಈ ಆಸ್ಪತ್ರೆ ಇನ್ನೂ ಉತ್ತಮವಾಗಿ ಬೆಳೆಯಲಿ. ಹೆಚ್ಚೆಚ್ಚು ಡಾಕ್ಟ್ರುಗಳು ಮತ್ತು ದಾದಿಯರು ಮತ್ತು ಇತರ ಸಿಬ್ಬಂದಿ ಇಲ್ಲಿ ಬರುವಂತಾಗಲಿ ಮತ್ತು ಈ ಆಸ್ಪತ್ರೆ ಒಳ್ಳೆಯದಾಗಲಿ ಅಂತ ಆಶಿಸಿ ನಾನು 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು ಫಾದರ್. ನಾನು ಧನ್ಯವಾದ ಹೇಳ್ತೇನೆ ನಮ್ಮ ಮುಹಿಯುದ್ದೀನ್ ಜುಮ್ಮಾ ಮಸೀದಿ ಕನ್ನಡಕಟ್ಟೆಯ ಗುರುಗಳಿಗೆ, ಇಬ್ಬರು ಕೂಡ ಅಧ್ಯಕ್ಷ ಗುರುಗಳಿಗೆ, ಅವರಿಗೆ ಮೆಮೆಂಟೋ ಕೊಟ್ಟು ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅವರಿಗೆ ಹೋಗಲಿಕ್ಕೆ ಉಂಟಂತ ಹೇಳ್ತೇನೆ. ಸರ್, ತುಂಬ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಪಡಂಗಡಿ ಗ್ರಾಮ ಪಂಚಾಯತ್ PDO ಶ್ರೀಮತಿ ಶಪನಾ ಮೇಡಮ್ ನಮ್ಮೊಂದಿಗಿದ್ದಾರೆ. ಅವರು 2 ಶುಭ ನುಡಿಗಳು ಹೇಳಿ ನಂತರ ಅವರಿಗೆ ಕೆಲಸ ಉಂಟಂತ ಹೇಳ್ತಾರೆ. 2 ಶುಭ ನುಡಿಗಳು ಮಾಡಿ. ಎಲ್ಲರಿಗೂ ಶುಭ ಮಧ್ಯಾಹ್ನ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತರೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ನನ್ನ ನೆಚ್ಚಿನ ಎಲ್ಲ ಗೌರವಾನ್ವಿತರೆ ಹಾಗೂ ಪುಟ್ಟ ಮಕ್ಕಳೇ, ಮೊಟ್ಟ ಮೊದಲಾಗಿ ನಾನು ಮೈಕಲ್ ಮತ್ತು ಇವರ ಕುಟುಂಬಕ್ಕೆ ನನ್ನ ಹೃದಯ ತುಂಬಿದ ಧನ್ಯವಾದ ಹೇಳಿಕೆ ಇಚ್ಛೆ ಪಡ್ತೇನೆ ಸರ್. ಇದು ತಾವೇನು ಇವತ್ತು ದಾನ ಮಾಡಿದ್ದೀರಿ, ಇದು ಕೇವಲ ಪಡಂಗಡಿ ಗ್ರಾಮದ ಜನರಿಗೆ ಮಾತ್ರ ಅಲ್ಲ ಸರ್, ಇಡೀ ಬೆಳ್ತಂಗಡಿಯ ಜನತೆಗೂ ಇದರಿಂದ ಪ್ರಯೋಜನ ಆಗ್ತಾ ಇದೆ. ಬಹುಶಃ ಅಲ್ಲಿ ಉದ್ಘಾಟನೆ ಮಾಡ್ತಾ ಅವರು ಇಂಟ್ರೊಡ್ಯೂಸ್ ಮಾಡಿದರು, ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂತಹ ಒಂದು ಸ್ಕ್ಯಾನಿಂಗ್ ಇಲ್ಲಿ ಬರ್ತಾ ಇದೆ. ಸೊ ಇದರೆಲ್ಲರ ಪ್ರಯೋಜನ ಪಡೀರಿ. ಮತ್ತು ಸರ್ ಒಂದು ವಾಚನ ಹೇಳಿದರು, ಸಿರಿ ಬಂದಾಗ ಕರೆದು ದಾನವ ಮಾಡು ಅಂತ ತುಂಬ ನಂಬಿದವರು ಅಂತ. ಸರ್, ಈಗಿನ ಕಾಲದಲ್ಲಿ ಬಹುಶಃ ರೂಪಾಯಿಯನ್ನು ಲಕ್ಷ ಮಾಡುವುದು ಹೇಗೆ, ಲಕ್ಷವನ್ನು ಕೋಟಿ ಮಾಡೋದು ಹೇಗೆ ಅಂತ ಆಲೋಚನೆ ಮಾಡುವ ಜನರು ಸರ್ ಈಗ. ಅಂಥ ಸಂದರ್ಭದಲ್ಲಿಯೂ ನಿಮ್ಮಂಥ ಒಂದು ಹೃದಯವಂತರಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಖುಷಿಯಾಗ್ತದೆ, ಒಂದು ಧನ್ಯತಾ ಫೀಲ್ ಬರ್ತದೆ ಸರ್. ನಾನೊಂದು ಉತ್ತಮವಾದ ಒಂದು ಸಾರ್ಥಕ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಅನಿಸ್ತಾ ಇದೆ. ಮನೆಯ ಬಿಷಪ್ರವರೊಂದು ಮಾತಾಡುವಾಗ ಹೇಳ್ತಾ ಇದ್ದರು, ಯೇಸುದೇವರು ಅವರೊಟ್ಟಿಗೆ ಯಾರಾದರೂ ರೋಗಿಗಳು ಬಂದಾಗ ಅವರನ್ನು ನೋಡಿ, ಇಲ್ಲ ಅವರನ್ನು ಮುಟ್ಟಿದರೆ, ಇಲ್ಲ ತಲೆಯಲ್ಲಿ ಒಂದು ಆಲೋಚನೆ ಮಾಡಿದರೆ ಅವರನ್ನು ಸಂದರ್ಶಿಸಿದವರ ರೋಗ ಗುಣ ಆಗ್ತಾ ಇತ್ತು ಅಂತ. ಆದರೆ ಈಗ ಯೇಸುದೇವರು ನಮಗೆ ಕಾಣ್ತಾ ಇಲ್ಲ. ಬಹುಶಃ ಅವರ ರೂಪವಾಗಿ ನಮ್ಮ ಮುಂದೆ ಈಗ ವೈದ್ಯರಿದ್ದಾರೆ, ದಾದಿಯರಿದ್ದಾರೆ, ಹಾಗೆ ನಮ್ಮ ಕ್ರಿಯಾಶೀಲ ಆಡಳಿತಾಧಿಕಾರಿ ಇದ್ದಾರೆ. ಅವರ ಬಗ್ಗೆ ಹೇಳಲೇಬೇಕು ನಾನು. ಖಂಡಿತ ನಾನು ಇವತ್ತೊಂದು ಬಂದಿದ್ದೇನೆ ಅಂತ ಹೇಳಿದರೆ ಅವರ ಒಂದು ಆ ಹೃದಯ ಸ್ಪರ್ಶಿಯಾದ ಒಂದು ಇನ್ವಿಟೇಷನ್ ಹೇಳ್ಬೋದು. ಅಷ್ಟೊಂದು ಕ್ರಿಯಾಶೀಲರು,
ಸರ್ ನೀವು ಇದು ಬಿಗಿನಿಂಗ್ ಅಲ್ಲ ಸರ್, ಇದು ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಇದಕ್ಕೊಂದು ನೀವು ಜೀವ ತುಂಬ್ತಾ ಇದ್ದೀರಿ ಸರ್. ಈ ಬದ್ಯಾರ್ ಹಾಸ್ಪಿಟಲ್ ಯಾವತ್ತೂ ಅದು ಕೆಳಗೆ ಇಳಿಯುವಂಥದ್ದೆಲ್ಲ, ಇದಕ್ಕೊಂದು ಜೀವ ತುಂಬ್ತಾ ಇದ್ದೀರಿ. ಖಂಡಿತವಾಗಿ ಇದರ ಯಶಸ್ಸು ಹಾಗೇ ಆಗ್ತದೆ. ನಿಮ್ಮೆಲ್ಲರ ಒಂದು ಸೇವೆ, ಒಂದು ಬಡ ವರ್ಗದ ಪ್ರತಿಯೊಬ್ಬರ ಒಂದು ಅವರಿಗೆ ಸೇವೆ ಸಿಗುವಂತಾಗಲಿ ಅಂತ ಹಾರೈಸ್ತಾ, ಇದೊಂದು ಉತ್ತಮವಾದ ಸೇವಾ ಮಂಟಪವಾಗಲಿ ಅಂತ ಹಾರೈಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ನಿಮ್ಮ ಶುಭ ನುಡಿಗೆ. ಸೊ ನಿಮ್ಮ ಸಹಕಾರ ಇನ್ನೂ ಕೂಡ ಇರಲಿ ಅಂತ ನಾನು ಆಶಿಸುತ್ತಾ ನಿಮಗೆ ಧನ್ಯವಾದ ಹೇಳ್ತೇನೆ. ನಿಮಗೆ ನಮ್ಮ ಬಿಷಪ್ರವರು ನೆನಪಿನ ಕಾಣಿಕೆಯನ್ನು ಕೊಡಬೇಕು. ಹಾಗೆ ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ವಸಂತ ಪೂಜಾರಿ ಅವರು, ಅಧ್ಯಕ್ಷರು ಪಡಂಗಡಿ ಗ್ರಾಮ ಪಂಚಾಯತ್. ಅವರಿಗೆ ಕೂಡ ಸ್ಮರಣಿಕೆಯನ್ನು ಕೊಟ್ಟು ನಾವು ಅಭಿನಂದಿಸ್ತೇವೆ. ಥ್ಯಾಂಕ್ ಯು ಸರ್. ನಾನು ವೆಲ್ಕಮ್ ಮಾಡ್ತೇನೆ. ನಮ್ಮೊಂದಿಗಿದ್ದಾರೆ ಸಿಸ್ಟರ್ ಲಿಯಾ ಮತ್ತು ಸಿಸ್ಟರ್ ಮೆಲ್ವಿನ್. ಇವರು ಸೈಂಟ್ ಮೇರೀಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಿನ ಸಿಬ್ಬಂದಿ ವರ್ಗ ಹಾಗೂ ಆಡಳಿತ ಮಂಡಳಿ ಹಾಗೂ PTA ಅಧ್ಯಕ್ಷರು ಮಿಸ್ಟರ್ ರೇಜಿ ಇವರಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ, ಎಲ್ಲರನ್ನು ಸ್ವಾಗತಿಸ್ತೇನೆ. ಹೂಗುಚ್ಛ ಇದ್ದರೆ ಅಲ್ಲಿ ಅವರನ್ನು ಕೊಡಬೇಕು. ನಮ್ಮೊಂದಿಗಿದ್ದಾರೆ ಮಿಸ್ಟರ್ ಅನಿಲ್, MCC ಬ್ಯಾಂಕಿನ ಚೇರ್ಪರ್ಸನ್. ದಯಮಾಡಿ ಮುಂದೆ ಬರಬೇಕು. ಬಂದಿದ್ದಾರಾ? ಇಲ್ಲ. ಅವರ ವತಿಯಿಂದ ಮ್ಯಾನೇಜರ್ ಅವರಿಗೆ ಕೂಡ ನಾನು ಸ್ವಾಗತಿಸ್ತೇನೆ. ಈಗ ನಾವು ಈ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ನಮಗೆ ನಿರ್ಮಾಣ ಮಾಡಿ ಕೊಟ್ಟಂಥ ಇಂಜಿನಿಯರ್ಗಳನ್ನು ಮತ್ತು ಸೂಪರ್ವೈಸರ್ಗಳನ್ನು ಅಭಿನಂದಿಸಲಿಕ್ಕೆ ನಾನು ಇಚ್ಛೆ ಬಯಸ್ತೇನೆ. ನಾನು ಮುಂದೆ ಕರೀತೇನೆ ಶ್ರೀಮಾನ್ ಸಂಪತ್ ರತ್ನ ರಾವ್ ಎಸ್ ಇವರು. ದಯಮಾಡಿ ಇವರು SLV ಕನ್ಸ್ಟ್ರಕ್ಷನ್ಸ್ ಉಜಿರೆ, ಆರ್ಕಿಟೆಕ್ಟ್ಸ್, ಇಂಜಿನಿಯರ್ಸ್, ಕಾಂಟ್ರಾಕ್ಟರ್ಸ್. ಇವರು ಈ ನಮ್ಮ ಕಟ್ಟಡದ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಆರಂಭಿಸಿ ಸರಿಯಾದ ಸಮಯಕ್ಕೆ ಮುಗಿಸಿಕೊಟ್ಟಿದ್ದಾರೆ. ಆದ್ದರಿಂದ ಅವರನ್ನು ನಾವು ಅಭಿನಂದಿಸ್ತೇವೆ ಮತ್ತು ನಮ್ಮ ಬಿಷಪ್ ಮತ್ತು ಮಿಸ್ಟರ್ ಮೈಕಲ್ಸ್ ಅವರೆಲ್ಲರೂ ಅವರನ್ನು ಅಭಿನಂದಿಸಿ ಸನ್ಮಾನಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತೇನೆ. ಶ್ರೀಮಾನ್ ಸಂಪತ್ರವರೇ, ಥ್ಯಾಂಕ್ ಯು. ನೋಡಲಿಕ್ಕೆ ವೆರಿ ಸಿಂಪಲ್, ಬಟ್ ಒಂದು ದೊಡ್ಡ ಆರ್ಕಿಟೆಕ್ಟ್ ಮತ್ತು ಇಂಜಿನಿಯರ್ ಇವರು. ಐ ಥಿಂಕ್ ಅದು ಧರ್ಮಸ್ಥಳದ ಮೆಗಾ ಪ್ರಾಜೆಕ್ಟ್ ಸಿರಿದ್ದು ಅರೌಂಡ್ 150 crores ಅದು ಬಿಲ್ಡಿಂಗ್, ಅದು ಎಂಟೈರ್ ಪ್ರಾಜೆಕ್ಟ್ ಮಾಡ್ತಾ ಇರುವವರು ಇವರೇ. ವೆರಿ ಸಿಂಪಲ್. ಯಾವಾಗಲೂ ನಾವು ಯಾವುದೇ ರೀತಿಯಲ್ಲಿ ಕೂಡ ಅವರನ್ನು ಮಾತಾಡಿಸ್ಬೋದು, ಯಾವುದೇ ಕರೆಕ್ಷನ್ ಕೊಡ್ಬೋದು. ಲಾಸ್ಟ್ ಮೂಮೆಂಟ್ ಕೂಡ ಅವರು ವೆರಿ ಸಿಂಪಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ವೈಸರ್ಸ್ ನಮ್ಮ ಒಂದಿಗಿದ್ದಾರೆ ಮಿಸ್ಟರ್ ಸಂದೇಶ್ ಮತ್ತು ಮಧುಸೂದನ್. ದಯಮಾಡಿ ಮುಂದೆ ಬರಬೇಕು. ಅವರನ್ನು ಕೂಡ ನಾವು ಅಭಿನಂದಿಸ್ತೇವೆ. ಮಧುಸೂದನ್ ರವರು.
ಯು. ನಮ್ಮೊಂದಿಗಿದ್ದಾರೆ ಶಕುಂತಲಾ ಮೇಡಮ್ ರವರು. ಅವರು PDO. ನಮ್ಮ 2 ಮಾತುಗಳು ಬಳಂಜ ಪಂಚಾಯತ್ನ PDO ಇವರು ಹೊಸತಾಗಿ ಬಂದಿರೋರು. ಅವರು 2 ಅಭಿನಂದನೆಯ ಮಾತುಗಳು. ವೇದಿಕೆಯಲ್ಲಿರುವಂತಹ ಅತಿವಂದನೀಯ ಬಿಷಪ್ರವರೇ ಹಾಗೂ ಇನ್ನುಳಿದಂತಹ ಎಲ್ಲ ಗಣ್ಯರೇ, ನಾನು ಯಾರನ್ನು ಮೊದಲೇ ಹೇಳಿದ್ದಾರೆ ರೋಷನ್ ಸರ್ ಅವರು 2 ನಿಮಿಷ ಅಂತ. ತುಂಬ ಮಾತಾಡಲಿಕ್ಕೆ ಇಷ್ಟ ನನಗೆ, ಯಾಕೆಂದರೆ ಇದೊಂದು ಸಾರ್ಥಕವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಒಂದು ಸಾರ್ಥಕತೆ ನನ್ನಲ್ಲಿ ಇದೆ. ಆದ್ರೂ ಕೂಡ ಸಮಯದ ಅಭಾವ ಇದೆ. ಈ ನಿಟ್ಟಿನಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ಕೂಡ ಈ ಮೂಲಕ ಸಂಬೋಧಿಸ್ತೇನೆ. ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ವೈದ್ಯಾಧಿಕಾರಿಗಳೇ, ಆಹ್ವಾನಿತರೇ, ಈ ಗ್ರಾಮದ ಮಹನೀಯರೇ, ಹಿರಿಯರೇ, ಮುದ್ದು ಮಕ್ಕಳೇ, ಬದ್ಯಾರ್ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ, ಎಲ್ರಿಗೂ ನನ್ನ ಪ್ರಣಾಮಗಳು. ಬದ್ಯಾರ್ ಆಸ್ಪತ್ರೆಯ ಒಂದು ಇತಿಹಾಸದಲ್ಲಿ ಬಹುಶಃ ಇವತ್ತು ಒಂದು ಹೊಸ ಮೈಲುಗಲ್ಲು. ನಾನು ತಿಳಿದವನಿಗೆ ನನಗೆ ಚಿಕ್ಕ ವಯಸ್ಸಿನಲ್ಲೂ ಕೂಡ ಬದ್ಯಾರ್ ಆಸ್ಪತ್ರೆ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ನಾವು ಇಲ್ಲಿ ಬಂದಿದ್ದೀವಿ ಕೂಡ, ನಮ್ಮ ಸಂಬಂಧಿಕರಿಗೆ ಇಲ್ಲಿ ಒಂದು ಟ್ರೀಟ್ಮೆಂಟ್ ಕೂಡ ಸಿಕ್ಕಿದೆ. ಇಲ್ಲಿ ಈ ಒಂದು ಮೈಲಿಗಲ್ಲಿಗೆ ಪ್ರಮುಖವಾದಂತಹ ಕಾರಣಕರ್ತರಾದಂತಹ ಶ್ರೀಯುತ ಮೈಕಲ್ ಡಿಸೋಜಾ ಮತ್ತು ಫ್ಲಾವಿಯಾ ಡಿಸೋಜಾ ಇವರಿಗೆ ಒಂದು ಕೃತಜ್ಞತೆಯನ್ನು ನಾನು ಹೇಳಲೇಬೇಕು. ನಮ್ಮ ಬಳಂಜ ಗ್ರಾಮ ಪಂಚಾಯಿತಿಯ ಪ್ರತಿಯೊಬ್ಬ ನಾಗರಿಕರ ಪರವಾಗಿ ಕೂಡ ನಾನು ಅವರನ್ನು ಅಭಿನಂದಿಸ್ತೇನೆ. ಬಹುಶಃ ಸಂಪತ್ತಿದ್ದರೆ ಸಾಲದು, ಆ ಸಂಪತ್ತನ್ನು ಸಾರ್ಥಕವಾಗಿ ಹೇಗೆ ವಿನಿಯೋಗಿಸಬೇಕು, ಸತ್ಕಾರ್ಯಕ್ಕೆ ಹೇಗೆ ವಿನಿಯೋಗಿಸಬೇಕು ಅನ್ನೋದನ್ನು ಇವರು ತೋರಿಸಿಕೊಟ್ಟಿದ್ದಾರೆ. ನಾವು ನಮ್ಮ ಭಾರತದಲ್ಲಿ ಇರ್ಬೋದು, ತುಂಬ ನಿದರ್ಶನಗಳನ್ನು ನೋಡ್ತಾ ಇದ್ದೀವಿ. ಅನೇಕ ಸಿರಿವಂತರಿದ್ದಾರೆ, ಆದರೆ ಅವರಲ್ಲಿರುವಂತಹ ಸಿರಿಯನ್ನು ಅಥವಾ ಸಂಪತ್ತನ್ನು ಹೇಗೆ ವಿನಿಯೋಗಿಸ್ತಾರೆ ಅಂತ ನಾವು ಕಣ್ಣಾರೆ ನೋಡಿದ್ದೀವಿ. ಅಂಥದ್ರಲ್ಲಿ ಇವರೊಂದು ಅಪರೂಪದಂಥ ವ್ಯಕ್ತಿ. ಹಾಗೂ ಅವರೊಂದಿಗೆ ನಾವು ಕೂಡ ಈ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಸೌಭಾಗ್ಯವು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಭಾವಿಸ್ತೇನೆ. ಅದಕ್ಕಿಂತ ಮುಖ್ಯವಾಗಿ ಅವರಲ್ಲಿ ಎಷ್ಟು ಸಿರಿವಂತಿಕೆ ಇದೆಯೋ ಅದಕ್ಕಿಂತ ಜಾಸ್ತಿ ಸಿಂಪ್ಲಿಸಿಟಿ ಇದೆ. ಸಿಂಪ್ಲಿಸಿಟಿ ಈಸ್ ದ ಗ್ರೇಟೆಸ್ಟ್ ವೆಲ್ತ್ ಅಂತ ಅಂತಾರೆ. ಎಷ್ಟೇ ಸಿರಿವಂತನಾಗಿದ್ರೂ ಕೂಡ ಅವರಲ್ಲಿರುವಂತಹ ಸಿಂಪ್ಲಿಸಿಟಿ ಏನಿದೆ, ಸರಳತೆ ಏನಿದೆ, ಅದು ಎಲ್ರಿಗೂ ಬರಲ್ಲ. ಸ್ವಲ್ಪ ಸಿರಿ ಬಂದರೆ ಸಾಕು ಉಬ್ಬಿ ಹೋಗ್ತಾರೆ. ಆದರೆ ಎಷ್ಟೇ ಸಿರಿ ಇದ್ದರೂ ಕೂಡ ತನ್ನ ಸ್ಥಿತಿಯನ್ನು ಕಾಯ್ದುಕೊಳ್ಳೋದು ತುಂಬ ಹೆಚ್ಚಿನ ಜನರಿಗೆ ಸಿಗೋದಿಲ್ಲ. ಅಂಥ ಒಂದು ಮಹಾನ್ ಶಕ್ತಿ ಅವರಲ್ಲಿದೆ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಈ ಒಂದು ಬದ್ಯಾರ ಆಸ್ಪತ್ರೆಗೆ ನಮ್ಮ ಈ ಬೆಳ್ತಂಗಡಿ ತಾಲೂಕಿನಲ್ಲಿ ನಾವು ನೋಡಿದಾಗ ಬಹುಶಃ ಫಸ್ಟ್ ಆಸ್ಪತ್ರೆ ಇದಿತ್ತು, ನಮ್ಮ ತಾಲೂಕು ಆಸ್ಪತ್ರೆಯನ್ನು ಬಿಟ್ಟು. ಆ ಟೈಮಲ್ಲಿ ನನಗೆ ಗೊತ್ತಿದ್ದಂಗೆ, ನನಗೆ ಕರೆಕ್ಟ್ ನೆನಪಿಲ್ಲ, ಅಂದರೆ ನಾನು ಚಿಕ್ಕವಳಿದ್ದಾಗ ಆ ಟೈಮಲ್ಲಿ ಹಾವು ಕಡಿತಕ್ಕೆ ಬದ್ಯಾರ ಆಸ್ಪತ್ರೆಗೆ ಹೋಗಬೇಕು, ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನಾನು ಕೇಳಿದ ನೆನಪು. ನನಗೆ ಗೊತ್ತಿಲ್ಲ ನಾನು ಸರಿ ತಪ್ಪ ಅಂತ, ಬಟ್ ನಾನು ಕೇಳಿದ ನೆನಪಿದೆ ನನಗೆ. ಸೊ ಅಂಥ ಒಂದು ಸೇವೆಯನ್ನು ಈ ಸಂಸ್ಥೆ ಕೊಟ್ಟಿದೆ ಅಂತಂದರೆ ಈ ಭಾಗದ ಜನರಿಗೆ ಅದಕ್ಕಿಂತ ದೊಡ್ಡ ಪ್ರಯೋಜನ ಬೇರೆ ಯಾವುದೂ ಇಲ್ಲ. ಈಗ ಇವರು ನಮ್ಮ ಇವತ್ತಿನ ದಾನಿಗಳೇನಿದ್ದಾರೆ, ಒಂದು ದೊಡ್ಡ ಪ್ರಮಾಣದ ದಾನವನ್ನು ಮಾಡಿ ಈ ಒಂದು ಆಸ್ಪತ್ರೆಗೆ ಬೇಕಾದಂಥ ಆಧುನಿಕ ಸೌಲಭ್ಯಗಳನ್ನೇನು ಒದಗಿಸಿಕೊಟ್ಟಿದ್ದಾರೆ. ಇವತ್ತು ಅವರಿಗೆ ಇಲ್ಲಿ ಏನು ಸನ್ಮಾನ ಮಾಡಿದೆ, ಅದು ಒಂದು ಸಂಕೇತ ಅಷ್ಟೇ. ಬಹುಶಃ ನೀವು ಕೊಟ್ಟಿರುವಂತಹ ಈ ಒಂದು ಸೌಲಭ್ಯಗಳನ್ನು ಬಳಸಿದಂತಹ ಜನ ಏನಿದ್ದಾರೆ, ಅವರ ಸಾರ್ಥಕತೆ ಭಾವ ಬಹುಶಃ ನಿಮ್ಮನ್ನು ಯಾವತ್ತೂ ಕಾಪಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ನಿಟ್ಟಿನಲ್ಲಿ ಭಗವಂತನ ಒಂದು ಅನುಗ್ರಹ ನಿಮ್ಮನ್ನು, ನಿಮ್ಮ ಕುಟುಂಬದವರೆಲ್ಲರನ್ನೂ ಕಾಪಾಡಲಿ. ಆ ಭಗವಂತ ನಿಮಗೆ ಆಯುರಾರೋಗ್ಯ ಸಂಪತ್ತು ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಇನ್ನೂ ಹೆಚ್ಚಿನ ಜನರಿಗೆ ನಿಮ್ಮಿಂದ ಇನ್ನೂ ಹೆಚ್ಚಿನ ಉಪಕಾರ ಆಗುವಂತೆ ಆ ಭಗವಂತ ಅನುಗ್ರಹಿಸಲಿ ಅಂತ ಹೇಳ್ತೀನಿ. ಯಾಕಂದರೆ ಆಫ್ಕೋರ್ಸ್ ತೇನ ವಿನ ತೃಣಮಪಿ ನ ಚಲತಿ ಅಂತ ಒಂದು ಮಾತಿದೆ. ಭಗವಂತನ ಅನುಮತಿ ಇಲ್ಲದಿದ್ದರೆ ಯಾವೊಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡಲು ಸಾಧ್ಯವಿಲ್ಲವಂತೆ. ನಾವು ಮನುಷ್ಯರೆಲ್ಲ ನೆಪ ಮಾತ್ರ. 4 ದಿನದ ನಾಟಕದಲ್ಲಿ ಪಾತ್ರಧಾರಿಗಳಾಗಿ ನಾವು ಇಲ್ಲಿ ಬಂದಿದ್ದೇವೆ ಅಷ್ಟೇ. ಸೊ ಹಾಗಾಗಿ ಭಗವಂತನ ಅನುಗ್ರಹ ಎಲ್ರಿಗೂ ಇರಲಿ. ಇಲ್ಲಿ ಬರುವಂತಹ ಕಷ್ಟ ಅಂತ ಬರುವಂತಹ ಎಲ್ಲ ರೋಗಿಗಳಿಗೆ ಮುಂದಿನ ದಿನಗಳಲ್ಲಿ ಬದ್ಯಾರ ಹಾಸ್ಪಿಟಲಲ್ಲಿ ಅವರ ಕಷ್ಟವನ್ನು ಪರಿಹರಿಸುವಂತಹ ಎಲ್ಲ ಮಾರ್ಗಗಳು ಇಲ್ಲಿ ಸಿಗುವಂತಾಗಲಿ. ನಾವು ಇಲ್ಲಿ ಬೆಳ್ತಂಗಡಿಯ ಪ್ರಜೆಯಾಗಿ ನಾನು ಹೇಳೋದಿಷ್ಟು, ನಮಗೆ ಹೆಚ್ಚಿನ ಒಂದು ಒಳ್ಳೆಯ ಚಿಕಿತ್ಸೆ ಬೇಕು ಅಂದರೆ ನಾವು ಮಂಗಳೂರಿಗೆ ಓಡಬೇಕು. ಸರ್ ಆಗಲೇ ಹೇಳಿದರು, ಇಲ್ಲಿನ ರೋಡುಗಳನ್ನು ನೋಡಿದ್ದೀವಿ. ಅಂದರೆ ಆಲ್ಮೋಸ್ಟ್ ಅಲ್ಲಿ ಒಂದು ಗಂಟೆ ಅಂತೂ ಮಿನಿಮಮ್ ಬೇಕೇ ಬೇಕು.
ಇವನ್ ಆ್ಯಂಬುಲೆನ್ಸಲ್ಲಿ ಹೋದ್ರೂ ಕೂಡ ಅಷ್ಟು ಒಂದು ಒಬ್ಬ ರೋಗಿಯ ಇದರಲ್ಲಿ ಅವರಿಗೆ ಅಷ್ಟು ಟೈಮ್ ಸಿಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಗೋಲ್ಡನ್ ಅವರ್ ಅಂತ ಏನಿದೆ ಆ ಟೈಮಲ್ಲಿ ಅವರಿಗೆ ಸೂಕ್ತವಾದಂಥ ಚಿಕಿತ್ಸೆ ನಮ್ಮ ಬದ್ಯಾರ್ ಆಸ್ಪತ್ರೆಯಲ್ಲಿ ಸಿಗುವಂತಾಗಲಿ. ನಮ್ಮ ರೋಷನ್ ಪಿಂಟು ಸರ್ ಹೇಳಿದರು, ಏನು ತುಂಬ ಅಪವಾದ ಇದೆ ಅಂದರೆ ಅಪಪ್ರಚಾರ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸರ್ ನಾನು ಹೇಳ್ತೀನಿ ಅಷ್ಟೇ, ಅಪಪ್ರಚಾರ ಅದು ಕ್ಷಣಿಕ ಅಷ್ಟೇ, ಆದರೆ ನಾವು ಮಾಡ್ತಿರುವಂಥ ಕರ್ತವ್ಯ ಏನಿದೆ ಅದು ಅಪಪ್ರಚಾರಕ್ಕಿಂತ ಮುಂದೆ ನಡೆಯುತ್ತೆ. ಆ ಮೂಲಕವಾಗಿ ಈ ಜನರಿಗೆ, ಈ ಭಾಗದ ಜನರಿಗೆ ಈ ಆಸ್ಪತ್ರೆಯಲ್ಲಿ ಸಿಗುವಂಥ ಸೌಲಭ್ಯಗಳ ಕುರಿತು ಒಂದು ಒಳ್ಳೆಯ ಸಂದೇಶ ಖಂಡಿತವಾಗಿ ಕೂಡ ರವಾನೆ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಮುಖ್ಯವಾಗಿ ನಿಮ್ಮನ್ನು ನಾನು ಅಭಿನಂದಿಸ್ತೀನಿ ರೋಷನ್ ಸರ್. ಹಾಗೂ ಈ ಒಂದು ಕಾರ್ಯಕ್ರಮ ದಾನಿಗಳಿದ್ರೆ ಸಾಲದು, ಅವರು ಕೊಟ್ಟಂತಹ ದಾನವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಜನರಿಗೆ ಒಂದು ಒಳ್ಳೆಯ ಏನಂತಾರೆ ಅದಕ್ಕೆ ಒಂದು ಪ್ರಯೋಜನ ಸೇವೆ ಸಿಗುವ ಥರ ಒಂದು ನೀಡುವಂಥದ್ದು ಕೂಡ ಈ ಒಂದು ಆಸ್ಪತ್ರೆಯಲ್ಲಿ ಅಂಥ ಒಂದು ಅವಕಾಶ ನಿಮಗೆ ಸಿಕ್ಕಿದೆ. ಆ ಒಂದು ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಇಲ್ಲಿ ಬರುವಂತಹ ಎಲ್ಲ ವೈದ್ಯಾಧಿಕಾರಿಗಳೇನಿದ್ದಾರೆ, ದಾದಿಯರೇನಿದ್ದಾರೆ, ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಈ ಭಾಗದ ಜನರಿಗೆ ಸಿಗಲಿ. ಮತ್ತೊಮ್ಮೆ ನಮ್ಮ ಬಳಂಜ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಿಮಗೂ, ಬಿಷಪ್ ಅವರಿಗೂ, ಹಾಗೂ ಈ ದಿನದ ಅಂದರೆ ಈ ಒಂದು ದಾನದ ಕರ್ತವ್ಯವಾದಂಥ ಡಿಸೋಜ ಫ್ಯಾಮಿಲಿಯವರಿಗೆ ನಿಮ್ಮೆಲ್ಲರನ್ನು ಕೂಡ ಭಗವಂತ ಕಾಪಾಡಲಿ ಅಂತೇಳಿ ಹಾರೈಸ್ತೀನಿ. ಈ ಒಂದು ಅವಕಾಶಕ್ಕಾಗಿ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ಕೂಡ ನಾನು ಆಭಾರಿಗಳಾಗಿದ್ದೀನಿ. ವಂದನೆಗಳು. ನೆನಪಿನ ಕಾಣಿಕೆಯನ್ನು ಬಿಷಪ್ರವರು ಅವರಿಗೆ ಕೊಡಬೇಕಾಗಿ ಕೇಳಿಕೊಳ್ತೇನೆ. ಲಿಲ್ಲಿ ಸಿಸ್ಟರ್, ನಮ್ಮ ಈ ಆಸ್ಪತ್ರೆಗೆ ನರ್ಸಿಂಗ್ ಡಿಪಾರ್ಟ್ಮೆಂಟ್ ಇಲ್ಲೂ ಸುದೃಢವಾಗಿ ಇರಲಿಕ್ಕೆ ಕಾರಣ ಬೆಥನಿ ಸಿಸ್ಟರ್ಸ್. ಅವರ ಸೇವೆ ನಾವು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರ ಪ್ರೊವಿನ್ಷಿಯಲ್ ಸುಪೀರಿಯರ್ ಸಿಸ್ಟರ್ ಲಿಲ್ಲಿಲ್ ಅವರಿದ್ದಾರೆ. ಅವರಿಂದ 2 ಸಂದೇಶದ ಮಾತು. ಅತಿ ವಂದನೀಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನಾ, ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ನಮ್ಮ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು, ಇಂದಿನ ಈ ಪವಿತ್ರ ಗಳಿಗೆಯ ರೂವಾರಿಯಾದ ಮಿಸ್ಟರ್ ಮೈಕಲ್ ಮತ್ತು ಅವರ ಫ್ಯಾಮಿಲಿ, ಹಾಗೂ ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂದೆ ನೆರೆದ ಸರ್ವ ಅತಿಥಿಗಳನ್ನು ವಂದಿಸುತ್ತಾ, ಮೊದಲನೇದಾಗಿ ಇಂದಿನ ಈ ಶುಭ ಗಳಿಗೆಯನ್ನು ಕರುಣಿಸಿಕೊಟ್ಟ ದೇವರಿಗೆ ಹಾಗೂ ಇದನ್ನು ಸುಸೂತ್ರವಾಗಿ ನೆರವೇರಿಸುವ ಭಾಗ್ಯವನ್ನು ಕರುಣಿಸಿದ ಫಾದರ್ ರೋಷನ್ ನಿಮಗೆ ಹಾಗೂ ಇಲ್ಲಿ ನೆರೆದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ವಂದಿಸ್ತೇನೆ. ಆಲ್ರೆಡಿ ತುಂಬ ಸ್ಪೀಚಸ್ ಹೇಳಿದರು, ನಾನು ಏನು ಹೇಳಲಿಕ್ಕೂ ಇಷ್ಟಪಡೋದಿಲ್ಲ. ಆದರೆ ಒಂದೇ ಇಷ್ಟೇ, ಈ ಒಂದು LM ಪಿಂಟೋ ಹಾಸ್ಪಿಟಲಿಗೆ ಹಲವಾರು ಮಂದಿ, ಪ್ರತ್ಯೇಕವಾಗಿ ಬಡ ಕುಟುಂಬದ ಜನರು ಬರ್ತಾರೆ. ಖಂಡಿತ ಅವರಿಗೆ ತುಂಬ ಒಳ್ಳೆಯ ಆರೋಗ್ಯ ಅವರಿಗೆ ದೊರಕಿದೆ. ಆದರೆ ಇಲ್ಲಿ ಇಂದಿನ ಈ ಕಾರ್ಯಕ್ರಮ ನೆರವೇರಿಸಿಕೊಟ್ಟದ್ದು ಪ್ರತ್ಯೇಕವಾಗಿ ಒಂದು ಹೊಸ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಮತ್ತು ಹಲವಾರು ಏನು ಹೇಳ್ತಾರೆ ಹೆಲ್ತ್ ವರ್ಕ್ಸ್, ಅಂದರೆ ಬೇರೆ ಬೇರೆ ಪೀಠೋಪಕರಣಗಳನ್ನು ಒದಗಿಸಿಕೊಟ್ಟ ದೇವರು, ಪ್ರತ್ಯೇಕವಾಗಿ ನಮ್ಮ ಎಲ್ಲ ಪರಿಸರದ ಜನರು ಈ ಒಂದು ಬದ್ಯಾರ್ ಹಾಸ್ಪಿಟಲ್ ಒಂದು ಪವಿತ್ರ ಮಂದಿರವಾಗಿ ಅವರು ಉತ್ತಮ ಆರೋಗ್ಯವಂತರಾಗಿ ಅವರು ತಮ್ಮ ಮನೆಗೆ ಹೋಗಲಿ ಅಂತೇಳಿ ನಾನು ಆಶಿಸ್ತೇನೆ. ಹಾಗೂ ಹಲವಾರು ವರ್ಷಗಳ ಕಾಲ ನಮ್ಮ ಸಿಸ್ಟರ್ಸ್ ಫಾದರ್ ಹೇಳಿದಾಗೆ ಅವರು ಸೇವೆ ಸಲ್ಲಿಸಿದ್ದಾರೆ ಹಾಗೂ ಸಲ್ಲಿಸ್ತಾ ಇದ್ದಾರೆ. ಈಗ ನಮ್ಮೊಟ್ಟಿಗೆ 3 ಸಿಸ್ಟರ್ಸ್ ಇದ್ದಾರೆ, ಸಿಸ್ಟರ್ ಜಾನೆಟ್, ಸಿಸ್ಟರ್ ಸರಿತಾ ಮತ್ತು ಸಿಸ್ಟರ್ ವೀಣಾ. ನಮಗೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ದೇವರಿಗೂ ನಾನು ಧನ್ಯವಾದ ಹೇಳ್ತೇನೆ. ಹಾಗೂ ಡಿಯರ್ ಫಾದರ್ ರೋಷನ್, ನೀವು ಬಂದ ದಿನದಿಂದ ಈ ಹಾಸ್ಪಿಟಲಿನ ರೂಪ ಬದಲಾಗ್ತಾ ಉಂಟು. ತುಂಬ ಸಂತೋಷ. ಇನ್ನೂ ಬದಲಾಗಿ ಇನ್ನೂ ಅತ್ಯುತ್ತಮ ಸೇವೆ ನಮ್ಮ ಜನರಿಗೆ ನೀವು ಕಲ್ಪಿಸಿರಿ ಮತ್ತು ಕಲ್ಪಿಸಿಕೊಡುವ ಅವಕಾಶ ದೇವರು ನಿಮಗೆ ಕೊಡಲಿ. ಹಾಗೂ ನೀವು ಕೈಗೊಳ್ಳುವ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯಲಿ ಅಂತ ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಫಾದರ್ ವಾಲ್ಟರ್ ಡಿಮೆಲ್ಲೋರ್ ಅವರು
ಮಾತನಾಡಿದರೆ ಎಲ್ಲರೂ ಅಟೆನ್ಷನ್ ಹೇಳ್ತಾರೆ. ಸೊ ಅವರಿಂದ 2 ಶುಭ ನುಡಿ. ವೇದಿಕೆಯಲ್ಲಿ ಉಪಸ್ಥಿತಿರುವ ಪೂಜಾ ಬಿಷಪ್ರೇ, ಸಮಾಜ ಚಿಂತಕ ಶ್ರೀ ಮೈಕಲ್ ರವರೇ, ಗುರುಗಳೇ, ಧರ್ಮ ಭಗಿನಿಯರೇ, ಹಾಗೂ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳೇ, ಹಾಗೂ ನೀವು ಇಲ್ಲಿಯ ಎಲ್ಲ ಗಣ್ಯರೇ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಉಕ್ಕೆ ಉಕ್ಕುತ್ತೆ. 42 ವರ್ಷದ ಹಿಂದೆ ಬೆಳ್ತಂಗಡಿ ಧರ್ಮ ಕೇಂದ್ರದ ಸಹಾಯಕ ಗುರು ಆಗಿ ನಾನಿದ್ದಾಗ ಎಷ್ಟೋ ಬಡ ರೋಗಿಗಳನ್ನು ಒಂದೇ ಬಸ್ಸಿನಲ್ಲಿ, ಆಗ ರಿಕ್ಷಾ ಅಷ್ಟು ಸವಲತ್ತು ಇರಲಿಲ್ಲ, ಇಲ್ಲಿ ನಾನು ಕರೆದುಕೊಂಡು ಬರ್ತಿದ್ದೆ. ಇದು ದಾರಿ, ಮತ್ತೊಂದು ಆ ದಾರಿ ಆ ಕಡೆ ಇತ್ತು. ಅದು ನೋಡುವಾಗ ನಿಜವಾಗಿಯೂ ಎಷ್ಟೋ ಜನ ಬಗ್ಗರಿಗೆ ಇಲ್ಲಿ ಒಳ್ಳೆಯ ಸವಲತ್ತು ಸಿಕ್ಕಿದೆ, ಅವರಿಗೆ ಆರೋಗ್ಯ ಸಿಕ್ಕಿದೆ ಅಂದ ಮೇಲೆ ನನ್ನ ಸಂತೋಷ ಉಕ್ಕುತ್ತೆ. ಮತ್ತು ಈಗ ಇಷ್ಟೊಂದು ಅಭಿವೃದ್ಧಿ ಇಲ್ಲಿ ಕಾಣುವಾಗ ನಿಜವಾಗಿಯೂ ನನ್ನ ಸಂತೋಷ ಮುಮ್ಮಡಿ ಆಗಿದೆ. ಇದರಿಂದ ಎಷ್ಟೋ ಬಡ ಬಗ್ಗರಿಗೆ, ದೀನದಲ್ಲಿಗೆ ಅವರಿಗೆ ಅವರ ಆಶಿಸುವಂತಹ ಆಯುರೋಗ್ಯ ಅವರಿಗೆ ಸಿಗ್ತದೆ. ಈ ಸಂದರ್ಭದಲ್ಲಿ ನಾನು ಫಾದರ್ ಮ್ಯಾಕ್ಸಿಮ್ ಮತ್ತು ಫಾದರ್ ವಿನ್ಸೆಂಟ್ ರವರು ಕಳೆದ ವರ್ಷ ಒಟ್ಟು ಸೇರಿ ಇಂತಹ ಒಂದು ಆಲೋಚನೆಯನ್ನು ಇಡುವಾಗ ಅದು ಹೇಗೆ ಇಂದು ಜಾರಿಗೊಳ್ಳಿತ್ತು. ಪ್ರತ್ಯೇಕವಾಗಿ ಪೂಜ್ಯ ಬಿಷಪ್ ನೀವು ಇಲ್ಲಿಗೆ ಕೊಟ್ಟಂತಹ ನಮ್ಮ ಒಂದು ವರವಾಗಿ ಫಾದರ್ ರೋಷನ್ ರವರು, ಅದಕ್ಕೆ ಸಹಕಾರ ನೀಡಿದಂತಹ ಉಡುಗಾಯಿ ದಾನಿ ಮೈಕಲ್ ರವರು, ನಿಜವಾಗಿಯೂ ಇದರಿಂದ ಈ ಒಂದು ಸಾಧ್ಯವಾಯಿತು. ನಾವು ಇದು ಏನು ಅಸಾಧ್ಯವೆಂದು ನಾವು ಆಲೋಚಿಸುತ್ತಿದ್ದೇವೆ, ಅದು ಈಗ ಸಾಧ್ಯವಾಯಿತು. ಆ ಕಾರಣದಿಂದ ಇಂದು ಮುಂದಿನ ದಿನಗಳಲ್ಲಿ ಈ ಆಸ್ಪತ್ರೆ ಫಾದರ್ ಫೌಸ್ಟಿನ್ ನೀವು ಇದ್ದೀರಿ, ಇದರಿಂದ ಬೆಳೀತಾ ಹೋಗ್ತದೆ. ಶ್ರೀಯುತ ಮೈಕಲ್ ರವರು ಈಗಲೇ ಹೇಳಿದರು, ಇದು ಬೆಳೆಯುತ್ತಾ ಹೋಗ್ತದೆ. ಅದೇ ನಮ್ಮ ಆಶೆ. ಇದರಿಂದ ಈ ಪರಿಸರದ ಎಲ್ಲ ಜನರಿಗೆ ಇಂತಹ ಆರೋಗ್ಯ ಸಿಗಬೇಕು. ಈ ಆರೋಗ್ಯ ಯಾವಾಗಲೂ ಉಂಟು, ಜೀವನದಲ್ಲಿ ಸುಖ ಶಾಂತಿ ಸಮ್ಮತಿ ಉಂಟು. ಇದೇ ಇವತ್ತು ನಾವು ಆಶಿಸುವಂತಹ ಈ ಒಂದು ದೇವರ ಭಾಗ್ಯ ಕರುಣೆ. ಮತ್ತು ಫಾದರ್ ರೋಷನ್, we have only want to say, keep up all through your youthful dynamism, always dare and hope, the best is yet to come. Thank you. ಥ್ಯಾಂಕ್ ಯು ಫಾದರ್. ನಿಮಗೆ ಎಂಡಿಗೆ ಕೊಟ್ಟದ್ದು ಅದಕ್ಕೆ ಎಲ್ಲರನ್ನೊಮ್ಮೆ ಎದ್ದೇಳಿಸಲಿಕ್ಕೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ನಾವು ಆತ್ಮೀಯ ಬಿಷಪ್ ನಾನು ವಿನಂತಿ ಮಾಡ್ತೇನೆ, ವೇದಿಕೆಯಲ್ಲಿ ಎಲ್ಲರಿಗೆ ಮೊಮೆಂಟಸ್ ಕೊಟ್ಟು ಅವರಿಗೆ ಅಭಿನಂದಿಸಲಿಕ್ಕೆ. ಫಾದರ್ ವಿನ್ಸೆಂಟ್ ಡಿಸೋಜಾ, ನಮ್ಮ CODP ಸೆಕ್ರೆಟರಿ. ಪ್ರೇಮಲತಾ ಫ್ರ್ಯಾಂಕ್, ನಮ್ಮ ಆತ್ಮೀಯರು, ನಮ್ಮ ಬದ್ಯಾರ್ ಚರ್ಚ್ ವತಿಯಿಂದ ಅಪಾರ ಅವರ ಕೊಡುಗೆ ಮತ್ತು ಸಪೋರ್ಟ್. ಸಿಸ್ಟರ್ ಲಿಲ್ಲಿ, ಫಾದರ್ ಮ್ಯಾಕ್ಸಿಮ್, ಫಾದರ್ ಫೌಸ್ಟಿನ್, ಫಾದರ್ ವಾಲ್ಟರ್, PDO ಮೇಡಮ್ ರವರು, ಅಧ್ಯಕ್ಷರು ಅಲ್ಲಿದ್ದಾರೆ, ಬಳಂಜ ಗ್ರಾಮ ಪಂಚಾಯತ್, ಮತ್ತು ಗುಣವತಿ ಮೇಡಮ್. ಫಾದರ್ ಲ್ಯಾರಿ, ವಿಜಯ್ ಸಿಕ್ವೇರಾ, ಈಗ ನಮ್ಮ ಬಿಷಪ್ರಿಂದ ನಾನು 2 ಮಾತು ಹೇಳಲಿಕ್ಕಾಗೋದಿಲ್ಲ, ನೀವು ಹೇಳಿದರೆ ಆಗೋದಿಲ್ಲ. ವೇದಿಕೆ ಮೇಲಿರುವ ಅತಿಯ ಗಣ್ಯರಾಗಿರುವಂತಹ ದಾನಿಯಾಗಿರುವಂತಹ ಶ್ರೀಯುತ ಮೈಕಲ್ ಡಿಸೋಜಾ ಅವರ ಧರ್ಮಪತ್ನಿ ಶ್ರೀಮತಿ ಫ್ಲಾವಿಯಾ, ಅವರ ಮಗ ಏಡ್ರಿಯನ್, ಅವರಿಬ್ಬರ ಮಕ್ಕಳು ರೋಷೆಲ್ ಮತ್ತು ನಿಶಾ, ಇವನ್ನೆಲ್ಲ ಅಭಿನಂದಿಸಿ ವಂದಿಸಿ ಫಾದರ್ ರೋಷನ್ ಕ್ರಾಸ್ತಾ ಅವರಿಗೆ ಧನ್ಯವಾದ ಹೇಳುತ್ತಾ, ಅವರು ಮಾಡಿದ ಈ ನಿಜವಾದ ಮಹತ್ ಕಾರ್ಯಗಳಿಗೆ ದೇವರು ಕೊಟ್ಟ ಎಲ್ಲ ಆಶೀರ್ವಾದಗಳನ್ನು ಸ್ಮರಿಸಿ ನಾನು 2 ಮಾತುಗಳನ್ನು ಆಡಲು ಇಚ್ಛಿಸ್ತೇನೆ. ಒಂದು ಮಾತು, ಶ್ರೀಯುತ ಮೈಕಲ್ ಡಿಸೋಜರವರು, ಅವರು ಒಬ್ಬ ಗೋಲ್ಡನ್ ಹಾರ್ಟೆಡ್ ಮ್ಯಾನ್, ಅ ಮ್ಯಾನ್ ವಿತ್ ಎ ಗೋಲ್ಡನ್ ಹಾರ್ಟ್, ಬಂಗಾರದ ಮನುಷ್ಯ. ಇಲ್ಲಿ ನಮ್ಮ ಈ ಬದ್ಯಾರಿನ ಈ ಮಣ್ಣನ್ನು ಕಲ್ಲನ್ನು ಬಂಗಾರ ಮಾಡುವಂಥ ಮನುಷ್ಯ. ಆದ ಕಾರಣ ಅವರಿಗೆ, ಅವರ ಕುಟುಂಬಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಅವರ ಸಹಾಯದಿಂದಾಗಿ ಇದೇನೋ ಆಗಿದೆ. ಮತ್ತೊಂದು ಧನ್ಯವಾದ ಹೇಳಬೇಕಾದದ್ದು ಫಾದರ್ ರೋಷನ್ ರವರಿಗೆ. ಅವರೊಂದು ದೀಪಸ್ತಂಭ ಇದ್ದಾಗೆ.
ನಮ್ಮ ಊರಿಗೆ ಬದ್ದರಿಗೆ ಒಂದು ದೀಪಸ್ತಂಭ ಇದ್ದರೆ ಎಲ್ಲ ಹಡಗುಗಳು ಬಂದರಿಗೆ ಹೋಗಿ ಬರ್ಬೋದು. ಹಾಗೆಯೇ ಇಲ್ಲಿಯ ಬಡ ಜನರಿಗೆ, ಇಲ್ಲಿಯ ರೋಗಿಗಳಿಗೆ ಎಲ್ಲಿ ಬರಬೇಕು, ಇಲ್ಲಿಂದ ಲೈಟ್ ಬೀಳ್ತದೆ, ಬೆಳಕು ಬೀಳ್ತದೆ. ಫಾದರ್ ರೋಷನ್, ಈ ದೀಪಸ್ತಂಭದ ಹಾಗೆ ನೀವು ಬೆಳಗಿರಿ, ನಮ್ಮ ಜನರ ಜೀವನದಲ್ಲಿ ಬೆಳಕಾಗಿದ್ದೀರಿ. ಇಷ್ಟರ ತನಕ 1 ವರ್ಷದಲ್ಲೇ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ. ನಿಮಗೆ ಕೂಡ ಧನ್ಯವಾದಗಳು. ಇಲ್ಲಿಯ ಅನೇಕ ಕೆಲಸಗಳಲ್ಲಿ ಮೌನವಾಗಿ ಕೆಲಸ ಮಾಡುವುದು ಫಾದರ್ ವಿನ್ಸೆಂಟ್ ಡಿಸೋಜಾ, CODP ಡೈರೆಕ್ಟರ್, ಫಾದರ್ ಮ್ಯಾಕ್ಸಿಮ್ ರೊಸಾರಿಯೋ, ನಮ್ಮ ಇಲ್ಲಿ ಆಡಳಿತ ಮಂಡಳಿಯ ಒಬ್ಬ ಸದಸ್ಯರು, ಫಾದರ್ ಫೌಸ್ಟಿನ್ ಲೋಬೋ, ಕಂಕನಡಿ ಆಸ್ಪತ್ರೆಯ ನಿರ್ದೇಶಕರು, ಹಾಗೂ ಇಲ್ಲಿ ಆ ಊರಿನ 10 ಸಮಸ್ತರು, ಬೇರೆ ಬೇರೆ ಪದಾಧಿಕಾರಿಗಳು, ಇತರರೆಲ್ಲರೂ ನಮ್ಮೊಡನೆ ಕೈ ಜೋಡಿಸಿದ್ದೀರಿ. ನಮಗೆ ಧನ್ಯವಾದಗಳು. ದೇವರು ನಿಮ್ಮನ್ನು ಹರಸಲಿ. ಇಲ್ಲಿರುವ ಎಲ್ಲ ವೈದ್ಯರುಗಳಿಗೆ, ದಾದಿಯರಿಗೆ, ಸಿಬ್ಬಂದಿ ವರ್ಗದವರಿಗೆ, ಟೆಕ್ನಿಷಿಯನ್ಗೆ, ಯಾರೆಲ್ಲ ಇಲ್ಲಿ ಸಹಾಯ ಮಾಡ್ತೀರಾ, ಈ ಊರ 10 ಜನರಿಗೆ, ಸಮಸ್ತರಿಗೆ ಎಲ್ಲ ಧನ್ಯವಾದಗಳನ್ನು ಹೇಳುತ್ತಾ, ನಮ್ಮ ಈ ಆಸ್ಪತ್ರೆ ಮೈಕಲ್ರವರು ಹೇಳಿದರು, ಬೆಳೆಯಲಿ, ಕಾಲೇಜ್ ಆಗಲಿ, ಇನ್ನೂ ಬೆಳೆಯಲಿ ಅಂತ ಏನು ಒಂದು ಉದಾರ ವಿಸ್ತಾರವಾದ ಒಂದು ವಿಷನ್ ಕೊಟ್ಟಿದ್ದಾರೆ, ಒಂದು ದರ್ಶನವನ್ನು ಕೊಟ್ಟಿದ್ದಾರೆ. ಅದು ಸಾಕಾರವಾಗಲಿ ಅಂತ ಹೇಳಿ ನಮ್ಮೂರ ಬಡವರಿಗೆ, ಅನೇಕರಿಗೆ, ಮಕ್ಕಳಿಗೆ, ಹೆತ್ತವರಿಗೆ, ಹಿರಿಯರಿಗೆ ಅನುವಾಗಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಸಿಸ್ಟರ್ಸ್, ಬೆಥನಿ ಸಿಸ್ಟರ್ಸ್ ಪ್ರತ್ಯೇಕವಾಗಿ ಧನ್ಯವಾದಗಳು. ಅನೇಕ ವರ್ಷ ಇಲ್ಲಿ ದುಡಿದಿದ್ದಾರೆ, ಈಗಲೂ ದುಡಿತಾ ಇದ್ದಾರೆ. ಅಂದಿನ ಪ್ರೊವಿನ್ಷಿಯಲ್ಗಳು ಸಿಸ್ಟರ್ ಮಾರಿಯಟ್ ಇದ್ದರು, ಸಿಸ್ಟರ್ ಮತ್ತು ಅವರ ಜನರಲ್ ರೋಸೆಲಿನ್ ಇದ್ದರು, ಮತ್ತು ಸಿಸ್ಟರ್ ಸಿಸಿಲಿಯಾ ಇದ್ದರು, ಈಗ ಸಿಸ್ಟರ್ ಲಿಲ್ಲಿ ಪೆರೇರಾ ಅವರು ಅವರ ಸಿಸ್ಟರ್ಸ್ಗಳು ನಮಗೆ ಕೊಟ್ಟಿದ್ದರಿಂದ ಇಲ್ಲಿ ಸುಲಭವಾಗಿ ಚಿಕಿತ್ಸೆ ನೀಡಲು ಅವರಿಗೆ ಸುಲಭವಾಗುತ್ತದೆ, ಶುಶ್ರೂಷೆಯನ್ನು ಕೊಡಲು ಸಾಧ್ಯವಾಗಿದೆ. ಎಲ್ಲ ಬೆಥನಿ ಸಿಸ್ಟರ್ಸ್ಗಳಿಗೂ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನಾನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು. ನನಗೆ ಏನೆಲ್ಲ ಬಿಷಪ್ ಹೇಳಿದರು, ಆದರೆ ಅದೆಲ್ಲ ಬಿಷಪ್ಪರ ಒಂದೇ ಒಂದು ಮಾತು, ನೀವು ಬದ್ಯಾರಿಗೆ ಹೋಗಿ ಟ್ರಾನ್ಸ್ಫರ್ ಇರುವಾಗ ಅಂತ. ಆ ಮಾತಿನ ಹಿಂದೆ ಬಿಷಪ್ಪರ ಪ್ರೇರಣೆ ಮತ್ತು ಆಶೀರ್ವಾದ, ಅದೇ ನನಗೆ ದಾರಿದೀಪ ಅಂತ ನಾನು ಭಾವಿಸಿದ್ದೇನೆ. ಬಿಷಪ್, ಥ್ಯಾಂಕ್ ಯು ಸೋ ಮಚ್ ಫಾರ್ accepting me and all the odds here and blessing us. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಮ್ಮ ವತಿಯಿಂದ ನಾವು ಸ್ಮರಣೆಗೆ ಕೊಟ್ಟು ಅಭಿನಂದಿಸ್ತೇನೆ. ಐ ರಿಕ್ವೆಸ್ಟ್ ಕೊನೆಯದಾಗಿ ಎಲ್ಲರಿಗೆ ಧನ್ಯವಾದಗಳು. ಯಾರ ಹೆಸರು ನಾನು ಹೇಳುವುದಿಲ್ಲ, ವೇದಿಕೆಯಿರುವ ಎಲ್ಲರೂ ಪ್ರತಿಯೊಬ್ಬರನ್ನು, ಮಿಸ್ಟರ್ ಮೈಕಲ್ ಡಿಸೋಜಾ ಆ್ಯಂಡ್ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಆನ್ ಮೈ ಬಿಹಾಫ್ ಸ್ಪೆಷಲಿ. ರಿಯಲಿ ವಿ ಕಾಂಟ್ ಇಮ್ಯಾಜಿನ್. ನಾವು ಅಂದರೆ ಇದು ಮಾತುಗಳು ಸಿಗೋದಿಲ್ಲ. ದ್ಯಾಟ್ ಗ್ರೇಟೆಸ್ಟ್ ಜನರಾಸಿಟಿ ದ್ಯಾಟ್ ಯು ಹವ್ ಶೋನ್, ವಂಡರ್ಫುಲ್. ಆ್ಯಂಡ್ ಈ ಜನರಿಗೆ, ಈ ಬೆಳ್ತಂಗಡಿ ತಾಲೂಕಿಗೆ ನಿಮ್ಮ ಹೆಸರು ಅಮರವಾಗಿ ಉಳಿಯುವಂಥ ಒಂದು ಸಹಾಯವನ್ನು ನೀವು ಇಲ್ಲಿ ನೀಡಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು. ಮತ್ತು ಎಲ್ಲರಿಗೂ ಮಿಸ್ ಫೇವಿಯಾ ಮತ್ತು ಆಡ್ರಿಯನ್ ಮತ್ತು ಎಲ್ಲರಿಗೂ ಬಿಷಪ್, ಐ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಡಿಗ್ನಿಟೀಸ್ ಆನ್ ದ ಡೇಸ್. ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ನನಗೆ ಸಹಾಯ ಮಾಡಿದ ಪ್ರತಿಯೊಬ್ಬರನ್ನು. ಪ್ರೇಮಲತಾ ಟೀಚರ್ ಇಲ್ಲಿದ್ದಾರೆ ಮತ್ತು ನಮ್ಮ ಬದ್ಯಾರ್ ಚರ್ಚಿನ ಪಾಲನಾ ಸಮಿತಿಯ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು. ಇಲ್ಲಿ ನೆರೆದಿರುವಂಥ ಎಲ್ಲರೂ ಲೀಡರ್ಸ್ಗಳಿದ್ದಾರೆ, ಅವರಿಗೆಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಅವರು ಮುಂದೆ ಬರಬೇಕು, ಹೂಗುಚ್ಛ ಸ್ವೀಕರಿಸಬೇಕು. ನಮ್ಮ ಗುರ್ಕಾರ್ಸ್ಗಳು ಲಿಲ್ಲಿ, ಸಂತೋಷ್, ಸುಜಿತ್, ಆಶು, ಜೂಲಿಯಟ್, ಅರುಣ್, ದಯಮಾಡಿ ಮುಂದೆ ಬಂದು ನಿಮಗೆಲ್ಲರಿಗೂ ಇವರು ಲೀಡರ್ಸ್ಗಳು, ಅವರ ಸಹಾಯ ನಿರಂತರವಾಗಿ ನಮಗೆ ಉಂಟು. ಬಿಷಪ್, ಐ ರಿಕ್ವೆಸ್ಟ್ ಬಿಷಪ್ ಅವರಿಗೆ ಧನ್ಯವಾದಗಳು. ದೀಸ್ ಆರ್ ಅವರ್ ಗುರ್ಕಾರ್ಸ್. ಈ ಗುರ್ಕಾರ್ಸ್ ನನ್ನ ಹಿಂದೆ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಧನ್ಯವಾದಗಳು. ರಿತೇಶ್ ಆ್ಯಂಡ್ ಟೀಮ್ ಮತ್ತು ಸುನಿಲ್ ಆ್ಯಂಡ್ ಟೀಮ್ ನನಗೆ ಸಹಾಯ ಮಾಡಿದ್ದಾರೆ. ಫೈನಲ್ ಅವರಿದ್ದರೆ ಎಲ್ಲಿಯಾದರೂ ದಯಮಾಡಿ ಇಲ್ಲಿ ಬರಬೇಕು. ಪೆಪೆ ಡೂಮ್, ಇವತ್ತು ನೀವು ನಮ್ಮ ಡಬಲ್ ಆಗಿದೆ ನಮ್ಮ ಸಂತೋಷ. ಇದಕ್ಕೆ ಕಾರಣ ಅರುಣ್ ಸೆರಾವೋ ಆ್ಯಂಡ್ ಫ್ಯಾಮಿಲಿ, ನಮ್ಮ ಬದ್ಯಾರ್ ಬ್ರಾಸ್ ಬ್ಯಾಂಡ್ ಫೇಮಸ್. ದಯಮಾಡಿ ಮುಂದೆ ಬರಬೇಕು. ಬಿಷಪ್ರವರಿಂದ ಕಿರು ಕಾಣಿಕೆ. ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಬದ್ಯಾರಿನ ಹೆಸರನ್ನು ಕೊಂಡೊಯ್ಯುವಂಥ ಮೊಮೆಂಟು ಕೂಡ ಕೊಡಿ ಅವರಿಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಲಾಟ್ ಆಫ್ ಕ್ರಿಯೇಟಿವಿಟಿ ಯು ಸಿ ಇನ್ ದಿಸ್ ಬ್ಯಾಂಡ್ ನೌ.
lot of instruments being played. So thank you so much. ಇವತ್ತು ನಾವು ಸಂಸ್ಥೆಯ ಧ್ಯೇಯ ಗೀತೆಯನ್ನು ಬಿಡುಗಡೆ ಮಾಡ್ತೇವೆ, ಆಂಥೆಮ್ ಆಫ್ ಅವರ್ ಇನ್ಸ್ಟಿಟ್ಯೂಷನ್. ಅದನ್ನು ನಮಗೆ ಕೊಟ್ಟವರು ಫಾದರ್ ಅಬೆಲ್ ಹಾಗೂ ಸಂಗೀತ ನೀಡಿದ್ದಾರೆ ಅದಕ್ಕೆ ಅರುಣ್ ಸೆರವ್ ಮತ್ತು ಅಶ್ವಿತ್. ನಿಮಗೆ ಧನ್ಯವಾದಗಳು. ನಮ್ಮ ಆ್ಯಂಥೆಮ್ ಕೊನೆಯದಾಗಿ ನಿಮಗೆ ಆ ಆ್ಯಂಥೆಮ್ ನಾವು ಅರುಣ್ ಮತ್ತೊಮ್ಮೆ ಬಂದರೆ ನಿಮಗೆ ಹೂಗುಚ್ಛ ಸಿಗ್ತದೆ. ಐ ಥ್ಯಾಂಕ್ ಲೈನಲ್, ಆಸ್ವಾಲ್ಡ್, ಸ್ಟೀಫನ್, ಆಲ್ ಮೈ ಸ್ಟಾಫ್ ಮೆಂಬರ್ಸ್, ಎಲ್ಲರಿಗೂ ನನ್ನ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಎಲ್ಲ ಸಿಸ್ಟರ್ಸ್, MCC ಬ್ಯಾಂಕ್ ಮತ್ತು ನಮ್ಮ SLVಯಿಂದ ವಿಜಯ್ ಸಿಕ್ವೇರ ಮತ್ತು ಎಲ್ಲರಿಗೂ ಹೋಗಬೇಡಿ, ನಿಮಗೆ ರಿಫ್ರೆಶ್ಮೆಂಟ್ ಉಂಟು, ಯು ರಿಸೀವ್ ದ ರಿಫ್ರೆಶ್ಮೆಂಟ್ ಆ್ಯಂಡ್ ಯು ಕ್ಯಾನ್ ಗೋ ಲೇಟರ್. ಕೆವಿನ್ ಬದ್ಯಾರ್ ಇದ್ದಾರೆ, ನಿಮಗೆ ಕೂಡ ಬದ್ಯಾರ್ ಫ್ರೆಂಡ್ಸ್ ವತಿಯಿಂದ ಧನ್ಯವಾದಗಳು. ಆಯ್ತಲ್ಲ, ನಾನು ತುಂಬ ಇದು MC ನಾನೇ ಮಾಡಿದ್ದು ಇವತ್ತು, ಯಾಕೆಂದರೆ ನನಗೆ ಗೊತ್ತುಂಟು ಕನ್ಫ್ಯೂಷನ್ ಆಗ್ತದೆ ಯಾರಿಗೂ ಕೊಟ್ಟರು ಅಂತ, ಅದಕ್ಕೆ ನಾನೇ ಮಾಡಿದ್ದು. ಸೊ ಆದ್ದರಿಂದ ಸೊ ಎಲ್ಲ ಯಾರನ್ನು ಬಿಡಬಾರ್ದು ಅಂತ ಉಂಟು ಮನಸ್ಸಲ್ಲಿ ನನ್ನ. THO ಇಲ್ಲಿ ಬರಬೇಕಿತ್ತು, ಡಾಕ್ಟರ್ ಸಂಜಾತ್ ಅಂತ, ಅವರು ಬರಲಿಲ್ಲ, ಅವರಿಗೆ ಕೂಡ ಧನ್ಯವಾದಗಳು. ನಮ್ಮ ಬೆಳ್ತಂಗಡಿಯ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಇಲ್ಲಿ, ಸೊ ಮೋನಿಸ್ರವರು, ನಿಮಗೂ ಕೂಡ ಧನ್ಯವಾದಗಳು. ನಮಗೆ ತುಂಬ ಸಹಾಯ ಮಾಡ್ತಾರೆ. ನಮ್ಮದು ಕೋಆರ್ಡಿನೇಷನ್ ಕಮಿಟಿ ಉಂಟು ಡೀನರಿಯಿಂದ, ಅದರ ಸದಸ್ಯರುಗಳು ಇಲ್ಲಿ ಇದ್ದರೆ ಅವರಿಗೆ ಕೂಡ ಬೇರೆ ಬೇರೆ ಚರ್ಚಿನಿಂದ ಇದ್ದಾರೆ, ಅವರಿಗೆ ಕೂಡ ಧನ್ಯವಾದ ಹೇಳ್ತೇನೆ. ನಾನು ಈಗ ಮುಂದೆ ಕರೀತೇನೆ, ನನ್ನ ಎಲ್ಲ ಸ್ಟಾಫ್ನವರು ಮುಂದೆ ಬರಬೇಕು, ಆಲ್ ದ ಸ್ಟಾಫ್ ಎಲ್ಲರೂ, ಎವ್ರಿ ಸ್ಟಾಫ್ ಎಲ್ಲರೂ ಮುಂದೆ ಬರಬೇಕು. ಸಿಸ್ಟರ್ ಈಗ ಈ ಧ್ಯೇಯ ಗೀತೆಯನ್ನು ನಾವು ಮತ್ತು ಐ ಥ್ಯಾಂಕ್ ಸುದ್ದಿ ಬಿಡುಗಡೆಯ ನಮ್ಮ ಹೆರಾಲ್ಡ್ ಓದಿದ್ದಾರೆ, ಅವರಿಗೆ ಹೂಗುಚ್ಛ ಕೊಡಬೇಕು ಬಿಷಪ್ರವರು. ನಮ್ಮ ದಿವ್ಯವಾಣಿಯಿಂದ ಅವಿನಾಶ್ ಮತ್ತು ಲೈವ್ ಟೆಲಿಕಾಸ್ಟ್ ಆಗ್ತಾ ಉಂಟು ದಿವ್ಯವಾಣಿ ಚಾನೆಲ್ನಿಂದ, ಅವರಿಗೆ ಕೂಡ ಮುಂದೆ ಬಂದು ನಮ್ಮ ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ಕೇಳ್ತೇನೆ ದಯಮಾಡಿ. ಜೈ ಇದ್ದಾರೆ, ಫೋಟೋಗ್ರಫಿ ಮಾಡ್ತಾ ಇದ್ದಾರೆ, ಯಾವಾಗಲೂ ಅವರು ನಮಗೆ ನಮ್ಮ ಜೈರವರು ಮುಂದೆ ಬರಬೇಕು. ಸ್ಟಾಫ್ನವರು ದಯಮಾಡಿ ಮುಂದೆ ಬನ್ನಿ, ಎಲ್ಲ ಸ್ಟಾಫ್ಗಳು ಪ್ಲೀಸ್. ಇವತ್ತು ನಮಗೆ ರಿಫ್ರೆಶ್ಮೆಂಟ್ ಕೊಟ್ಟಿದ್ದಾರೆ ರೂಪಾ ಕ್ಯಾಟ್ರಿಂಗ್ಸ್, ಅವರಿಗೆ ಧನ್ಯವಾದಗಳು. ಮುಂದೆ ಬನ್ನಿ ಎಲ್ಲರೂ ಲೈನಲ್ಲಿ ನಿಲ್ಲಿ, ಆ್ಯಂಡ್ ಒನ್ ಫೋಟೋಗ್ರಾಫ್ ವಿತ್ ಆಲ್ ದ ಡಿಗ್ನಿಟರೀಸ್. ಇಲ್ಲಿ ಬನ್ನಿ. ಹೋಗಿ ದಯಮಾಡಿ ನಾವು ಎಲ್ಲರೂ ಎದ್ದು ನಿಲ್ಲೋಣ. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಸ್ಟ್ಯಾಂಡ್. ಆ್ಯಂಡ್ ಈ ನಮ್ಮ ಆಸ್ಪತ್ರೆಯ ಧ್ಯೇಯ ಗೀತೆಯನ್ನು ನಾವು ಇಲ್ಲಿ ಬಿಡುಗಡೆ ಮಾಡ್ತೇವೆ. ಇವತ್ತೇ ಅದು ಎಡಿಟಿಂಗ್ ಆಗೆಲ್ಲ ಬಂದಿದೆ. ಫಾದರ್ ಅಬೆಲ್ ಮತ್ತು ಫಾದರ್ ಅರುಣ್ ಸೆರವ್, ಅಶ್ವಿತ್ ಅವರ ಸಹಾಯ, ಮತ್ತು ಅದನ್ನು ಗಾಯನ ಮಾಡಿದ್ದಾರೆ ನಮ್ಮ ಬದ್ಯಾರ್ ಚರ್ಚಿನ ಗಾಯನ ಮಂಡಳಿ ಹಾಗೂ ನಮ್ಮ ಸ್ಟಾಫ್ ಮೆಂಬರ್ಸ್. ಓಕೆ, ಈ ಧ್ಯೇಯ ಗೀತೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ನಾನು ಕೊನೆಗೊಳಿಸ್ತೇನೆ. ಮತ್ತು ಎಲ್ಲರೂ ರಿಫ್ರೆಶ್ಮೆಂಟನ್ನು ತಗೊಳ್ಬೇಕು, ಅಲ್ಲಿ ರಿಫ್ರೆಶ್ಮೆಂಟ್ ಉಂಟು. ನಮ್ಮ ಲ್ಯಾಬಿನವರು ಶ್ರೀನಿವಾಸ್ರವರಿದ್ದಾರೆ, ದಯಮಾಡಿ ಮುಂದೆ ಬನ್ನಿ. ಲ್ಯಾಬಿನವರು ಬನ್ನಿ. ಶ್ರೀನಿವಾಸ್ ಫ್ರಮ್ ಫಾದರ್ ಮುಲ್ಲರ್ಸ್, ಅವರಿಗೆ ಕೂಡ ಅಭಿನಂದನೆಗಳು, ಸ್ವಾಗತ. ಧ್ಯೇಯ ಗೀತೆ. ನಾಡಿನಲ್ಲಿ ಸೇವೆಯ ದೀಪವ ಬೆಳಗು ನಾವಿಲ್ಲಿ. ಫಾದರಲ್ಲೆಂಪಿಂಟೋ ತುಂಬಿದ ದಾರಿಯಲ್ಲಿ ಬೆಳಕನ್ನು ತೋರುವೆವು ರೋಗಿಯ ಬಾಳಿನಲ್ಲಿ. ಮಂಗಳೂರಿನ ಪವಿತ್ರ ನಾಡಿನಲ್ಲಿ ಸೇವೆಯ ದೀಪವ ಬೆಳಗು ನಾವಿಲ್ಲಿ. ದಾರಿಯಲ್ಲಿ ಬೆಳಕನ್ನು ತೋರುವೆವು ರೋಗಿಯ ಬಾಳಿನಲ್ಲಿ.
ಪ್ರೀತಿ, ಇದುವೇ ನಮ್ಮ ಸೇವೆಯ ರೀತಿ. ಕರುಣೆ ಆರೈಕೆ ಮಮತೆಯ ಪ್ರೀತಿ, ಇದುವೇ ನಮ್ಮ ಸೇವೆಯ ರೀತಿ. ಇರದು ಇಲ್ಲಿ ಯಾರಿಗೂ ರೋಗ ಭಯದ ಭೀತಿ, ದೇವರ ಅನುಗ್ರಹದಿಂದ ದೊರಕುತ್ತೆ ನಿರ್ಭೀತಿ. ಪಂಚರೂರಿನ ಪವಿತ್ರ ನಾಡಿನಲ್ಲಿ ಸೇವೆಯ ದೀಪವ ಬೆಳಗು ನಾವಿಲ್ಲಿ. ಪಾದರೆಲ್ಲಂತಿಂತೋ ತೋರಿದ ದಾರಿಯಲ್ಲಿ ಬೆಳಕನ್ನು ತೋರುವೆವು ರೋಗಿಯ ಬಾಳಿನಲ್ಲಿ. ವೈದ್ಯದಾದಿಯರ ಸೇವೆಯ ಮನಸ್ಸು ನೊಂದ ಹೃದಯಕ್ಕೆ ನೀಡುತ್ತೆ ಸೊಗಸು. ವೈದ್ಯದಾದಿಯರ ಸೇವೆಯ ಮನಸ್ಸು ನೊಂದ ಹೃದಯಕ್ಕೆ ನೀಡುತ್ತೆ ಸೊಗಸು. ಆರೋಗ್ಯ ಭಾರತ ಕಟ್ಟೋದೆ ನಮ್ಮ ಸಂಸ್ಥೆಯ ಕೆಲಸ. ಸಹಬಾಳ್ವೆ ನಡೆಸುತ್ತಲೇ ಮಾಡುವುದು ನನಸು. ಪಂಚರೂರಿನ ಪವಿತ್ರ ನಾಡಿನಲ್ಲಿ ಸೇವೆಯ ದೀಪವ ಬೆಳಗು ನಾವಿಲ್ಲಿ. ಪಾದರೆಲ್ಲಂತಿಂತೋ ತೋರಿದ ದಾರಿಯಲ್ಲಿ ಬೆಳಕನ್ನು ತೋರುವೆವು ರೋಗಿಯ ಬಾಳಿನಲ್ಲಿ. ಪಂಚರೂರಿನ ಪವಿತ್ರ ನಾಡಿನಲ್ಲಿ ಸೇವೆಯ ದೀಪವ ಬೆಳಗು ನಾವಿಲ್ಲಿ. ಪಾದರೆಲ್ಲಂತಿಂತೋ ತೋರಿದ ದಾರಿಯಲ್ಲಿ ಬೆಳಕನ್ನು ತೋರುವೆವು ರೋಗಿಯ ಬಾಳಿನಲ್ಲಿ. ಬೆಳಕನ್ನು ತೋರುವೆವು ರೋಗಿಯ ಬಾಳಿನಲ್ಲಿ. ಎಲ್ಲರಿಗೂ ಧನ್ಯವಾದ. ಟೀಚರ್, ನಮ್ಮ ಶಾಲೆಯ ಟೀಚರ್ ಇದ್ದಾರೆ, ದಯಮಾಡಿ ಜಸಿಂತಾ ಟೀಚರ್ ಅವರು ಮುಂದೆ ಬರಬೇಕು. ನಮ್ಮ ಮಕ್ಕಳು ಥ್ಯಾಂಕ್ಸ್ ಹೇಳಿಗೆ ಇಷ್ಟಪಡ್ತಾರೆ, ಮಿಸ್ಟರ್ ಮೈಕಲ್ ಡಿಸೋಜಾ ಫ್ಯಾಮಿಲಿ. ಉಳಿದವರು ದಯಮಾಡಿ ರಿಫ್ರೆಶ್ಮೆಂಟ್ ತಗೊಳ್ಳಿ. ಈ ಹಿಂದುಗಡೆ ಪೋಡಿಯ ರೂಪಾ ಕೇಟರರ್ಸ್ನವರ ಸದಸ್ಯರು ಇದ್ದಾರೆ, ದಯಮಾಡಿ ರಿಫ್ರೆಶ್ಮೆಂಟ್ ತಗೊಳ್ಬೇಕು. ನಮ್ಮ ಸಿಬ್ಬಂದಿಗಳು ದಯಮಾಡಿ ಹೋಗೋದು.